ಹೊರಕಾರ್ಕೋಟಕ ಖಚಿತ ದೆಸೆಯಿಂದ ಅರಸನ ದೇಹಗಳು ಕಪ್ಪಾದುದ ಅಡಗಿತು ದಿವ್ಯಾಕಾರದ ದೇಹಗಳು ಹೊರಕಾರ್ಕೋಟಕ ಖಚಿತ ದೆಸೆಯಿಂದ ಅರಸನ ದೇಹಗಳು ಅನ್ಯಾಯದ ಕೆಲಸವನ್ನು ಮಾಡಿದೆ ಕಾರ್ಕೋಟಕ. ಉರಿಯುವ ಜ್ವಾಲೆಯಲ್ಲಿ ನನ್ನ ಪ್ರಾಣವನ್ನು ಉಳಿಸುವವರು ಯಾರೂ ಇಲ್ಲ. ರಕ್ಷಿಸು ನಳ ಮಹಾರಾಜ, ರಕ್ಷಿಸು ಅಂತ ಬೇಡಿಕೊಂಡೆ. ಪ್ರಾಣಿ ದಯಾಪರನಾಗಿ ನಿನ್ನ ಪ್ರಾಣವನ್ನು ಉಳಿಸುವುದಕ್ಕಾಗಿ ಬಿದಿರ ಮೆಳೆಯನ್ನು ಎಳೆದು ನಿನ್ನನ್ನು ನಾನು ರಕ್ಷಿಸಿದೆ ಅಂತಾದ್ರೆ ನನಗೆ ಕಚ್ಚಿದೆಯಾ? ನನಗೆ ಕಚ್ಚಿದೆಯಾ? ನೀನು ಕಚ್ಚಿದ ಪರಿಣಾಮ ಏನಾಯಿತು? ಏನಾಗಿ ಹೋಯಿತು ನನ್ನ ಜೀವನದಲ್ಲಿ? ಇಂದಲ್ಲ, ನೀನು ಕಚ್ಚಬೇಕಾದ ಕಾಲ ಇಂದಲ್ಲ ಕಾರ್ಕೋಟಕ. ಅಂದು ತಮ್ಮನಾದಂತಹ ಪುಷ್ಕರ ದ್ಯೂತವನ್ನಾಡುವುದಕ್ಕಾಗಿ ನನ್ನ ಬಳಿಗೆ ಬಂದಾಗ ಆಗ ಬಂದು ನೀನು ನನಗೆ ಕಚ್ಚಬೇಕಿತ್ತು. ಈ ಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ಅಲ್ಲ. ರಾಜ್ಯ ಸಮಸ್ತವನ್ನು ಅಡವಿಟ್ಟು ನಾನು ಕಾಡಿಗೆ ಹೊರಟಂತಹ ಹೊತ್ತಿನಲ್ಲಿ ಆಗ ಬಂದು ಕಚ್ಚಬೇಕಿತ್ತು ನೀನು. ಆದರೂ ನೀನು ಕಚ್ಚಲಿಲ್ಲ. ಅದಲ್ಲ ಅಂತಾದ್ರೆ ನನ್ನ ಮುದ್ದು ಕಂದಮ್ಮಗಳನ್ನು ತಾಯಿಯ ಮನೆಗೆ ಕಳುಹಿಸಿಕೊಟ್ಟು ನಂಬಿ ಬಂದಂತಹ ಹೆಂಡತಿಯನ್ನು ನಡು ನೀರಿನಲ್ಲಿ ಕೈ ಬಿಟ್ಟ ಹಾಗೆ ಕಾಡಿನಲ್ಲಿ ಬಿಟ್ಟು ಬಂದೆನಲ್ಲ. ಅಂದು ನನಗೆ ನೀನು ಕಚ್ಚಬೇಕಿತ್ತು. ಅದೆಲ್ಲವನ್ನು ಬಿಟ್ಟು ಈ ಸ್ಥಿತಿಯಲ್ಲಿ ಉಪಕಾರ ಮಾಡಿದ ನಿನಗೆ ಕಚ್ಚಿ ನನಗೆ ಪ್ರತಿ ಉಪಕಾರ ಮಾಡಿದೆಯಾ ಕಾರ್ಕೋಟಕ? ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ಚಕ್ರವರ್ತಿ, ನಾನು ನಿನಗೆ ಉಪಕಾರವನ್ನೇ ಮಾಡಿದವನಿದ್ದೇನೆ. ಉಪಕಾರ? ಹೌದು, ಇದು ಉಪಕಾರ ಒಂದು ರೀತಿಯಲ್ಲಿ ಹೌದು. ಕಾರ್ಕೋಟಕ ನನಗೆ ಉಪಕಾರವನ್ನೇ ಮಾಡಿದ್ದಾನೆ. ನನ್ನ ನಿಜ ಸ್ವರೂಪದಲ್ಲಿ ನಾನೆಲ್ಲೋ ಆರ್ಯಾವರ್ತದಲ್ಲಿ ತಿರುಗುವ ಹಾಗಿಲ್ಲ. ಎಲ್ಲಾದ್ರೂ ತಿರುಗಿದ್ರೂ ನನ್ನ ಪರಿಚಯ ಎಲ್ಲರಿಗೂ ಸಿಗ್ತದೆ. ಈ ಹೊತ್ತಿನಲ್ಲಿ ಕಚ್ಚಿ ನನ್ನ ರೂಪವನ್ನು ವಿರೂಪಗೊಳಿಸಿದ್ದಾನೆ. ಇದು ಒಂದು ರೀತಿಯಲ್ಲಿ ನನಗೆ ಉಪಕಾರವೇ ಹೌದು. ಆದರೆ ನನ್ನ ದೇಹವನ್ನು ನಾನು ನೋಡಿಕೊಂಡಾಗ ಅಯ್ಯೋ, ಹೇಸಿಗೆಗೊಳ್ಳುವ ತೆರಗಳು ಬಂದಾಗ ಪರಿಗಿತು ಪರಿಗತಿ ಹೇಸಿಗೆಗೊಳ್ಳುವ ತೆರಗಳು ಬಂದಾಗ ಪರದೊಳ ಯೋಧ್ಯ ನಗರವ ಪೊದುದರೆ ಹೊರಕಾರ್ಕೋಟಕ ಹತ್ತಿದ ದೆಸೆಯಿಂದ ಅರಸನ ದೇಹಗಳು ನವನಾಗರಲ್ಲಿ ಒಬ್ಬನಾದ ಕಾರ್ಕೋಟಕ ನನ್ನ ಜೀವನಕ್ಕೆ ಎಷ್ಟು ಉಪಕಾರವನ್ನು ಮಾಡಿದ. ನಿನಗೆ ಕಚ್ಚಿದ್ದಲ್ಲ, ನಿನಗೆ ಹಿಡಿದಂತಹ ಶನಿಗೆ ನಾನು ಕಚ್ಚಿದ್ದು ಅಂತ ಹೇಳಿದ.
ಶನಿಗೆ ಕಚ್ಚಿದ್ರು ಪರ್ಯಾಯವಾಗಿ ವಿರೂಪವಾದದ್ದು ನನ್ನ ದೇಹ ಅಲ್ವೇ? ನೋಡಿ, ಸೊಟ್ಟಗಾದಂತಹ ಕೈಕಾಲು, ತಿರುಗಿದಂತಹ ಮೂಗು, ನನ್ನ ಅಂಗಾಂಗಗಳು ಎಲ್ಲಿದೆ ಅನ್ನೋದು ನನಗೇ ಅರ್ಥವಾಗ್ತಾ ಇಲ್ಲ. ಬೆನ್ನು ಗೂನಾಗಿ ಹೋಗಿದೆ, ಹೊಟ್ಟೆ ಡುಬ್ಬವಾಗಿ ಹೋಗಿದೆ, ಎದ್ದು ನಿಲ್ಲುವ ಚೈತನ್ಯ ಇಲ್ಲ. ಒಮ್ಮೊಮ್ಮೆ ನನ್ನ ದೇಹವನ್ನು ನಾನೇ ಕಾಣುವಾಗ ನನಗೆ ಹೇಸಿಗೆ ಆಗ್ತಾ ಇದೆ. ಯಾರಾದ್ರೂ ನನ್ನನ್ನು ಹತ್ತಿರಕ್ಕೆ ಕರೆದಾರೋ, ಯಾರಾದ್ರೂ ನನ್ನನ್ನು ಮಾತನಾಡಿಸಿಯಾರೋ? ಆದ್ರೆ ಆಶ್ರಯ ನನಗೆ ಬೇಕಲ್ಲ. ಎಲ್ಲಿ ಆಶ್ರಯವನ್ನು ಪಡೆಯಲಿ? ಎಲ್ಲಿ? ಓಹೋ, ಹತ್ತಿರದಲ್ಲಿ ಕಾಣುವುದಲ್ಲಿ ಅಯೋಧ್ಯಾಪುರ ನಿಜ, ಸಾಕೇತ. ಹೌದು, ಒಂದು ಕಾಲದಲ್ಲಿ ಸೂರ್ಯವಂಶದವರಿಗೆ ಕಷ್ಟ ಬಂದಾಗ ಚಂದ್ರವಂಶದವರು ಸಹಾಯ ಮಾಡುತ್ತಾ ಇದ್ರು, ಆಶ್ರಯವನ್ನು ಕೊಡುತ್ತಾ ಇದ್ರು. ಸರಿ, ಒಂದು ಹೊತ್ತಿನಲ್ಲಿ ಚಂದ್ರವಂಶದವರಿಗೆ ಕಷ್ಟ ಬಂದಾಗ ಸೂರ್ಯವಂಶದವರು ಆಶ್ರಯ ಕೊಡುತ್ತಾ ಇದ್ರು. ಈ ಚಂದ್ರವಂಶದ ನೃಪತಿಗೆ ಸೂರ್ಯವಂಶಜನಾದಂತಹ ಋತುಪರ್ಣ ಆಶ್ರಯವನ್ನು ಕೊಡ್ಲಿಕ್ಕಿಲ್ವೇ? ಕೊಟ್ಟಾನು ಎನ್ನುವ ನಿರೀಕ್ಷೆಯಲ್ಲಿ ಅಯೋಧ್ಯೆಗೆ ಹೋಗ್ತೇನೆ. ಅಯೋಧ್ಯೆಗೆ ಹೊರಟು ಬಂದ ಕಾರ್ಯಕಾರಣ ಆಲಿಸಿ. ಇತ್ತಲ ಅಯೋಧ್ಯೆಯಲಿತ ಪೃಥ್ವಿಪತಿ ಋತುಪರ್ಣ ನಿಮಗೆಲ್ಲರಿಗೂ ರಾಜಋಷಿಯಾಗಿರುವಂತಹ ಋತುಪರ್ಣನ ಸತ್ಪ್ರೇಮವಾದಂತಹ ನಮಸ್ಕಾರಗಳು. ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಜೀವನೂ ಕೂಡ ಹುಟ್ಟು ಸಾವು ಎನ್ನುವಂತಹ ಎರಡು ದಡಗಳ ಮಧ್ಯೆ ಜೀವನಯಾನವನ್ನು ಮಾಡ್ತಾ ಇರ್ತಾನೆ. ಸತ್ಕರ್ಮವನ್ನು ಮಾಡಿದರೆ, ಸದಾಚರಣೆಯಿಂದ ಬದುಕಿದ್ರೆ, ಧರ್ಮದಲ್ಲಿ ತನ್ನದ್ದಾಗಿರುವಂತಹ ಆಚರಣೆಯನ್ನು ನಿಷ್ಠೆಯನ್ನು ಇರಿಸಿದ್ರೆ ಅವನು ಯಥಾರ್ಥವಾದಂತಹ ಗಮ್ಯಸ್ಥಾನವನ್ನು ಮುಟ್ಟುತ್ತಾನೆ. ಜೀವನ ಎನ್ನುವುದು ಭಗವಂತ ಕೊಟ್ಟಿರುವಂತಹ ಒಂದು ಅನುಗ್ರಹ ಅಂತ ತಿಳಿಬೇಕು. ಯಾವತ್ತು ಬದುಕನ್ನು ಹಾಳು ಮಾಡಿಕೊಳ್ಳಬಾರದು. ಅವ ದೊರೆಯಾಗಿರ್ಲಿ ಅಥವಾ ಏನೋ ಒಬ್ಬ ಬಡವನೇ ಇರಲಿ, ಜೀವನ ಕೊಡುವುದು ದೇವರು. ಹಾಗಾಗಿ ನಮ್ಮ ಹಿರಿಯರು ಹೇಳಿದಂತಹ ಒಂದು ಮಾತು ನನಗೆ ಸರಿಯಾಗಿ ನೆನಪಿದೆ. ನೀನು ಯಾರನ್ನು ಗುದ್ದಿ ಆಳಬೇಡ ಮಗ, ತಿದ್ದಿ ಆಳುವುದಕ್ಕೆ ಪ್ರಯತ್ನಿಸು ಅಂತ. ರಾಜ ಋಷಿಯಾಗಿ ಪದ್ಮಪತ್ರಿಯ ಹಾಗೆ ಬದುಕುತ್ತಾ ಇದ್ದೇನೆ. ಯಾಕಂದ್ರೆ ಕೆಸುವಿನ ಎಲೆಯೊಂದು ನೀರಲ್ಲಿ ಬಿತ್ತು ಅಂತಾದ್ರೂ ತಾನು ಒದ್ದೆಯಾಗುವುದಿಲ್ಲ. ಪದ್ಮಪತ್ರೆಯೂ ಹಾಗೆ ನೀರಲ್ಲಿ ಬಿದ್ದರೆ ಒದ್ದೆಯಾಗುವುದಿಲ್ಲ. ಸಂಸಾರದಲ್ಲಿ ನಾನಿದ್ರು ಒಂದು ತೆರನಾದಂತಹ ಭಗವತ್ ಚಿಂತನೆಯಲ್ಲೇ ದಿನ ಕಳೆಯುತ್ತಾ ಇದ್ದೇನೆ.
ಹಾಗಾಗಿ ಧಾರ್ಮಿಕವಾದಂತಹ ಪ್ರವೃತ್ತಿಯೇ ನಮ್ಮದ್ದಾದಂತಹ ಆಸಕ್ತಿಯಾಗಿ ಹೋಗಿದೆ. ಈ ಪ್ರಪಂಚದಲ್ಲಿ ಉತ್ತಮವಾಗಿರುವಂತಹ ಕುಲಗಳು ವರ್ತಮಾನ ಕಾಲದಲ್ಲಿ ಎರಡು. ಯಾವೆಲ್ಲ? ಪ್ರಸಿದ್ಧವಾದದ್ದು ಚಂದ್ರವಂಶ ಮತ್ತು ಸೂರ್ಯವಂಶ. ಸರಿ. ಅದರಲ್ಲಿ ನಮ್ಮದ್ದು ಸೂರ್ಯವಂಶ. ವರ್ತಮಾನ ಕಾಲದಲ್ಲಿ ಅರಸುಪೀಠ ಚಕ್ರವರ್ತಿ ಮನೆತನ ಎನ್ನುವುದು ನಮ್ಮವರೇ ಆದಂತಹ ನಿಷಧಪುರಾಧಿಪರಾದಂತಹ ನಳನ ಕೈಯಲ್ಲಿ ಉಂಟು. ನಮಗೆ ಸಂತೋಷವೇ ಸತ್ಯ. ಒಬ್ಬಾಕೆ ತಾಯಿಯ ಇಬ್ಬರು ಮಕ್ಕಳಲ್ಲಿ ಒಂದು ಮುಖದ ಎರಡು ಕಣ್ಣುಗಳಲ್ಲಿ ನಾವು ಭೇದ ಮಾಡುವುದಕ್ಕುಂಟೆ? ಅವರಿಗಾದ್ರೇನು ನಮಗಾದ್ರೇನು? ಹಂಚಿಕೊಂಡು ಎಲ್ಲರೂ ಒಟ್ಟಾಗಿ ಒಂದು ಎನ್ನುವ ಭಾವದಿಂದ ಬದುಕಿದ್ರೆ ಸಮಾಜಕ್ಕೆ ಒಳಿತಾಗ್ತದೆ. ಭಗವಂತನಾದಂತಹ ನೇಸರನೇ ನಮಗೆ ಒಂದು ಬುದ್ಧಿ ಪ್ರಚೋದನೆಯನ್ನು ಮಾಡ್ತಾನೆ. ವಿಷಮ ತುರಗಗಳು 7, ರಥದಲ್ಲಿ ಎಸೆವ ಸಾರಥಿ ಹೇಳವ, ಬಿಸಗದಿರ ರಥಕ್ಕೊಂದೇ ಚಕ್ರ ಆದರೂ ಕರ್ಮದೊಳ ಸಮನಿಷ್ಠ. ಅವನಿಗೆ ಎಷ್ಟೇ ತೊಂದರೆ ಇರಲಿ, ಪ್ರಪಂಚವನ್ನು ಬೆಳಗುವಲ್ಲಿ, ಕತ್ತಲೆಯನ್ನು ದೂರೀಕರಿಸುವಲ್ಲಿ ತಾನು ಪ್ರಾಮಾಣಿಕವಾದಂತಹ ದುಡಿಮೆಯನ್ನು ತೋರಿಸ್ತಾನೆವ. ಹಾಗೆ ಜೀವನದಲ್ಲಿ ಶ್ರದ್ಧೆ, ಭಕ್ತಿ, ಆಸಕ್ತಿ ಎಲ್ಲ ಇದ್ರೆ ಜೀವನ ಎನ್ನುವುದು ಧಾರ್ಮಿಕವಾಗಿಯೇ ಮುಂದುವರಿಯುತ್ತದೆ. ಪೀಠವನ್ನು ಏರಿದ್ದೇನೆ, ಕುಶಲ ಪ್ರಶ್ನೆಗಳನ್ನು ಸಭಿಕರನ್ನೆಲ್ಲ ಮಾಡಿದಾಗ ಎಲ್ರಿಗೂ ಕ್ಷೇಮ ಉಂಟು ಅಂತ ತಿಳಿದು ಅತ್ಯಂತ ಸಂತೋಷಗೊಂಡೆ. ಸರಿ. ಆದ್ರೆ ಬಹಳ ವಸ್ತುಗಳಿಂದ ನಮ್ಮ ದರ್ಶನಾಕಾಂಕ್ಷಿಯಾಗಿ ಯಾವನೋ ಒಬ್ಬ ಬಂದಿದ್ದಾನಂತೆ. ಬರ್ಲಿ ನೋಡೋಣ. ಒಂದು ಕ್ಷಣ ನಾನೆಲ್ಲಿದ್ದೇನೆ ಅಂತಲೇ ನನಗೆ ಮರೆತು ಹೋಯಿತು. ನನ್ನನ್ನು ಕೇಳುತ್ತಾ ಬಂದವ ಯಾರು ಒಳಗೆ ಬರಲಿ ಅಂತ ಹೇಳಿದ್ದು ಮಾತ್ರ. ಯಾರೋ ಇವನನ್ನು ಕುತ್ತಿಗೆ ಕೈ ಹಾಕಿ ದೂಡಿದ್ರೋ ಅಲ್ಲ, ಹೆಜ್ಜೆ ನಿಲ್ಲಿಸಿದ್ರೆ ತನ್ನ ದೇಹವನ್ನು ಸಂಭಾಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಇವ ಮಗುಚಿ ಬಿದ್ದ ಹಾಗೆ ಬಂದರೋ, ಅವನ ಮುಖವನ್ನು ನನಗೆ ತೋರಿಸಿದ್ದೋ ಅಲ್ಲ, ನನಗೆ ದೈವವಶಾತ್ ಅವನ ಮುಖ ಕಂಡದ್ದೋ ಎಂಥದ್ದು ಅಂತ ಗೊತ್ತಿಲ್ಲ. ಅದು ಮುಖ ಅಂತ ತಿಳಿಯುವುದಕ್ಕೆ ಸ್ವಲ್ಪ ಹೊತ್ತೇ ಬೇಕಾಗ್ತದೆ. ಯಾಕಂದ್ರೆ ದೇವರ ಸೃಷ್ಟಿಯಲ್ಲಿ ಕಣ್ಣು ಕಾಣುವುದಕ್ಕಿರುವುದು, ಮೂಗು ಅಗ್ರಾಣಿಸುವುದಕ್ಕಿರುವುದು, ಕಿವಿ ಕೇಳುವುದಕ್ಕಿರುವುದು, ಬಾಯಿ ಮಾತಾಡುವುದಕ್ಕಿರುವುದು ಎಲ್ಲ ಹೌದು. ಇವನ ಮುಖದಲ್ಲಿ ಹುಡುಕಿದ್ರೆ ಅದೆಲ್ಲ ಉಂಟು ಅಂತ ಗೊತ್ತಾಗ್ತದೆ. ಇರಬೇಕಾದ ಜಾಗದಲ್ಲಿ ಸ್ವಾಸ್ಥ್ಯವಾಗಿ ಸ್ವಸ್ಥವಾಗಿ ಯಾವುದೂ ಇಲ್ಲ. ವಿಕಾರವನ್ನು ನಾವು ಕೇಳಿದ್ದೇವೆ, ಆದ್ರೆ ಇಂತಹ ಒಂದು ವಿಕಾರವನ್ನು ಕೇಳುವುದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಯಾರಾದ್ರೂ ನೋಡಿರ್ಬೇಕಲ್ಲ. ನಿಜ. ನೋಡುವುದಕ್ಕೂ ಸಿಕ್ಕದೇ ಇರುವ ಅಪರೂಪದಲ್ಲಿ ಅಪರೂಪವಾಗಿರುವಂತಹ ಒಂದು ವಿರೂಪ ಇದು. ಇವ ಎಲ್ಲಿಯವ? ಏನಿವನ ಹೆಸರು? ಯಾಕಿಲ್ಲಿ ಬಂದ? ಏನು ಕತೆ? ನನ್ನಷ್ಟಕ್ಕೆ ನಾನು ಯೋಚಿಸಿದ್ರೆ ಉತ್ತರ ಸಿಗ್ತದ? ಏನು ಪ್ರಯೋಜನ? ನಿನಗೊಂದು ಮಾತು ಗೊತ್ತಾ? ಕೈಯ ನೆಲ್ಲಿಕಾಯಿಯನ್ನು ಕಾಣುವುದಕ್ಕೆ ಕನ್ನಡಿ ಬೇಕಾ? ಹೌದು. ಪ್ರತ್ಯಕ್ಷವಾಗಿರುವಂತಹ ಇವನನ್ನೇ ವಿಚಾರಿಸಿದ್ರೆ ನಮಗೆ ಉತ್ತರ ಸಿಕ್ಕಲಿಕ್ಕಿಲ್ವೇ? ಅಷ್ಟೇ. ನೋಡೋಣ. ಎಲ್ಲಿ ನಿನಗೆ ನೀನಾರಲು ಪೂರ್ವದು ಆಗಿಂದ ನಾನೇ ಕೇಳ್ತಾ ಇದ್ದೇನೆ.
ಬೇಸರ ಮಾಡಬೇಡ. ಪರಿಹಾಸ್ಯಕ್ಕಾಗಿ ನಗಾಡಿದ್ದಲ್ಲ. ನಿನ್ನ ಬುದ್ಧಿಯ ಚುರುಕಿನ ಬಗ್ಗೆ ಒಬ್ಬ ಋಷಿಯನ್ನು ಅಥವಾ ಒಬ್ಬ ಮಹಾರಾಜರನ್ನು ಕಾಣಬೇಕು ಎನ್ನುವಂತಹ ಪ್ರಜ್ಞೆಯಾದರೂ ನಿನಗೆ ಬಂತಲ್ಲ. ಹೌದು ಪ್ರಭು. ಶರೀರ ಹೇಗೇ ಇರಲಿ, ಬಣ್ಣ ಯಾವುದೇ ಇರಲಿ, ಹಾಲು ಬಿಳಿಯಾದ್ರೆ ಸಾಕು, ಹಾಲು ಹಾಲೇ ಆದ್ರೆ ಸಾಕು. ಹೌದೇನೋ? ನಿನ್ನಲ್ಲೊಂದು ಮಾತು ಕೇಳಲೆ. ಹೇಳಿ ಪ್ರಭು. ನೋಡುವಾಗಲೇ ಬಹಳ ಕುತೂಹಲಕ್ಕೊಳಗಾದೆ ನಾನು. ನಿನ್ನ ಅಮ್ಮ ನಿನ್ನನ್ನು ಹೆರುವಾಗಲೇ ನೀನು ಹೀಗೆಯೋ, ಅಲ್ಲ ಹೆತ್ತಾದ ಮೇಲೆ ಸ್ವಲ್ಪ ಹೆಚ್ಚು ಕಲಿತು ಏನೋ ದುರ್ಬುದ್ಧಿ ಮಾಡಿ ಇದನ್ನು ಸಂಪಾದಿಸಿಕೊಂಡೆಯೋ ಹೇಗೆ? ಬಹುಶಃ ನನ್ನನ್ನು ಹೆರುವಾಗ ನಾನು ಹೀಗಿದ್ರೆ ಹೆರುವುದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹೌದಲ್ಲ? ಬಹುಶಃ ಇದು ಆಮೇಲೆ ಬಂದದ್ದು ಇರಬಹುದು. ಬೆಳೆದಾಗ ಕೆಲವರೆಲ್ಲ ಹೇಳ್ತಾರೆ ಕಲಿತದ್ದು ಹೆಚ್ಚಾಯಿತು, ಕಾಲೆರಡು ಮೇಲಾಯಿತು, ಗಾಳಿ ಬರಬೇಕು, ನಾನು ಮನೆಗೆ ಹೋಗಬೇಕು. ವಿಷಯ ಇಷ್ಟೇ. ಬಗಲಗೋಲಿನ ಆಧಾರದಿಂದ ಹೋಗುತ್ತಾ ಇದ್ದವ ರಸಪೂರಿ ಹಣ್ಣಿನ ಮಾವಿನ ಮರವನ್ನು ಕಾಣುವಾಗ ಹಣ್ಣು ಬೇಕು ಅಂತ ಒಂದು ಕಾಲ ಮೇಲೆ ಬಿಸಾಡಿದರಂತೆ. ಅದು ಗೆಲ್ಲಲ್ಲಿ ಸಿಕ್ಕಿಕೊಂಡಿತ್ತು. ಅದು ಬೀಳಬೇಕು ಅಂತ ಮತ್ತೊಂದು ಕಾಲನ್ನು ಬಿಸಾಡಿದ. ಅದು ಅದರಲ್ಲೇ ಸಿಕ್ಕಿಕೊಂಡಿತ್ತು. ಅಲ್ಲಿಗೆ ಕೂತ ಇವ. ಯಾರೋ ದಾರಿಯಲ್ಲಿ ಬಂದವ ಕೇಳಿದರಂತೆ, ಏನಿಲ್ಲಿ ಕಲಿತದ್ದು ಹೆಚ್ಚಾಯ್ತು, ಕಾಲೆರಡು ಮೇಲಾಯ್ತು, ಗಾಳಿ ಬರಬೇಕು, ನಾ ಮತ್ತೆ ಮನೆಗೆ ಹೋಗ್ಬೇಕು ಅಂತ. ಅಂದ್ರೆ ಗಾಳಿ ಜೋರು ಬಂದ್ರೆ ಮೇಲೆ ಸಿಕ್ಕಿ ಹಾಕಿಕೊಂಡದ್ದು ಕೆಳಗೆ ಬಿದ್ದೀತು, ನನಗೆ ಮನೆಗೆ ಹೋಗ್ಲಿಕ್ಕೆ ಹಾದೀತು ಅಂತ ಹೇಳಿದ್ರಂತೆ. ಇರ್ಲಿ, ನೀನ್ ನನ್ನನ್ನೇ ಕಾಣುವುದಕ್ಕೆ ಬಂದಿಯಲ್ಲ? ನಿಮ್ಮನ್ನೇ ನೋಡ್ಬೇಕು ಅಂತ ಬಂದೆ. ಯಾರು ನೀನು? ಏನು ನಿನ್ನ ಹೆಸರು? ಮೊದಲು ಎಲ್ಲಿದ್ದವ? ಇಲ್ಲಿಗೆ ಬಂದಿಯೋ? ಹೋಗುವ ದಾರಿಯಲ್ಲಿ ಅಯೋಧ್ಯೆ ಉಂಟು ಎನ್ನುವುದರಿಂದ ಬಂದಿಯೋ? ಒಂದ್ ಸ್ವಲ್ಪ ನಿನ್ನ ವಿವರ ಕೊಡ್ತೀಯೇನು? ಹೇಳಬಹುದು ಪ್ರಭು. ವಿಷಧಪುರಾಧಿಪ ಶಿವಂಶ ಜನಳನ ಸಮ ಪರಾಕ್ರಮನು, ನಳನ ಸಮ ಪರಾಕ್ರಮನು. ಪರಾಕ್ರಮನು, ನಳನ ಸಮ ಪರಾಕ್ರಮನು. ಕುಶಲದುಳ್ಳಾತನ ಸಾವಿರ ಕುದುರೆಗೆ, ಕುಶಲದುಳ್ಳಾತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು. ಕುಶಲದುಳ್ಳಾತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು. ಕುಶಲಪದಾಧಿಪದ ಶಿವಂಶ ಜನಳನ ಸಮ ಪರಾಕ್ರಮನು, ನಳನ ಸಮ ಪರಾಕ್ರಮನು. ರಾಜಋಷಿ ಋತುಪರ್ಣ ಮಹಾರಾಜರಿಗೆ ಪ್ರಣಾಮಗಳು. ಹೇಳಪ್ಪ. ಆಶ್ಚರ್ಯ ಆಯ್ತು ಬುದ್ಧಿ ನನ್ನನ್ನು ನೋಡಿ? ಬಹಳ ಆಶ್ಚರ್ಯ ಆಯ್ತು. ನಿಮಗೆ ಅಂತ ಅಲ್ಲ, ದಾರಿಯಲ್ಲಿ ಬರುವವರೆಲ್ಲರೂ ನನ್ನನ್ನು ಆಶ್ಚರ್ಯದಿಂದಲೇ ನೋಡ್ತಾ ಇದ್ರು. ಬಹುಶಃ ನನ್ನ ಸೌಂದರ್ಯ ಅವರ ಕಣ್ಣನ್ನು ಕುಕ್ಕುತ್ತಾ ಇತ್ತು. ಎಷ್ಟು ಚಂದದವರು ಬೇರೆ ಯಾರೂ ಇಲ್ಲ ಅಂತ ನೋಡಿದ್ರು. ಬಹುಶಃ ಅವರಿಗೆ ಆಸೆ ಆಗಿರ್ಬಹುದು, ನಾನು ಇಷ್ಟೇ ಚಂದ ಆದ್ರೆ ಒಳ್ಳೇದು ಅಂತ. ಪ್ರಭು, ನಾನು ಎಲ್ಲಿಂದ ಬಂದದ್ದು ಅಂತ ಕೇಳಿದ್ದಲ್ಲ. ಹೇಳ, ಒಂದೋ ನಿನ್ನ ಹಾಗಿರ್ಬೇಕು, ಇಲ್ಲದೆ ಇದ್ರೆ ಮನ್ಮಥರ ಹಾಗಿರ್ಬೇಕು. ಇಬ್ಬರನ್ನೇ ನೋಡುವುದು ಯಾರಾದ್ರೂ. ಸಾಮಾನ್ಯ ಇದ್ರೆ ಯಾರು ಯಾರನ್ನೂ ನೋಡುವುದಿಲ್ಲ. ಎಲ್ಲ ಸರಿ ಇದ್ರೆ ಯಾರು ನೋಡುವುದಿಲ್ಲ. ಆಗಾಗ ಬೇಡದ್ದು ಮಾಡ್ತಾ ಇದ್ರೆ ಅವನ ವಿಷಯವೇ ಮಾತನಾಡ್ತಾರೆ. ಆಯ್ತು, ನೀನ್ ಇಲ್ಲಿಯವ? ಏನ್ ವಿಷಯ? ನಿಮಗೆ ನಿಷಾದ ಗೊತ್ತುಂಟಾ? ನಿಷಾದ? ಹೌದು, ಗೊತ್ತುಂಟು. ನಮಗೆ ಬಹಳ ಪರಿಚಿತವಾದ ನಾಡಲ್ವೇನೋ ಅದು? ಹೌದಾ? ಅಲ್ಲಿ ಅರಸ ನಳ ಚಕ್ರವರ್ತಿ. ನಾನು ನೋಡೋ, ನಾನು ಬಡತನವನ್ನು ಸಹಿಸ್ತೇನೆ, ಕನಿಕರವನ್ನು ಸಹಿಸ್ತೇನೆ, ಆದ್ರೆ ಅಬದ್ಧವನ್ನು ಯಾವಾಗಲೂ ಸಹಿಸುವುದಿಲ್ಲ ನಾನು. ನಿಷದ ಪುರಾಧಿಪ ಶಶಿವಂಶದ ನೀನು, ನಳ ನೀನು. ನಾನು ಆಗಂದನ. ಮತ್ತೇನು ನಿಷದ ನಾನು?
ನಿಷಧಪುರಾಧಿಪ ಶಶಿವಂಶಜ ನಳ ಅವನಲ್ಲಿ ನಾನು ಹೇಳುವಾಗ ಕೈಕಾಲು ಸ್ವಾಧೀನದಲ್ಲಿಲ್ಲಲ್ಲ. ನೀನು ನಾಲಿಗೆಯಲ್ಲೆಲ್ಲೋ ಮಾತಾಡುದು, ಮತ್ತೆ ಕೈಕಾಲು ಯಾಕೆ ಸ್ವಾಧೀನ? ತಡವರಿಸ್ತಾ ಉಂಟು. ನಾಲಿಗೆಯು ಈಗ ಬೇಕಾದ ಹಾಗೆ ತಿರುಗುವುದಿಲ್ಲ, ಅಂಗಾಂಗಗಳು ಬೇಕಾದ ಹಾಗೆ ಸ್ಪಂದಿಸುವುದಿಲ್ಲ. ಎಣಿಸುವುದು ಒಂದು, ಬಾಯಲ್ಲಿ ಬರುವಾಗ ಮತ್ತೊಂದು. ಆ ನಳ ಚಕ್ರವರ್ತಿಯ ಬಳಿಯಲ್ಲಿ 1000 ಕುದುರೆಗಳಿಗೆ ನಾನು ಅಧಿಕಾರಿ. ಎಂತ ಮಾತಾಡ್ತೀಯ ನೀನು? ನೀನು 1000 ಕುದುರೆಗಳಿಗೆ ಯಜಮಾನನಾದ್ರೆ ಮತ್ತೆ ನಳ ಎಂತದ್ದು? ಯಜಮಾನ, ಅವ ಯಜಮಾನ, ನೀನು ನೋಡಿಕೊಳ್ಳುವ ಅಧಿಕಾರಿ. ಅದೆಲ್ಲ ಹಾಗೆ, ಈಗ ನೋಡಿಕೊಳ್ಳುವವರೆಲ್ಲ ಅಧಿಕಾರಿಗಳೇ. ಕಾಸ್ಕಾರ. ಉದ್ಯೋಗದಲ್ಲಿದ್ಯಾ? ಉದ್ಯೋಗದಲ್ಲಿ. ಏನು ಕೆಲಸ ಬಿಟ್ಟೆ? ಕೆಲಸ ಬಿಟ್ಟ ಆ ಸ್ಥಾನದಲ್ಲಿ ಒಂದು ಕೆಲಸ ಸಿಕ್ಕಬೇಕು ಅಂತಾದ್ರೆ ಅದು ಯಾವ ಜನ್ಮದ ಪುಣ್ಯ ಅಂತ ಗೊತ್ತುಂಟೇನೋ ನಿನಗೆ? ಹೌದು. ಸಾಮ್ರಾಟನ ಕೈ ಕೆಳಗೆ ಕೆಲಸ ಮಾಡುವಂತಹ ಒಂದು ಯೋಗವನ್ನು ಕೈ ಚೆಲ್ಲಿ ಸಿಕ್ಕಿದಲ್ಲಿ ತಿರುಗುತ್ತಿಯಲ್ಲ ಮೂರ್ಖ, ತಿರುಗಿಸ ನಿನ್ನ ಮುಖ. ನಿನ್ನ ಮುಖ ನೋಡಿದ್ರೆ ಗಂಗೆಯನ್ನು ಸಿಕ್ಲಿಕ್ಕಿಲ್ಲ ನಮಗೆ. ಕೆಲಸ ಬಿಟ್ಟದ್ದಲ್ಲ ಬುದ್ಧಿ, ಮತ್ತೆ ಅಲ್ಲಿ ನಡೆದ ಪ್ರಕರಣ ಗೊತ್ತಿಲ್ವಾ ನಿಮಗೆ? ಏನಾಗಿದೆ? ವಿಷಮನೆತ್ತಗಳಾಡಿಸೋತು ಸಕಲವ ಪುಷ್ಕರನಿಗೆ ಒಪ್ಪಿಸುತ್ತ ಯಸೇವಗೋಪೀನ ಐದಿದ ನಡವಿಗೆ ತನ್ನಯ ಸತಿ ಸಗೀತ ವಿಷಮನೆತ್ತಗಳಾಡಿಸೋ ಸಕಲವ ರಾಜಋಷಿ. ಏನೋ ಹಾಗಿದ್ರೆ ನಿಷಧದಲ್ಲಿ ನಡೆದಂತಹ ಪ್ರಕರಣ ನಿಮಗಿನ್ನೂ ಗೊತ್ತಿಲ್ಲ ಅಂತ ಆಯ್ತು. ಅಂದ್ರೆ ಏನಾಯ್ತು? ದೊಡ್ಡ ಪ್ರಕರಣವೇ ನಡೆಯುತ್ತೀಯಾ? ಯಾವ ಪ್ರಕರಣ? ಏನು ಪ್ರಕರಣ? ಉತ್ತರ ನಿಷಧದ ಅಧಿಕಾರಿ ಪುಷ್ಕರ ಅಂತ ಕೇಳಿದ್ದೀರಾ? ಅದವನ ತಮ್ಮ ನಳನಿಗೆ ಸಂಬಂಧದಲ್ಲಿ ಏನಪ್ಪ, ಚಿಕ್ಕಪ್ಪನ ಮಗನೋ ಅಲ್ಲ ಚಿಕ್ಕಪ್ಪನ ಮಗನೋ ಏನೋ ಬೀಳ್ತದೆ ಸಂಬಂಧದಲ್ಲಿ ತಮ್ಮ. ಆದರೂ ಒಳ ಹುಟ್ಟಿನ ಹಾಗೆ ನೋಡಿಕೊಂಡಿದ್ದ ನಳ ಚಕ್ರವರ್ತಿ. ಒಂದು ಕಾಲದಲ್ಲಿ ಪುಷ್ಕರ ಮಹಾದುರ್ಬುದ್ಧಿ. ಅವನನ್ನೊಂದು ಸ್ಥಾನಮಾನಕ್ಕೆ ಏರಿಸಿ 4 ಮಂದಿಗಳಿಗೆ ಬೇಕಾದವನ ಹಾಗೆ ಬದುಕು ಕಲಿಸಿದ್ದೇ ನಳ. ಹೌದು, ಅಧಿಕಾರವನ್ನು ಕೊಟ್ಟದ್ದ ಅವನೇ. ಅವ ನಿಷಧಕ್ಕೆ ಬಂದವನೇ ನಳ ಚಕ್ರವರ್ತಿಯಲ್ಲಿ ಒಂದು ಮಾತು ಹೇಳಿದ. ಏನು? ನಾವು ದ್ಯೂತ ಆಡೋಣ. ಅಯ್ಯಯ್ಯೋ, ಸರಸಕ್ಕೆ ಆಡುವ ಅಂತ ಹೇಳಿದ್ದು. ಸರಸವಾಗಿ ದ್ಯೂತವಾಡುವುದಿದ್ರು ಯಾರೊಟ್ಟಿಗೆ ಅಂತ ಇಲ್ವೋ? ಹೌದು. ಅಣ್ಣ ತಮ್ಮಂದಿರು ಆಡಬಾರದು. ಸಮಾನತೆ ಉಳ್ಳವರು ಭಾವಂದಿರು ಅಥವಾ ಒಂದು ಊರಿನ ಅರಸ ಮತ್ತೊಂದು ಊರಿನ ಅರಸನೊಟ್ಟಿಗೆ ಅದು ತಮ್ಮ ಅಣ್ಣನನ್ನು ಕರೆದದ್ದೇ ದ್ಯೂತಕ್ಕೆ ಕರೆದದ್ದು. ಸ್ವತಃ ಕರೆದರೆ ಯಾರದ್ದಾದ್ರೂ ಪ್ರೇರಣೆಯಿಂದ ಕರೆದರೆ ಒಬ್ರು ಶಾನಿ ಭಟ್ರು ಅವರ ಜೊತೆಯಲ್ಲಿದ್ರು. ಅವರು ಯಾಕೋ ಅವರನ್ನ ಬ್ರಾಹ್ಮಣರನ್ನೆಲ್ಲ ಶನಿ ಅಂತ ಹೇಳ್ತಿ? ಇಲ್ಲ ಅಂತಾದ್ರೆ ಅಂತ ಬೇಡದ್ದು ಕಲಿಸುವವರು ಬ್ರಾಹ್ಮಣರು ಶನಿಗಳಲ್ವಾ? ಏನ್ ಕಲಿಸಿದ್ರು ಅವರು? ಏನ್ ಹೇಳಿದ್ರು? ಆಡು 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 ಅಂತ ಹೇಳಿದ್ದು. ಆಡು ಅಂತ ಪ್ರೇರೇಪಿಸಿದ್ದು. ಯಾಕಂತೆ? ಅವರಿಗೆ ನೋಡುವ ಚಟ. ಅವರಿಗೆ ಆಡುವ ಚಟ ಇಲ್ಲ, ನೋಡುವ ಚಟ. ಕೆಲವರಿಗೆಲ್ಲ ನೋಡುವ ಹುಚ್ಚು ಜೋರಿರ್ತದೆ. ಯಾರನ್ನಾದ್ರೂ ತಾಟಿ ಹಾಕಿ ಬಡವರ ಮಕ್ಕಳನ್ನು ಹೊಂಡಕ್ಕೆ ದೂಡಿ ಹೊಂಡ ಎಷ್ಟು ಅಂತ ಲೆಕ್ಕ ಮಾಡುವವರು ಕೆಲವು ಮಂದಿ ಇರ್ತಾರೆ. ಹೌದಪ್ಪ, ಅವರು ವಿಘ್ನ ಸಂತೋಷಿಗಳು. ನೋಡುವುದರಲ್ಲೇ ಯಾರು ಹಾಳಾಗಿ ಹೋಗ್ತಾರೆ ಎನ್ನುವುದರಲ್ಲೇ ಇವರಿಗೆ ಸಂತೋಷ. ಹಾಗೆ ಪುಷ್ಕರನೊಟ್ಟಿಗೆ ಬಂದ ಬ್ರಾಹ್ಮಣ ಹಾಗೆ ಆಡಬೇಕು ಅಂತ ಪ್ರೇರೇಪಿಸಿದ ಕಾರಣ ನಲ ಏನಿಂದ ಸರಸಕ್ಕಲ್ವಾ ಒಂದು 3 ಆಟ ಆಡುವ ಅಂತ ಅವ ಮನಸ್ಸು ಮಾಡಿದ. ಅಪರಾಧ ಅಂತಲ್ಲ, ಕ್ಷತ್ರಿಯರಾದವರು ದ್ಯೂತವನ್ನು ಆಡಲೇಬಾರದು ಅಂತಲ್ಲ, ಸುಹೃದ್ಯೂತವಾಗಿ ಆಡಲೂಬಹುದು. 3 ಆಟ ಸರಸಕ್ಕಾದ್ರೆ ಆಮೇಲೆ ವಿರಸವಾಗಿ ಹೋಯಿತು. ಏನು ವಿರಸ? ಆ ಬ್ರಾಹ್ಮಣರೇ ಹೇಳಿದ್ರು, ಏನು ಅಂತ? ಒತ್ತೆ ಇಡದೆ ಆಡುವ ಆಟಕ್ಕೆ ಏನು ರಸ ಇಲ್ಲ, ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ. ಅದಕ್ಕೆ ಬ್ರಾಹ್ಮಣರ ಮನಸ್ಸಿಗೆ ಬೇಸರ ಬರಬಾರದು ಅಂತ ಪಣ ಇಟ್ಟು ಆಡಿದ್ರು. ಒಡ್ಡಿ ಏನು ಪಣ? ರಾಜ್ಯಕ್ಕೆ ರಾಜ್ಯ, ನಿಷಧಕ್ಕೆ ಉತ್ತರ ನಿಷಧ, ಭಂಡಾರಕ್ಕೆ ಭಂಡಾರ, ಅದನ್ನು ಒತ್ತೆ ಇಟ್ಟು ಆಡಿದ್ರು. ಭಂಡಾರ ಅಂತ ಹೇಳಿದ್ರೆ ನಳ ಚಕ್ರವರ್ತಿಯ ಭಂಡಾರ ಅಂತ ಹೇಳಿದ್ರೆ ಸಮುದ್ರದ ಬದಿಯಲ್ಲಿ ಬಿದ್ದಿರುವಂತಹ ಹೊಯ್ಗೆ ರಾಶಿ ಹಾಗೆ ಲೆಕ್ಕ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಷ್ಟು ನಿಧಿಗಳಿಗೆ ಯಜಮಾನ. ಆದ್ರೆ ಕಡಿಮೆ ಇದ್ರು ಹೆಸರೊಂದು ಭಂಡಾರ ಅಂತ ಉಂಟಲ್ಲ,
ದೊಡ್ಡದಿರ್ಲಿ ಸಣ್ಣದಿರ್ಲಿ ಭಂಡಾರವೇ ಹುಲಿಯೇ ಅಲ್ವಾ? ಕಾಡು ಕಾಡೆ. ದೊಡ್ಡ ಕಾಡಿನ ಹುಲಿಯೂ ಹುಲಿಯೇ, ಸಣ್ಣ ಕಾಡಿನ ಹುಲಿಯೂ ಹುಲಿಯೇ. ಹೌದು. ಆದ್ದರಿಂದ ಭಂಡಾರಕ್ಕೆ ಭಂಡಾರವನ್ನು ಒತ್ತೆ ಇಟ್ಟು ನಳ ಚಕ್ರವರ್ತಿ ಭಂಡಾರವನ್ನು ಸೋತ. ಭಂಡಾರ ಹೋಯಿತು. ಆಮೇಲೆ ಆನೆ, ಸೇನೆ, ಮಂದಿ, ಮಾರ್ಬಲ ಇವೆಲ್ಲವನ್ನು ಒತ್ತೆ ಇಟ್ಟ. ಪರಿಣಾಮ ಅವನು ಅದನ್ನೇ ಒತ್ತೆ ಇಟ್ಟು ಆನೆ, ಸೇನೆ, ಮಂದಿ, ಮಾರ್ಬಲ ಎಲ್ಲವನ್ನೂ ನಳ ಸೋತ. ನಳನಿಗೆ ಅಲ್ಲಿಯೂ ಸೋಲೆ. ಮತ್ತೆ ಇಡೀ ನಿಷಧವನ್ನೇ ಒತ್ತೆಯಾಗಿ ಕೊಟ್ಟ. ಅದರಲ್ಲಿ ಏನಾಯ್ತು? ಅದರಲ್ಲೂ ಸೋಲಾಯಿತು. ಆಮೇಲೆ ಪ್ರಭು, ಸೋಲಾದದ್ದು ದೊಡ್ಡ ಬೇಸರ ಅಲ್ಲ, ಸೋಲು ಗೆಲು ಆಟದಲ್ಲಿ ಇದ್ದದ್ದೇ. ಆ ಪುಷ್ಕರ ಹೇಳಿದ ಮಾತು ಕರುಳನ್ನು ಕತ್ತರಿಸುತ್ತಾ ಇದೆ. ಏನ್ ಹೇಳಿದ? ಒಂದು ಕಣ್ಣ ರೆಪ್ಪೆಯ ಮೇಲೆ ಧೂಳ ಕಣವು ಕುಳಿತುಕೊಳ್ಳುವಷ್ಟು ಅಧಿಕಾರ ಇಲ್ಲ, ಹುಟ್ಟ ಬಟ್ಟೆಯಲ್ಲಿ ನಡಿ ಅಂತ ಹೇಳಿದ. ಅದಕ್ಕೆ ಅದನ್ನು ಕೇಳಿದಾಗ ನಳ ಚಕ್ರವರ್ತಿಗೆ ಸಹನೆ ಕಟ್ಟು ಹೋಗಿ ಹೆಂಡತಿ ಮಕ್ಕಳನ್ನು ತಾಯಿ ಮನೆಗೆ ಕಳುಹಿಸಿ ಹೆಂಡತಿಯ ಜೊತೆಯಲ್ಲಿ ಹುಟ್ಟ ಬಟ್ಟೆಯಲ್ಲಿ ಕಾಡು ಬಾಲಾಗಿ ಹೋದ. ಹರಗರ ಖನತರ ಚಕ್ರವರ್ತಿಗೆ ಈ ವಿಧಿಯಾದುದೆಯೆಂದು ಹರಗರ ಖನತರ ಚಕ್ರವರ್ತಿಗೆ ಈ ವಿಧಿಯಾದುದೆಯೆಂದು ಮರುಗುತ್ತಲೀತನ ಶತ ಅಶ್ವಗೆ ದಳವಾಯಿಯ ಮಾಡಿದೆವು ಹರಗರ ಹರಗರ. ರಂಗನಾಥ, ಸಹಿಸುವುದಕ್ಕೆ ಸಾಧ್ಯ ಇರುವ ವಿಚಾರವೇ ಇದಲ್ಲ. ಕಾಲ ಎಷ್ಟು ಕೆಟ್ಟೋಯ್ತು ಅಂತ ನಾನು ಯೋಚನೆ ಮಾಡೋದು. ಆದರ್ಶವಾದಿಯಾಗಿ ಬದುಕಿದ, ನ್ಯಾಯದ ಬಗ್ಗೆ ಮತ್ತೊಬ್ಬರಿಗೆ ವಿವರಣೆಯನ್ನು ಕೊಡಬಲ್ಲ, ಧರ್ಮ ಸೂಕ್ಷ್ಮವನ್ನು ಅವನಲ್ಲಿ ಕೇಳಿ ಕಲಿಬೇಕಾದ ಸಂದರ್ಭ ಇದು. ಅಂತವನು ದ್ಯೂತದ ದುರ್ವ್ಯಸನಕ್ಕೆ ಬಲಿಯಾಗಿ ತನ್ನ ಸಂಪೂರ್ಣವನ್ನು ಕಳ್ಕೊಂಡು ಮಡದಿ ಸಮೇತನಾಗಿ ಉಟ್ಟ ಬಟ್ಟೆಯಲ್ಲಿ ಏಕವಸ್ತ್ರಧಾರಿಯಾಗಿ ಕಾಡುಪಾಲಾಗಿ ಹೋಗ್ತಾನೆ ಅಂತಾದ್ರೆ ಕಾಲವೇ ಹಾವಾಗಿ ಕಚ್ಚಿತೆ. ಅಲ್ಲ, ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳಿ ಸಜ್ಜನರ ಬದುಕು ಮುಗಿಯುವ ಕಾಲಘಟ್ಟವಂತೆ. ಏನು ಕಲಿಕಾಲ ಅವರಿಸಿತೆ ಇದಕ್ಕೆ. ನಳನ ಬಗ್ಗೆ ಎಣಿಸುವಾಗ ಕರುಳು ಕತ್ತರಿಸುತ್ತದೆ. ನಮಗೆ ಬಹಳ ಬೇಕಾದವ ಎನ್ನುವುದು ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿರಬಹುದಾದಂತಹ ಧರ್ಮಕ್ಕೆ ಬೇಕಾದಂತೆ ಬದುಕಿದ ಭಾವ. ಪಶು ಪಕ್ಷಿಗಳಿಗಾದರೂ ನೋವು ಮಾಡದೇ ಇರುವಂತಹ ಒಬ್ಬ ಸಜ್ಜನ, ಅಂತವನ ಬದುಕು ಹೀಗಾಯಿತು ಅಂತಾದರೆ ನಾವೇನು ಮಾಡಲಿ? ಇದ್ದಲ್ಲಿಂತಲೇ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳಬಹುದಿಷ್ಟೇ. ನಳ ಹೇಗೆ ಇರಲಿ, ಎಲ್ಲೇ ಇರಲಿ, ಬದುಕುವ ಚೈತನ್ಯವನ್ನೊಂದು ಕಳ್ಕೊಳ್ಳದ ಹಾಗೆ ಅವನಿಗೆ ಸ್ವಾಸ್ಥ್ಯವನ್ನು ಕೊಡು ದೇವರೇ. ಅವನ ಮನಸ್ಸು ಗಟ್ಟಿಯಾಗುವ ಹಾಗೆ ನೀನು ಅನುಗ್ರಹ ಮಾಡು. ಇಷ್ಟು ಕೇಳಿಕೊಳ್ಳಬಹುದು. ಹೌದೇನೋ? ಬಾ, ನಿನ್ನ ಹೆಸರೇನಂದೆ? ಬಾಹುಕ. ಬಾಹುಕ 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 ಬಾಹುಕ. ಬಾಹುಜ ಅಂತ ಕ್ಷತ್ರಿಯನಿಗೆ ಒಂದು ಅನ್ವರ್ಥ ನಾಮ ಇದೆ. ನಿನ್ನ ಹೆಸರು ಬಾಹುಕ. ಬಾಹುಕ. ನೀನಲ್ಲಿ ಕುದುರೆಯ ಕಾಸ್ಗಾರ. ಹೌದೇನೋ? ನಿನ್ನಲ್ಲೊಂದು ಮಾತು ಕೇಳಲ್ಲ? ಏನು ಪ್ರಭು? ಪುಷ್ಕರ ಗೆದ್ದ, ನಳ ಊರು ಬಿಟ್ಟು ಹೋದ, ನಿನ್ನನ್ನು ಹೊರಗೆ ಹಾಕಿದ್ರೇನೋ? ಇಲ್ಲ.
ಮತ್ತೆ ನೀನ್ ಯಾಕೆ ಬಂದೆ? ನಿಲ್ಲಬಹುದಾ ಪ್ರಭು? ಅಂದ್ರೆ ಒಳ್ಳೆಯ ಯಜಮಾನನ ಕೈ ಕೆಳಗೆ ಕೆಲಸ ಮಾಡಿದ ಒಬ್ಬ ಕೆಲಸಗಾರ ಮತ್ತೊಬ್ಬರ ಕೈ ಕೆಳಗೆ ಅವನಿಗಿಂತ ಸಣ್ಣವನಲ್ಲಿ ಯಾರಾದ್ರೂ ಕೆಲಸಕ್ಕೆ ನಿಲ್ತಾರ ಪ್ರಭು? ನಳನಿಗಾದ ದುಸ್ಥಿತಿಯನ್ನು ಕಂಡು ಅವರಿಗೆ ಇಷ್ಟು ಕಷ್ಟವಾಗಿ ರಾಜ್ಯ ಬಿಟ್ಟು ಹೊರಟು ಹೋದ್ರಲ್ಲ, ಇನ್ನು ಆ ಊರಿನಲ್ಲಿ ರಾಜ್ಯದಲ್ಲಿ ನಿಲ್ಲುವುದಿಲ್ಲ ಅಂತ ನಾನು ಹೊರಟೆ ಅಲ್ಲಿಂದ. ಸ್ವಾಭಿಮಾನಿ ಅನ್ನದಾತಾರನಾಗಿರುವಂತಹ ನಳನಿಗೆ ಬಂದಿರುವ ಕಷ್ಟವನ್ನು ನಷ್ಟವನ್ನು ಎಣಿಸಿದಾಗ ಅವರಿಗೆ ಕಷ್ಟ ಕೊಟ್ಟವ ಮನುಷ್ಯನಲ್ಲ ಅಂತ ಯಾರು ಹೊರಡುವುದೇ ಅಲ್ಲಿಂದ ಅಲ್ವಾ? ಬಂದಿಲ್ಲ, ಸರಿಯಾದ ಜಾಗಕ್ಕೆ ಬಂದಿದ್ದೀನಿ. ಹೆದರಬೇಡ. ಓ ಅಲ್ಲಿ ನೋಡು, ಛತ್ರ ಕಾಣಿಸ್ತದ? ಹೌದು. ಹೋಗಲ್ಲಿಗೆ. ಯಾಕೆ? ನಾ ಹೇಳಿ ಕಳಿಸ್ತೇನೆ. 3 ಹೊತ್ತಿನ ಊಟಕ್ಕೂ ವಸತಿಗೂ ವಸರಕ್ಕೂ ನಿನಗೇನು ತೊಂದರೆಯಾಗುವುದಿಲ್ಲ. ಅಲ್ಲಿದ್ದುಕೋ. ಏನು ನಿಮ್ಮ ಊಟವು ಬೇಡ, ಬಟ್ಟೆ. ಯಾಕೆ ಯಾಕೆ ಯಾಕೆ? ಧರ್ಮದ ಊಟ ಮಾಡ್ಲಿಕ್ಕೆ ನಾನು ಅದಕ್ಕೆ ಇರುವವನ? ಧರ್ಮದ ಊಟ ಮತ್ತೆ ದುಡಿಯದೆ ಊಟ ಮಾಡೋದು ಧರ್ಮದ ಊಟ ಅಲ್ವಾ? ಮನುಷ್ಯನಾದವ ದುಡಿದು ತಿನ್ನಬೇಕು. ದುಡಿಯುವುದು? ದುಡಿಬೇಕು. ನೀನು? ನಾನು ದುಡಿಯುತ್ತೇನೆ. ಒಳ್ಳೆಯವರು ಇದ್ದಾರೆ ಅಂತ. ಕಾಲ ಎಲ್ಲ ಕಡೆಯಲ್ಲಿಯೂ ಹಾಳಾಗಲಿಲ್ಲ. ಕೆಲವು ಸಂದರ್ಭ ನಾವು ನೋಡ್ತೇವೆ, ಕೈಕಾಲು ಸರಿ ಇದ್ದವರು ಕೂಡ ಬಟ್ಟೆ ಹಾಕಿ ಬೇಡ್ತಾರೆ. ಸರಿ ಇದ್ದ ಕೈಕಾಲುಗಳಿಗೆ ಬಟ್ಟೆ ಸುತ್ತಿ ಬೇಡ್ತಾರೆ, ಕಷ್ಟ ಉಂಟು ಅಂತ. ಅಂಗಾಂಗಗಳು ಸರಿ ಇಲ್ಲದೆ ಇರುವ ನೀನಾದ್ರೂ ದುಡಿಬೇಕು ಎನ್ನುವಂತಹ ಛಾತಿಯನ್ನು ಹೊತ್ತಿದ್ದಿ ನೋಡು. ಕೆಲಸ ಬೇಕು, ಕೆಲಸ ಬೇಕು. ನೀನಲ್ಲಿ ಕುದುರೆ ಕಾಸ್ಗಾರ. ಇಲ್ಲಿ 1000 ಕುದುರೆ ಎಲ್ಲ ಇಲ್ಲ. ಬೇಕಾದ ನಮ್ಮ 100-200 ಕುದುರೆಗಳಿಗೆ ವ್ಯವಸ್ಥೆ ಈಗಾಗಲೇ ಉಂಟು. ಆದ್ರೆ ನಿನಗೊಂದು ಕೆಲಸ ನಾ ಕೊಡ್ತೇನೆ. ಏನು ಪ್ರಭು? ಆ ಕುದುರೆಗಳಿಗೆ ಹುರುಳಿ ಬೇಯಿಸ್ತದಲ್ಲ, ಹೌದು, ಅದಕ್ಕೆ ಸ್ವಲ್ಪ ಕಟ್ಟಿಗೆ ಅಗತ್ಯ ಇರ್ತದೆ. ನೀನು ಸ್ವಲ್ಪ ಕಟ್ಟಿಗೆಯನ್ನೆಲ್ಲ ಒಟ್ಟು ಮಾಡಾಗದ? ಕಟ್ಟಿಗೆ ಪ್ರಭು. ಈ ಕಟ್ಟಿಗೆ ಕಾಡಿನಲ್ಲಿರುವುದಲ್ವ? ಮತ್ತೆ ಅಂಗಳದಲ್ಲಿದ್ರೆ ನಿನ್ನಲ್ಲಿ ನಾ ಹೇಳ್ತೇನೋ? ಅಲ್ಲ, ಯಾಕೆ ಹೇಳಿದೆ ಗೊತ್ತೋ? ಸರಿದಾರಿಯಲ್ಲೇ ನನಗೆ ನಡಿಲಿಕ್ಕೆ ಆಗುವುದಿಲ್ಲ. ಇನ್ನು ಆ ಕಾಡಿನಲ್ಲಿ ನಾನು ಹೇಗೆ ನಡ್ಕೊಂಡು ಹೋಗ್ಲಿ? ಹಾಗೆ ಹೇಳಿದ್ದು ಕಾಡಿನಿಂದ ಹೇಗೆ ತರಲಿ? ನಾನೆಣಿಸಿದ್ದು ಕೈಕಾಲು ನೇರ ಇಲ್ಲಲ್ಲ, ನೇರ ಜಾಗದಲ್ಲಿ ನಡಿಲಿಕ್ಕಾಗದೇ ಇದ್ರು ಓರೆ ಇದ್ದ ಜಾಗದಲ್ಲಿ ನೀನು ನಡೆಯಬಲ್ಲೆ ಅಂತ. ಇಲ್ಲಿ ಬಿಡು, ಕಟ್ಟಿಗೆ ಆಗುವುದಿಲ್ಲ ಅಂತ ಆದ್ರೆ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡು. ಆಗದಾ? ನೀರು 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 ಯಜಮಾನ್ರೆ, ನೀರು ಬಾವಿಯಲ್ಲಿರುವುದಲ್ವ? ಅಲ್ಲ, ಬಾಯಿಯಲ್ಲಿ ಉಂಟು ನೀರು. ಅಲ್ಲ, ಬಾವಿಯಿಂದ ನೀರು ತೆಗಿಬೇಕಾದ್ರೆ ಹಗ್ಗದಲ್ಲಿ ನಾವು ಸೇದಬೇಕಲ್ಲ? ಅಲ್ಲ, ಸಂಕಲ್ಪ ಮಾಡಿದರೆ ಮೇಲೆ ಬರ್ತದ. ಅದು ಬರ್ತದ? ಎಂತದ್ದು ಬರ್ತದೆ? ಅಲ್ಲ, ಸೇದಲಿಕ್ಕೆ ನನ್ನ ಕೈ ನೋಡಿ. ಬೇಡ ಬೇಡ, ತೋರಿಸ್ಬೇಡ ನೀನು. ಅರ್ಥ ಆಗ್ತದೆ ನನಗೆ. ಅದನ್ನು ಹಗ್ಗ ಹಿಡಿಯುವುದು ಹೇಗೆ? ಹೌದು, ಬೆರಳು ಪೂರ್ತಿ ಯಾವುದೂ ಇಲ್ಲ. ಹೌದು, ಬಿಡು. ಕೂತ್ಕೊಂಡಲ್ಲೇ ನೀನೊಂದು ಕೆಲಸ ಮಾಡು. ಕೂತ್ಕೊಂಡಲ್ಲಿ ಕೆಲಸ. ಒಲೆ ಉರಿಸುವುದು ಅಂದ್ರೆ ಹುರುಳಿ ಬೇಯುವಾಗ ಒಲೆ ಉರಿಸಬೇಕಾಗ್ತದೆ. ಅವರು ಹೊತ್ತಿಸಬೇಕಾದ್ರೆ ಕೊಟ್ಟಾರು, ಹತ್ತಿರ ಕೂತ್ಕೊಂಡು ಒಂದೊಂದೇ ಕಟ್ಟಿಗೆ ಹಾಕ್ತಾ ಇರು. ಆಗದಾ? ಒಲೆ ಉರಿಸು. ಅದು ಬೆಂಕಿಯ ಹತ್ತಿರವೇ ಕುಳಿತುಕೊಳ್ಳಬೇಕಲ್ಲ? ಅಲ್ಲ, ನಿನ್ನ ಮನೆಯಲ್ಲಿ ಕೂತ್ಕೊಂಡು ಇಲ್ಲಿ ಹೇಳು, ಬೆಂಕಿ ಉರಿ 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 ಅಂತ. ಹಾಗಲ್ಲ, ಬೆಂಕಿ ಉರಿಯುತ್ತಾ ಇರುವಾಗ ಅಲ್ಲಿ ಕುಳಿತರೆ ನನಗೆ ಒಂದೊಂದು ಸಲ ಪಿತ್ತ ಕೆದರುವುದು ಅಂತ ಉಂಟು. ಆಗ ಪಟಕ್ಕ ಬಿದ್ದರೆ ಬೆಂಕಿ ಹತ್ತಿರ ಕಾಡಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಚಂದದ ಮುಖ ಹಾಳಾಗುವುದು. ನೀರು ಸೇದಲಿಕ್ಕೆ ಬರುವುದಿಲ್ಲ. ಒಲೆ ಉರಿಸಲಿಕ್ಕೆ ಪಿತ್ತದ ವಿಕಾರ. ಬೇರೆ ಎಂತ ಕೆಲಸವಾದಿ? ನಾನು ಹೇಳಿದ್ದು ಯಾವುದು ನಿನಗೆ ಆಗುವುದಿಲ್ಲ. ನೀನೇ ಹೇಳು ನಿನಗೇನಾಗಬೇಕು ಅಂತ. ಅಲ್ಲ, ಕುದುರೆಗಳನ್ನು ನೋಡಿಕೊಂಡಿದ್ದವನಿಗೆ ಬೇರೆ ಕೆಲಸ ಹೇಳಿದ್ರೆ ಆದೀತು. ನನಗೆ ಅರ್ಥ ಆಗ್ತದೆ. ನೀನು ಚಕ್ರವರ್ತಿ ಸ್ಥಳದಲ್ಲಿದ್ದದ್ದಲ್ವಾ? ಹೌದು. ನೀನು ಬಾಕಿದ್ದವರೆಲ್ಲ ಹೇಳಿದ್ದು ಕೇಳ್ತೀಯಾ? ನನಗೆ ಕುದುರೆ. ಆಯ್ತು, ಬೇಸರ ಮಾಡಬೇಡ. ಕುದುರೆ ಕೆಲಸ ಅಂತಲ್ಲ, ನೀನು ಅವರೊಟ್ಟಿಗೆ ಇದ್ದುಕೋ. ನಿನ್ನದ್ದಾದಂತಹ ಪರಿಣತಿಯನ್ನು ಕಂಡು ಕುದುರೆಯ ಬಗ್ಗೆ ನಿನಗೆಷ್ಟು ತಿಳುವಳಿಕೆ ಉಂಟು ಎನ್ನುವುದನ್ನು ನೋಡಿ ಮತ್ತೆ ನೀನು ಪ್ರಧಾನವೋ ಅಪ್ರಧಾನವೋ 3ನೇಯವನೋ 4ನೇಯವನೋ ಮತ್ತೆ ಮಾಡುವ. ಆಗಲ್ಲ? ಹಾಗೆ ಮಾಡು. ನೀವು ಹೋಗು. ಆಯ್ತಾ? ಆದಿತ್ತು. ಕುದುರೆ ಲಯ ಎಲ್ಲಿ ಉಂಟು? ಕುದುರೆ ಲಯ ಅಲ್ವಾ? ಕುದುರೆಯ ಲಾಯ. ಕುದುರೆಯನ್ನು ಕಟ್ಟಿ ಹಾಕುವ ಜಾಗ. ನೀನು ಮೊದಲೇ ಹೇಳಿದ್ದಿ ನಾಲಿಗೆ ಬೇಕಾದ ಹಾಗೆ ನಿಲ್ಲುವುದಿಲ್ಲ, ಜಾರ್ತದೆ ಅಂತ. ಲಾಯ ಹೋಗಿ ಲಯ ಆಗ್ತದಲ್ಲ? ಹೋಗ್ಲಿ. ಅಲ್ಲಿ ಅಲ್ವಾ? ಅಲ್ಲಿ ನೋಡ್ತೇನೆ. ಅವರಲ್ಲೆಲ್ಲ ಮಾತನಾಡಿ ನನಗೆ ಗೊತ್ತಾಗ್ತದೆ ನೀವು ಯಾಕೆ ಯೋಚಿಸುವುದು ಅಂತ.
ಸಭೆ ಪ್ರಾರಂಭ ಆದ ಮೇಲೆ ಮುಗಿಯುವಲ್ಲಿವರೆಗೆ ಪೀಠ ಏರಿದವ ಕೆಳಗಿಳಿಯುವುದಕ್ಕಿಲ್ಲ. ನಿಜ. ಇವನನ್ನು ಕಂಡಾಕ್ಷಣದಲ್ಲಿ ನಾ ಕೆಳಗಿಳಿದಿದ್ದೇನೆ. ಸರಿಯಲ್ಲ ಅದು? ಸಹಜ ತಾನೆ. ಧರ್ಮ ಜಿಜ್ಞಾಸುಗಳೆಲ್ಲ ಇರುವುದಿಲ್ಲಿ, ಸಾಮಾನ್ಯರಲ್ಲ, ಅಯೋಧ್ಯೆಯ ಪ್ರಜೆಗಳು. ಹೌದು. ನಿಮ್ಮ ಮುಖದಲ್ಲಿ ಮೂಡಿದ ನೆರಿಗೆ ನನ್ನನ್ನು ಸಂದೇಹದಿಂದ ಕಾಣಿಸ್ತಾ ಇದೆ. ಹೌದು. ಗುರುಗಳು ಬಂದ್ರೆ ಪೀಠದಲ್ಲಿ ಕೂತವ ಏಳಬೇಕು ನಮಸ್ಕರಿಸುವುದಕ್ಕೆ. ಹೆತ್ತ ತಾಯಿ ಬಂದ್ರೆ ಮಾನ ಸಮ್ಮಾನವನ್ನು ಸಲ್ಲಿಸುವುದಕ್ಕೆ ಇಳಿಬೇಕು. ಸರಿ. ಚಕ್ರವರ್ತಿ ಬಂದ್ರೆ ಇಳಿಬೇಕು. ಈ 3 ಪ್ರಕರಣಗಳಲ್ಲದೆ ಇದಕ್ಕಿಂತ ಹೊರತಾದದ್ದು ಏನೇ ಆದರೂ ಸಭೆ ಪ್ರಾರಂಭ ಮಾಡಿದ ಮೇಲೆ ಮುಗಿಯುವಲ್ಲಿವರೆಗೆ ಅರಸನಾದವ ಪೀಠದಿಂದ ಕೆಳಗಿಳಿಯುವುದಕ್ಕಿಲ್ಲ. ನಿಜ. ಆದರೂ ನಾನು ಎದ್ದಿದ್ದೇನೆ. ಇದಕ್ಕೆ ಕಾರಣ ಇಷ್ಟೇ. ಲೋಕದಲ್ಲಿ ಕಂಡು ಕೇಳರಿಯದೇ ಇರುವಂತಹ ವಿಸ್ಮಯ ನೋಡಿದಾಗ ಮೈಮರೆವು ಎನ್ನುವುದು ಸ್ವಾಭಾವಿಕವಾಗಿ ಬಂದು ಬಿಡುತ್ತದೆ. ನಮ್ಮ ನಿಯಂತ್ರಣವನ್ನು ತಪ್ಪಿ ನಮ್ಮ ದೇಹ ಕೆಲಸ ಮಾಡುವಾಗ ಹೀಗೆಲ್ಲ ಆಗ್ತದೆ. ಗಡಿಬಿಡಿ ಆಗಬೇಡಿ. ಇವತ್ತಿನ ಸಭೆಯನ್ನು ಇಲ್ಲಿಗೆ ವಿಸರ್ಜಿಸ್ತೇನೆ. ನಾಳಿನ ಸಭೆಯಲ್ಲಿ ಕಾಣೋಣ. ನಮಸ್ಕಾರ. ಒಂದು ದಿನ ಋತುಪರ್ಣ ಭೂಪ ಸವರ ಸಂಕುಲ ಸಗಿದ ಅಂದವಾಗಿ ಬತ್ತಿ ಸಾಯುಧಗಳ ಪರಿಮಿತ ಒಂದು ಭೂಪ. ವನಪಾಲಕರೆಲ್ಲ ಬಂದು ದೂರ ಹೇಳಿದರು, ಮಹಾರಾಜರೇ ಬೇಟೆಯನ್ನಾಡದೆ ಬಹಳ ಸಮಯಗಳಾಯಿತು, ನೀವೊಮ್ಮೆ ಹೊರಡಬೇಕು ಅಂತ. ಹಾಗೆ ಶವರ ಸಂಕುಲವನ್ನೆಲ್ಲ ಒಟ್ಟು ಸೇರಿಸಿ ಬೇಟೆಗೆ ಹೊರಟು ನಿಂತಿದ್ದೇನೆ. ಆಗ ನೋಡಿ ನಮ್ಮ ಬಾಹುಕನದ್ದು ಮೊನ್ನೆ ಒಂದು ಘಟನೆ ನಡೆದು ಹೋಯ್ತು ನಮ್ಮ ಊರಲ್ಲಿ. ಏನು? ಒಂದು ಹೆಣ್ಣು ಕುದುರೆ ಲಾಯದಲ್ಲಿ ಮದ ತುಂಬಿ ಕಟ್ಟಿ ಹಾಕಿದಲ್ಲಿಂದ ಬಿಡಿಸಿಕೊಂಡು ಬಯಲಲ್ಲೆಲ್ಲ ಓಡಿ ಚಾಲಹಾನಿ ಮಾಡುವುದಕ್ಕೆ ಆರಂಭ ಮಾಡಿತು. ನಮ್ಮಲ್ಲಿರುವ ಯಾರು ಹೋಗಿ ಅದನ್ನು ಹಿಡಿಯುವುದಕ್ಕೂ ಶಕ್ತರಾಗಲಿಲ್ಲ, ಸಾಮರ್ಥ್ಯವನ್ನೂ ಸಾಕಾಗಲಿಲ್ಲ. ಆದ್ರೆ ಈ ಬಾಹುಕ ಇದ್ದಾನಲ್ಲ, ಆ ಮದ ತುಂಬಿದ ಕುದುರೆಯ ಸಮ್ಮುಖದಲ್ಲಿ ನಿಂತದ್ದು ಮಾತ್ರ ಇವನನ್ನು ಬಂದು ನೆಕ್ಕುವುದಕ್ಕೆ ಪ್ರಾರಂಭ ಮಾಡ್ತದೆ ಅದು. ಹಾಗಾದ್ರೆ ಕುದುರೆಯ ಬಗ್ಗೆ ಇವನಿಗೆ ಎಷ್ಟು ಗೊತ್ತುಂಟು? ಗೊತ್ತಿದ್ದವನನ್ನು ನಾವು ಕೆಲಸದಲ್ಲಿ ಹಿಂದೆ ಹಾಕುವುದೇ? ಅವ ಮತ್ತೆ ಬರಲಿ, ಮೊದಲು ಬರಲಿ, ಪ್ರಾಮಾಣಿಕವಾದಂತಹ ವಿದ್ಯುತ್ ಅವನಲ್ಲಿ ಉಂಟು ಅಂತಾದ್ರೆ ಅವನ ಪ್ರಾಯ ಎಲ್ಲ ನೋಡ್ಲಿಕ್ಕಿಲ್ಲ, ಅವನನ್ನು ಮೇಲೆ ಕೂತ್ಕೊಳ್ಳಿಸುವುದು ನಿಜ. ಅದಕ್ಕೆ ಕುದುರೆಯಲ್ಲಿ ಪಳಗಿದ ಇವನನ್ನು ಮುಖ್ಯ ಕಾಸ್ಗಾರನನ್ನಾಗಿ ಮಾಡಿದ್ದೇನೆ. ಅವ ನಮಗೆ ಬಹಳ ಹತ್ತಿರ ಆಗಿದ್ದಾನೆ ಅಂತ ಇತ್ತೀಚೆಗೆ. ಬೆಳಗ್ಗೆ ಎದ್ದು ಅವನ ಮುಖ ನೋಡದೇ ಇದ್ರೆ ನನಗೆ ದಿನದಲ್ಲೇ ಸುಖ ಇಲ್ಲ ಅಂತ, ಅಷ್ಟು ಹತ್ತಿರ. ಅವನಿಗೂ ಹಾಗೆ ಅಲ್ಲಿ ಇಲ್ಲಿ ಅಂತ ಇಲ್ಲ, ಮಹಾರಾಜರೇ ಒಟ್ಟಿಗೆ. ಬಹುಶಃ ನಳನಲ್ಲಿಯೂ ಹೀಗೆ ಇದ್ದ ಅಂತ ಕಾಣ್ತದೆ ಅವ. ನಾನೆಲ್ಲಿಯಾದ್ರೂ ಅವನಲ್ಲಿ ಇವತ್ತು ಹೇಳದೆ ಬೇಟೆಗೆ ಹೋದ್ರೆ ಕಾಲು ಸುಟ್ಟ ಬೆಕ್ಕಿನ ಹಾಗೆ ತಿರುಗುತ್ತಾ ಇರ್ತಾನೆ. ಮತ್ತೆ ನಾನು ಬಾರದೆ ನಿದ್ದೆ ಮಾಡ್ಲಿಕ್ಕಿಲ್ಲ, ಅನ್ನ ತಿನ್ಲಿಕ್ಕಿಲ್ಲ, ನೀರು ಕುಡಿಲಿಕ್ಕಿಲ್ಲ. ಅವನೊಂದು ಹೇಳಿ ಹೋಗುವಾಗದ ಬಾಹುಕ ಇಲ್ಲಿ ಬರೋ. ಯಜಮಾನ್ರು ಎಲ್ಲಿಗೆ ಹೊರಟದ್ದು? ಆಯ್ತಲ್ಲ, ಇನ್ನು ಹೋಗ್ಲೇಬೇಕು ಅಂತ ಇಲ್ಲ. ಯಾಕೆ ಪ್ರಭು? ಯಾರಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಲಿಕ್ಕುಂಟೇನೋ? ಕೇಳಬಾರ್ದ? ಅಪಶಕುನ ಅಲ್ವಾ ಅದು? ಅಪಶಕುನ ಶಾಸ್ತ್ರ, ಶಕುನ ಶಾಸ್ತ್ರ ಅದು ಅಪಶಕುನ. ಹೌದಾ? ಅದು ಹೇಗೆ ಅಪಶಕುನ ಅಂದ್ರೆ? ಈಗ ದಾರಿಯಲ್ಲಿ ಹೋಗುವಾಗ ಈ ಬೆಕ್ಕು ಅಡ್ಡ ಬಂದ್ರೆ, ಮತ್ತೆ ಒಂಟಿ ಬ್ರಾಹ್ಮಣ ಸಿಕ್ಕಿದ್ರೆ, ತಲೆಯಲ್ಲಿ ಕಟ್ಟಿಗೆ ಹೊತ್ತುಕೊಂಡು ಹೋದ್ರೆ, ಇದೆಲ್ಲ ಅಪಶಕುನ ಅಂತ ಹೇಳ್ತಾರೆ. ಹೌದು. ಆದ್ರೆ ನಾನು ಯಾರು? ನಾನು ಮನೆಯ ಬೆಕ್ಕಲ್ವ? ಮನೆಯ ಬೆಕ್ಕು ಅಡ್ಡ ಬಂದ್ರೆ ಶಾಸ್ತ್ರ ಇಲ್ಲ. ಮನೆಯಲ್ಲಿ ಬೆಕ್ಕು ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಎಲ್ಲೋ ಹೋಗಬಹುದು. ಬಾಹುಕ, ನೀನು ಮನೆಯ ಬೆಕ್ಕು ಮಾತ್ರ ಅಲ್ವೋ, ರಾಜಋಷಿಯಾದಂತಹ ಋತುಪರ್ಣನ ಮನಸ್ಸಿನ ಬೇಕು ಕೂಡ ನೀನೆ. ಸಂತೋಷ ಆಯ್ತು. ನಾನು ಬೇಟೆಗೆ ಹೊರಟದ್ದು. ಬೇಟೆಗೆ? ಬೇಟೆಯಲ್ಲಿ ಬೇಟೆಯಲ್ಲ, ಪೇಟೆಯಲ್ಲಿ ಬೇಟೆ ಆಡ್ಲಿಕ್ಕೆ ಆಗ್ತದಾ?
ಕಾಡಿನಲ್ಲೇನೋ ಬೇಟೆಯಾಡುವುದು? ಕಾಡಿನಲ್ಲಿ. ಹೌದು. ನಾನು ಬರ್ತೇನೆ. ಹಾಗಿದ್ರೆ ಹೀಗೆ ಮಾಡುವ, ನಾನು ಇವತ್ತು ಬೇಟೆಗೆ ಹೋಗಿ ಬರ್ತೇನೆ, ನಾಳೆ ಪೇಟೆಗೆ ಹೋಗುವಾಗ ಕರ್ಕೊಂಡು ಹೋಗ್ತೇನೆ. ಅದಾಗ್ಲಿಕ್ಕಿಲ್ಲ. ಮತ್ತೆ ನಿಮ್ಮ ಜೊತೆಯಲ್ಲೇ ನಾನು ಬರಬೇಕು. ನೀನು ಅವತ್ತೇನಂದೆ? ನನಗೆ ಕಾಡಿನಲ್ಲಿ ನಡಿಲಿಕ್ಕೆ ಆಗ್ಲಿಕ್ಕಿಲ್ಲ, ಎತ್ತರ ತಗ್ಗಿದ್ದ ಪ್ರದೇಶ, ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದವ ನೀನು ಕಟ್ಟಿಗೆ ಹೇಳುವಾಗ. ಆಗ ಕಟ್ಟಿಗೆ ತರುವಾಗ ನಿತ್ರಾಣ ಇತ್ತು, ಬೇಟೆಗೆ ಹೋಗುವಾಗ ನಿತ್ರಾಣ ಇಲ್ಲ. ಸರಿ ಇದ್ದೇನೆ, ನನಗೆ ಅರ್ಥ ಆಗ್ತದೆ. ನೀನು ನಳ ಚಕ್ರವರ್ತಿಯಲ್ಲಿದ್ದವ ಅಲ್ವಾ, ನೀನೆಲ್ಲ ಬಾಕಿದ್ದವರ ಮಾತು ಕೇಳ್ತೀಯ. ಆಯ್ತು, ಸತ್ಯ ಹೇಳಿ. ನೀನು ಬೇಟೆಗೆ ಏನು ಮೊದಲು ನಳ ಚಕ್ರವರ್ತಿಗಳು ಬೇಟೆಗೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಯಾಕೆ? ನಾನು ಲಕ್ಷಣ ಅಂತೆ. ಹೌದಪ್ಪ, ಹೊಸ ಮನೆ ಕಟ್ಟುವ ಜಾಗದಲ್ಲಿ ನೀನೊಂದು ಲಕ್ಷಣವೇ. ನಾನು ಹಾಗೆ ಕಾಣ್ತೇನ? ನಾನು ಚಂದ ಇಲ್ಲ. ಚಂದ ಯಥಾರ್ಥಕ್ಕಾದ್ರೂ ಈ ರೂಪದಲ್ಲಿ ನಿನ್ನಷ್ಟು ಚಂದ ಆಗ್ಲಿಕ್ಕೆ ಬಾಕಿದವರಿಗೆ ಕಷ್ಟ ಉಂಟು. ಸ್ಪರ್ಧೆಗೆ ನಿಂತರೂ ಛದ್ಮವೇಷದಲ್ಲಿಯೂ ಸಾಧ್ಯ ಇಲ್ಲ ನಿನ್ನ ಹಾಗೆ ಮಾಡ್ಲಿಕ್ಕೆ. ಯಾರಿಗೆ ಅಷ್ಟೊಂದು ಪ್ರಶಸ್ತಿ ಕೊಟ್ರಲ್ಲ, ಅದೇ ಸಾಕು ನನಗೆ. ಹೌದೇನೋ? ಇವತ್ತು ಸಂಬಳ ಇಲ್ಲದಿದ್ರು ತೊಂದರೆ ಇಲ್ಲಪ್ಪ. ಅದಲ್ಲ, ಬೇಟೆಗೆ ಹೋಗುವುದೇ. ಈಗ ನಾನು ಕುದುರೆ ಏರಿಕೊಂಡು ಹೋಗ್ತೇನೆ, ನೀನೇನು ಮಾಡ್ತೀ? ನಾನು ಬಾಲದಲ್ಲಿ ನೇತಾಡಿಕೊಂಡು ಬರ್ತೇನೆ. ಅಯ್ಯೋ, ಕುದುರೆಯ ಬಾಲ ಹಿಡಿದ್ರೆ ಜಾಡಿಸಿ ಒದೆಯುತ್ತದೆ. ಇನ್ನು ಎಲ್ಲಿಗೆ ಒದೆಯುವುದು? ಮುಖದಲ್ಲಿ ಒಂದು ಸ್ವಲ್ಪ ಜಾಗವೂ ಇಲ್ಲ ಒದಿಲಿಕ್ಕೆ. ಅಲ್ಲ, ಅದು ಒದ್ರೆ ಮುಖ ವಿಕಾರ ಆಗ್ಲಿಕ್ಕೆ, ನನಗೆ ಒದ್ರೆ ವಿಕಾರ ಆಗ್ಲಿಕ್ಕೆ ಜಾಗ ಬೇಕಲ್ಲ. ಅದು ಬೇಡ. ನಾವೊಂದು ಕೆಲಸ ಮಾಡುವ, ನಾನೊಂದು ಕುದುರೆಯನ್ನು ಏರ್ತೇನೆ, ನೀನು ಒಂದು ಕುದುರೆಯನ್ನು ಜಾತಿಗಳ ತಡೆದು ಮರ್ತಿಸುತ್ತ ಸಾರ್ವಜನ ಮುಂದೆ ಹಲವಂಗದಲ್ಲಿ ಗರ್ಜಿಸುತ್ತ ಒಂದು ತರದು ವರ್ಣಭೂಪ ಇದೆಂತದ್ದು? ಇದು ಮಂತ್ರದ ದಂಡವ, ಬಿದಿರಿನ ಕೋಲು? ಬಿದಿರಿನ ಕೋಲು. ಮದಿಸಿದ ಮದ್ದಾನೆಯನ್ನು ನೀನು ಬಡಿದು ಕೊಂದದ್ದು ನೋಡಿದ್ರೆ ಅಪ್ಪಾ, ನಿನ್ನ ರಟ್ಟೆಯ ತ್ರಾಣವೇ ಗರಡಿ ಶಾಲೆಯಲ್ಲಿ ಸಾಧನೆ ಮಾಡಿದಂತಹ ಒಂದು ಗಟ್ಟಿಗಾರಿಕೆ ನಿನ್ನ ರಟ್ಟೆಯಲ್ಲಿ ಉಂಟು. ರಟ್ಟೆ ಗಟ್ಟಿ ಕಾಣ್ತದ? ಹೌದು. ಎಂತದದು? ಎಂತದು? ಮಾಂಸ ಇಲ್ಲ, ಎಲುಬಲ್ವಾ, ಗಟ್ಟಿ ಸಿಗ್ತದೆ ನಿಮಗೆ.
ಎಲುಬು ಮಾತ್ರ ಇರುವುದು. ಆ ಎಲುಬಿದ್ದ ಕಾರಣ ಅದು ಗಟ್ಟಿ. ಗಟ್ಟಿ ಮಾಂಸದ ಒಳಗೆ ಎಲುಬಿದ್ರೆ ಮೇಲಿಂದ ಹಿಡಿಯುವಾಗ ಮೆತ್ತಗೆ ಅಲ್ವಾ? ಬಹುಶಃ ಹೀಗಿರ್ಲಿಕ್ಕೂ ಸಾಕು. ನಮ್ಮದ್ದೆಲ್ಲ ಮಾಂಸದ ಒಳಗೆ ಎಲುಬು, ನಿನ್ನದ್ದು ಎಲುಬಿನ ಒಳಗೆ ಮಾಂಸ. ಮಾಂಸ ಅದೆಂತದ ಕೇಸರಿ ಕೇಸರಿ ಬಸವಳಿದು ವೀರ ಬಾಹುಗರುಗೆ ತೊಗಲು ನುಡಿಗಳಲ್ಲಿ ಕಂಡು ಬಂದಂತಹ ಸಿಂಹವನ್ನು ಹೊಡೆಯಬೇಕು ಎನ್ನುವ ಕಾಂಕ್ಷೆಯಿಂದ ಓಡಿದೆ ಓಡಿದೆ ಓಡಿದೆ. ನಾನು ಏರಿದಂತಹ ಕುದುರೆಯ ವೇಗ ಹೆಚ್ಚಾಯಿತು. ಕುದುರೆಯ ಮೈ ಬೆವರಿತು. ಜಾರಿ ಕೆಳಗೆ ಬಿದ್ದೆ. ಬಿದ್ದ ಪೆಟ್ಟಿನಲ್ಲಿ ಆದ ಗಾಯದಿಂದ ಸೋರುತ್ತಿರುವಂತಹ ರಕ್ತವೇ ನನ್ನ ದೇಹದ ನಿತ್ರಾಣಕ್ಕೆ ಕಾರಣ. ಅಯ್ಯೋ, ಗಂಟಲ ಪಸೆ ಆರಿದೆ. ಕೈಕಾಲುಗಳಲ್ಲಿ ನಡುಕ, ತುಟಿ ಅದರುತ್ತಾ ಇದೆ. ಕನ್ನಡಿಗಳು ಹೇಳಿದ ಹಾಗೆ ಕೇಳುತ್ತಾ ಇಲ್ಲ. ಮನಸ್ಸಿನೊಳಗೆ ಯಾವುದೋ ಒಂದು ತಾಕಲಾಟ, ಭೀತಿ. ನರಿ, ನಾಯಿ, ಕಾಗೆ, ಗೂಗೆಗಳು ವಿಕಾರವಾದಂತಹ ಧ್ವನಿಯನ್ನು ಬೀಸ್ತಾ ಇದ್ದಾವೆ. ಕಾರ ಕತ್ತಲೆಯ ಮಧ್ಯೆ ಬಿದ್ದಿದ್ದೇನೆ ನಾನು. ಯಾರಿಲ್ಲ. ಸಾವಿರ ಸಾವಿರ ಮಂದಿಗಳು ನಾವು ಬೇಟೆಗಾಗಿ ಬಂದವರು. ಆದ್ರೆ ಈ ಸಂದರ್ಭದಲ್ಲಿ ನನ್ನ ರಕ್ಷಣೆ ಕೂಗಿಗೆ ಸ್ಪಂದಿಸುವವರು ಇಲ್ಲ. ನಾನು ಬೀಳುವುದಕ್ಕಿಂತ ರಕ್ಷಣ ಮೊದಲು ನೋಡಿದ್ದೇನೆ. ನನ್ನ ಜೀವದ ಗಂಟು, ನನ್ನ ಆತ್ಮೀಯ ಸ್ನೇಹಿತ, ನನ್ನ ಬದುಕಿನ ಬಂಗಾರ, ನನ್ನ ಬಾಹುಕ ನನ್ನೊಟ್ಟಿಗೆ ಇದ್ದ. ಬಹುಶಃ ನಾನು ಇಲ್ಲಿ ಬಿದ್ದಿದ್ದೇನೆ ಅಂತ ಅವನಿಗೆ ಗೊತ್ತಿಲ್ಲ ಕಾಣುತ್ತದೆ. ಹಾಗಾದ್ರೆ ಅವನನ್ನು ಕರೆದರೆ ಬರ್ಲಿಕ್ಕಿಲ್ವೇ? ಕರೀಲಿಕ್ಕೆ ನನಗೆ ಧ್ವನಿಯೂ ಇಲ್ಲ. ಕ್ಷೀಣಿಸ್ತಾ ಉಂಟು ಸ್ವರ. ಬಾಹುಕ ಇಲ್ಲ. ಓ ಬಾಹುಕ, ಓ ಬಾಹುಕ, ಓ ರಾಯ್ರೇ, ಬಾರಪ್ಪ, ಓ ರಾಯ್ರೇ, ಬಾರೋ. ಎಲ್ಲಿ ಹೋದ್ರಿ ಇವರು? ಸ್ವರ ಕೇಳ್ತಾರೆ. ಬಾರಪ್ಪ, ಬಾರೋ ಬಾರೋ ಬಾರೋ. ಯಜಮಾನ್ರೆ, ಬಾಹುಕ, ನೀವು ಯಾಕೆ ಇಲ್ಲಿ ಮಲಗಿದ್ದು? ನಾ ಮಲಗಿದ್ದಲ್ವೋ? ಇನ್ನು ಸ್ವಲ್ಪ ಹೊತ್ತಾದ್ರೆ ನನ್ನನ್ನು ಮಲಗಿಸ್ಬೇಕಷ್ಟೇ. ಅಲ್ಲ, ನೀವು ಯಾಕೆ ಹೀಗೆ ಕುಳಿತದ್ದಲ್ವೋ? ಮತ್ತೆ ನಾನು ಕುದುರೆಯಿಂದ ಜಾರಿ ಕೆಳಗೆ ಬಿದ್ದದ್ದು. ಕುದುರೆಯಿಂದ ಜಾರಿ ಕೆಳಗೆ ಬಿದ್ದದ್ದು. ಹೌದಾ? ಬೀಳುವಾಗ ನನಗೂ ಗೊತ್ತಾಗ್ಲಿಲ್ಲ. ಬಿದ್ದ ಮೇಲೆ ಗೊತ್ತಾದ್ದು. ಬಾಹುಕ, ಬಾಹುಕ, ಗಂಟಲ ಪಸೆ ಹಾರಿದೋ.
ಬಾಯಾರಿಕೆ ಆಗ್ತಾ ಉಂಟಾ? ಹೌದು, ಬಾಯಾರಿಕೆ ಬಾಯಾರಿಕೆ ಬಾಯಾರಿಗೆ 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 ಬಾಯಾರಿಕೆ. ನಿನ್ನ ಮಾವ ಬಾಯಾರಿಕೆ ಅಲ್ಲ, ಬಾಯಾರಿಕೆ ಆಗ್ತದೆ ಅಂತ ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು. ಇವರಲ್ಲಿ ಒಂದು ಹೊಸ ಪಾಠ ಕಲಿಬೇಕಷ್ಟೇ ನಾನು. ಬಾಯಾರಿಕೆಗೆ ನೀರು ಕುಡಿಬೇಕು ಅಂತ ನಾನಿನ್ನು ಅಕ್ಷರಾಭ್ಯಾಸ ಮಾಡುವ ಮಗುವೇನು ಅಲ್ಲ. ಹೌದು, ನೀರು ಎಲ್ಲಿ ಉಂಟು ಅಂತ ಬೇಕಲ್ಲ. ನೀರು ನಾವು ಹುಡುಕಿಕೊಂಡು ಹೋಗ್ಬೇಕು, ನಾವಿದ್ದಲ್ಲಿಗೆ ನೀರು ಬರ್ತದೆ. ಕೈ ಕಾಲುಗಳಲ್ಲಿ ತ್ರಾಣ ಇಲ್ಲ, ಹೊಟ್ಟೆಯಲ್ಲಿ ತಲೆ ತಿರುಗುತ್ತದೆ, ಎದ್ದು ಒಂದು ಹೆಜ್ಜೆ ಹಾಕಲಿಕ್ಕೂ ಆಗುವುದಿಲ್ಲ. ಹೌದೇನೋ? ಹಸಿವು ಹಸಿವು ಹಸಿವು. ಅವರು ಹಸಿವಾದ್ರೆ ಊಟವೇ ಮಾಡ್ಬೇಕಷ್ಟೇ. ನಿನ್ನ ಬಡಿಗೆ ಕೊಡು, ನಿನ್ನ ನೆತ್ತಿಗೆ ಒಂದು ಬಡಿತೇನೆ ನಾನು. ಯಾಕೆ ಪ್ರಭು? ಹಸಿವಾದ್ರೆ ಊಟ ಮಾಡಬೇಕು ಅಂತ ನಾನು ನಿನ್ನಲ್ಲಿ ಕೇಳಿ ತಿಳಿಬೇಕೇನೋ? ಊಟ ಮಾಡಬೇಕು ಪ್ರಭು. ಊಟ ಮಾಡ್ಲಿಕ್ಕೆ ನನ್ನ ಅತ್ತೆ ಮನೆಯ ನಿನ್ನ ಮಾವನ ಮನೆಯ ಇಲ್ಲಿ? ಊಟ ಎಲ್ಲಿ ಉಂಟೋ? ನಾವು ಕಾಡಿನಲ್ಲಿದ್ದೇವೆ, ನಾಡಿನಲ್ಲಿದ್ದೇವ ನಾವು. ಯಜಮಾನ್ರೆ, ನಾನಿದ್ದಲ್ಲಿ ಊಟಕ್ಕೆ ಒಂದು ಚಿಂತೆ ಮಾಡುವುದು ಬೇಡ. ಅದೇನು ನೀನು ಅಕ್ಷಯ ಪಾತ್ರೆಯ? ಹಾಗಲ್ಲ ಪ್ರಭು. ಮತ್ತೆ ಕಾಡಿನಲ್ಲಿ ಕುದುರೆಗಳಿಗೆ ಏನಾದ್ರೂ ಹಸಿವಾದೀತು ಅಂತ ನಾನು ಸ್ವಲ್ಪ ತಂಗಳನ್ನ ಕಟ್ಟಿಕೊಂಡು ಬಂದಿದ್ದೆ. ಬಾಹುಕ 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 ಪಡಿಸು ಪಡಿಸು ಬಾಹುಕ. ಇಲ್ಲಿಲ್ಲ ಅದು. ಮತ್ತೆ ಎಲ್ಲಿ ಉಂಟು? ಅಲ್ಲಿ ಮರದಲ್ಲಿ ಕಟ್ಟಿ ಬಂದಿದ್ದೇನೆ ಬುತ್ತಿಯನ್ನು. ಮರದಲ್ಲಿಯಾ? ಮರದಲ್ಲಿ ಕಟ್ಟಿದ್ದೇನೆ. ಕಟ್ಟಿ ಬಂದಿದ್ಯಾ? ನಿನ್ನ ಸಂತಾನದವರು ಈಗ ತಿನ್ಲಿಕ್ಕಾಯ್ತದನ್ನು. ಯಾರು ನನ್ನ ಸಂತಾನದವರು? ಮಂಗಗಳು. ಮತ್ತೆ ಮರದಲ್ಲಿ ಕಟ್ಟಿದ್ದನ್ನು ಮಂಗಗಳು ಬಿಡ್ತಾವೇನೋ? ಈಗ ಮಂಗಗಳು ನನ್ನ ಸಂತಾನದ ಅಷ್ಟು ಚಂದ. ನಿನ್ನ ಬುದ್ಧಿಗೆ ನಾನು ಮಂಗ ಅಂತ ಹೇಳಿದೆ, ಬೇರೆ ಏನು ಹೇಳಬೇಕು ಹೇಳು. ಈಗ ಅದು ಏನು ಆಗ್ಲಿಕ್ಕಿಲ್ಲ. ಯಾಕೆ ಗೊತ್ತಾ? ನಾನು ಕಟ್ಟಿದ್ದ ಅದು ಗಂಟುಂಟಲ್ಲ, ಯಾರಿಗೂ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ. ಬಾಹುಕ, ಉಪಕಾರ ಮಾಡು, ಉಪಕಾರ ಮಾಡು. ಏನು? ಹೋಗು, ಆ ಕಟ್ಟನ್ನು ಬಿಚ್ಚು. ನನಗಾಗಿತ್ತಾ ನಿನ್ನ ಯಜಮಾನನಾದ ನನ್ನ ಪ್ರಾಣ ಹೋಗ್ತದೋ? ಬುದ್ಧಿ, ಒಂದು ಮುಷ್ಟಿ ಅನ್ನ ಹಾಕು, ಅನ್ನ ಕೊಡ್ಬೋದು. ನನ್ನ ಜೀವ ಉಳಿಸು ಬಾಹುಕ. ಅನ್ನ ಕೊಡ್ಬೋದಿತ್ತು. ನಾವೀಗ ಬೇಟೆ ಆಡಿ ಬೆವರಿದ್ದೇವೋ ಇಲ್ವೋ? ಮೈ ಕೈ ಅಶುದ್ಧವಾಗಿದೆಯೋ ಇಲ್ವೋ? ಹೌದು. ಅಲ್ಲಿ ಹೊಳೆವರೆಗೆ ಹೋಗಿ ಕೈ ಕಾಲು ತೊಳ್ಕೊಂಡು ಬಂದು ಆಮೇಲೆ ಕುಳಿತುಕೊಳ್ಳಿ, ನಾನು ಊಟ ಬಡಿಸ್ತೇನೆ. ಬಾಹುಕ, ನಿನಗೊಂದು ಶಾಸ್ತ್ರ ಗೊತ್ತೇನೋ? ಏನು? ಒಬ್ಬ ಶುದ್ಧ ವೈದಿಕನಾದವ ಪ್ರಯಾಣದಲ್ಲಿ ಇರ್ತಾನೆ. ಒಂದು ಎತ್ತರವಾದಂತಹ ಪರ್ವತದ ತುದಿಗೆ ಮುಟ್ಟಿದ್ದಾನೆ. ಮಧ್ಯಾಹ್ನದ ಹೊತ್ತಾಯಿತು. ಬ್ರಾಹ್ಮಣರು ಸ್ನಾನ ಮಾಡದೆ ಊಟ ಮಾಡ್ತಾರಾ? ಇಲ್ಲ. ಸ್ನಾನ ಮಾಡ್ಲಿಕ್ಕೆ ಅಲ್ಲಿ ಏನಾದ್ರೂ ಉಂಟಾ? ಇಲ್ಲ. ಬುತ್ತಿ ಉಂಟು ಇವನ ಕೈಯಲ್ಲಿ, ಊಟಕ್ಕೆ ಉಂಟು, ಸ್ನಾನಕ್ಕೆ ವ್ಯವಸ್ಥೆ ಇಲ್ಲ. ಹಾಗೇನ್ ಮಾಡ್ತಾನೆ? ಏನು ಮಾಡ್ತಾನೆ? ಮಂತ್ರ ಸ್ನಾನ ಮಾಡ್ತಾನೆ. ಆಮೇಲೆ ಬುತ್ತಿ ಬಿಚ್ಚುತ್ತಾನೆ. ನಾನು ಒಂದು ಮಂತ್ರ ಸ್ನಾನ ಮಾಡ್ತೇನೆ, ನಾನು ರಾಜಋಷಿ, ನೀನು ಬುತ್ತಿ ತಕೊಂಡು ಬಾ, ಊಟ ಮಾಡು. ಮಂತ್ರ ಸ್ನಾನ ಮಾಡಿದವನಿಗೆ ಮಂತ್ರವನ್ನೇ ತಿನ್ಲಿಕ್ಕೆ ಆಗುದಿಲ್ವಾ? ಮಂತ್ರವನ್ನು ತಿಂದ್ರೆ ಹೊಟ್ಟೆ ತುಂಬುತ್ತದೇನೋ? ಆಗದು ಪ್ರಭು. ಕೈ ಕಾಲು ನಾವು ತೊಳೆಯದೆ ಊಟ ಮಾಡಿದ್ರೆ ಏನಾಗ್ತದೆ ಗೊತ್ತುಂಟಾ? ಏನಾಗ್ತದೆ? ಆ ಶನಿ ಬಂದು ಹಿಡಿತಾನೆ. ಶನಿ ಹಿಡಿತಾನೆ. ಇವ ಎಂತದಕ್ಕೂ ಒಂದೊಂದು ಕತೆ ಹೇಳದೆ ಬಿಡುವುದಿಲ್ಲ. ಶನಿ ಬಿಡುವುದಿಲ್ಲ. ಈಗ ನಿನಗಿಂತ ನನಗೆ ದೊಡ್ಡ ಶನಿ ಬೇರೆಯವರಿಲ್ಲ ಇಲ್ಲಿ. ನಾನೇ ದೊಡ್ಡ ಶನಿ. ಮತ್ತೆ ಎಂತದ್ದು? ನಿಮಗೀಗ ಹೋಗುವುದಕ್ಕೆ ತೊಂದರೆ ಏನು? ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಯೋಚನೆ ಮಾಡಬೇಡಿ, ನಿಮ್ಮನ್ನು ಎತ್ತಿಕೊಂಡು ನಾನು ಹೋಗ್ತೇನೆ. ಇವನ ಮಾತು ಕೇಳುವಾಗ ಒಂದು ಚಕ್ರವರ್ತಿ ಹಾಗೆ ಭೂಮಿಯನ್ನೇ ಆಳುವವನ ಹಾಗೆ ಮಾತಾಡ್ತಾರಪ್ಪ ಇವ. ನಾನು ಮನಸ್ಸು ಮಾಡಿದ್ರೆ ಭೂಮಿಯನ್ನೇ ಎತ್ತಿ ಹಿಡಿದೇನು. ನನಗಷ್ಟು ನೀನು ವರಾಹ ಸ್ವಾಮಿ, ಭೂಮಿ ಎತ್ತಿ ಹಿಡಿಲಿಕ್ಕೆ. ಏನು ನನ್ನ ಬಗ್ಗೆ ವಿಶ್ವಾಸ ಇಲ್ವಾ? ಎಂತದುಂಟು ನಿನಗೆ ನಡಿಲಿಕ್ಕೆ ಆಗುದು? ಇಕೊಳ್ಳಿ. ಅದೆಂತದು? ಕೋಲು. ಅದು ಕೋಲಿದ್ರೆ ಈ ಕೋಲಿನ ಆಧಾರದಲ್ಲಿ ನಾನು ಎದ್ದು ನಿಂತೆ ಅಂತ ಆದ್ರೆ ಭೂಮಂಡಲವನ್ನೇ ಎತ್ತಿ ಹಿಡಿಯುತ್ತೇನೆ. ಶಾಸನ ಮಾಡುವ ದಂಡ ಇವನ ಕೈಯಲ್ಲಿ ನೋಡುವ. ನನ್ನನ್ನು ಹಿಡ್ಕೊಳ್ಳಿ, ನಾನು ನಿಮ್ಮನ್ನು ಎತ್ತಿ ಹಿಡಿಯುತ್ತೇನೆ. ಇವನಿಗೇನೋ ಹರಕೆ ಉಂಟಪ್ಪ. ನನಗೆ ಒಂದು ಅನ್ನ ತಂದು ಬಡಿಸುವುದು ಬಿಟ್ಟು ಇಲ್ಲೇ ಇವನಿಗೆ ಹೇಳಲಿಕ್ಕೆ ಸುಮಾರು ಹೊತ್ತು ಬೇಕು. ಮಹಾಪ್ರಭು, ಅಯ್ಯೋ ಮಹಾಪ್ರಭು, ನಿಮಗೆ ನೋವಾಯ್ತಾ? ನಿಮಗೆ ನೋವಾಯ್ತಾ? ಇವನಿಗೆ ಹೊಡೆಯದೇ ಇರುವ ಕೈ ಯಾಕೆ ಮತ್ತೆ ಪಂಚಗಜ್ಜ ಮಾಡ್ಲಿಕ್ಕೆ ಇರುವುದು? ಅವ ಅಡಿಯಲ್ಲಿ ಬಿದ್ದು ಹೊರಳುತ್ತಾನೆ, ಅವ ಅಲ್ಲಿಂದ ಕೇಳುವುದು ನಿಮಗೆ ನೋವಾಯ್ತಾ ಅಂತ. ಯಜಮಾನ್, ಯಾವ ಕಾರಣಕ್ಕೂ ಯಜಮಾನರ ಮನಸ್ಸಿಗೆ ನೋವಾಗಬಾರ್ದು, ಶರೀರಕ್ಕೆ ನೋವಾಗಬಾರ್ದು. ಅದಕ್ಕಲ್ವ ನಾವು ಇಷ್ಟೆಲ್ಲ ಕಷ್ಟಪಡುವುದು ಯಜಮಾನರಿಗೆ. ಹೌದು, ಯಜಮಾನರ ಪ್ರೀತ್ಯರ್ಥ ಅಂತ ನನ್ನನ್ನು ಹೊತ್ತು ಹಾಕಬೇಕು ಅಂತ ನಿನಗೆ ಎಲ್ಲಿಯಾದ್ರೂ ದೇವಸ್ಥಾನದಲ್ಲಿ ಹರಿಕೆ ಇತ್ತು? ಹೌದು, ನಾನು ಎದ್ದು ನಿಲ್ಲುವ ಮೊದಲು ನೀವು ನನ್ನನ್ನು ಆಧರಿಸಿ. ನೀನು ಹೇಳಿದ್ದಲ್ವಾ, ಹೇಳಿ. ಹೌದು, ನಾನು ಕೋಲು ಊರಿದೆ ಅಂತಾದ್ರೆ ಭೂಮಂಡಲದಲ್ಲಿ ನನ್ನನ್ನು ಯಾರಿಗೂ ಹಂದಾಡಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಲ್ವಾ ನೀನು? ಹೌದು, ನೀವು ಹೇಳಿದ್ದೌದು. ನಾನು ಈ ಕೋಲನ್ನು ನಂಬಿದ್ದು, ಕೋಲು ನನಗೆ ಮೋಸ ಮಾಡಿತು. ನಿರ್ಜೀವವಾದ ಕೋಲನ್ನು ಎತ್ತು ಬೈದ್ರೂ ಅದು ಕೇಳೋದಿಲ್ಲ.
ಅಲ್ಲ. ನಾನು ಆಧರಿಸಿ ನಿಲ್ತೇನೆ. ನನ್ನ ಬೆನ್ನನ್ನು ಹಿಡ್ಕೊಳ್ಳಿ. ನಾನೀಗ ಇಲ್ಲಪ್ಪ, ಎರಡನೇ ಸಲವೂ ಹೊತ್ತು ಹಾಕ್ತಾರೆ. ಇದಕ್ಕಿಂತ ಅವರಿಗೆ ಒಂದು ಎರಡು ಅನ್ನ ನನಗೆ ತಂದು ನಾನು ನೆಟ್ಟಗೆ ನಿಂತ್ರೆ ಪ್ರಪಂಚದಲ್ಲಿ ಯಾವುದೂ ನಿಲ್ಲಿಕ್ಕಿಲ್ಲ. ಹೌದು, ನೀನು ನಿಂತ್ರೆ ಯಾವುದೂ ನಿಲ್ಲಿಕ್ಕಿಲ್ಲ, ನಿನಗೆ ನಿಲ್ಲಿಕ್ಕೆ ಆಗುದೇ ಇಲ್ಲ. ಶಿವನೇ ಶಿವನೇ, ಕೈಕಾಲು ಮುಖ ತೊಳ್ಕೊಂಡು ಹೋದ ಜೀವವೇ ಬಂದ ಹಾಗಾಯಿತು. ತಂಗುಳ 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 ಅಂತ ಹೇಳಿದ. ಬಡಿಸುವಾಗ ಆಗ ತಾನೇ ಮಾಡಿದಂತಹ ಬಿಸಿ 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 ಅನ್ನ ಅಂತ. ಏನು ರುಚಿ, ಏನು ರುಚಿ, ಏನು ರುಚಿ! ಎಂತಹ ಅಡುಗೆಯ ಪಾಕ ಗೊತ್ತುಂಟೋ ಏನೋ ಇವನಿಗೆ. ಮತ್ತೊಂದು ಏನು, ಹಸಿದವರಿಗೆ ಯಾವುದಿದ್ರೂ ರುಚಿ ಆಗ್ತದೆ. ಹೊತ್ತು ಮೀರಿತು ನೋಡಿ, ಕಣ್ಣು ಕೈ ಕಾಲು ಕಾಣ್ತಿರ್ಲಿಲ್ಲ, ಆಗ ಸಿಕ್ಕಿದ್ದೇ ಅಮೃತ ಅಂತ ಆಯ್ತು. ಏನೇ ಇರ್ಲಿ, ಬಡಿಸಿ ನನ್ನ ಜೀವ ಉಳಿಸಿದ ಮಾತ್ರ. ನಿಜ. ಇವ ಇಲ್ಲಿ ಹೋದ ಬಾಹುಕ. ನಿಮಗೆಲ್ಲ ಇದು ಆಚಾರ ವಿಚಾರ ಅನ್ನೋದು ಗೊತ್ತಿಲ್ಲ ನೋಡಿ. ಊಟ ಮಾಡೋದು ಎದ್ದುಕೊಂಡು ಬರುವುದು, ಹಾಗೆ ಎದ್ದುಕೊಂಡು ಬರುವುದಾ? ಮತ್ತೆ ಎಂಜಲನ್ನು ತೆಗಿಬೇಕು, ಅಲ್ಲಿ ಸೆಗಣಿ ಸಾರಿಸಬೇಕು, ಶುದ್ಧ ಮಾಡಬೇಕು. ಇದೇ ನಮ್ಮ ಮನೆಯ ಇದು. ಒಂದು ಮರದ ಬುಡದಲ್ಲಿ ನಾವು ಊಟ ಮಾಡಿದ್ದೇವೆ, ಹೌದು. ಅದನ್ನು ತೆಗೆದು ಇನ್ನೊಂದು ಮರದ ಬುಡಕ್ಕೆ ಬಿಸಾಡುದಲ್ವ, ಮತ್ತೆಂತದಕ್ಕೆ? ಆಗ ಮಾಡಬಾರ್ದು. ನಾವು ಊಟ ಮಾಡಿದ ಸ್ಥಳದಲ್ಲಿ ಎಲೆಯನ್ನು ತೆಗೆದು ನಾವು ಶುದ್ಧ ಮಾಡದೇ ಇದ್ರೆ, ಒಂದು ನೊಣವೋ ಇರುವೆಯೋ ಅದರಲ್ಲಿ ಕುಳಿತ್ರೆ ದಾಟಿದ್ರೆ, ಮೇಲಿನಿಂದ ಪಕ್ಷಿಗಳು ಹಾರಿದ್ರೆ ಊಟ ಮಾಡಿದವನಿಗೆ ಶನಿ ಹಿಡಿಯುತ್ತದೆ. ಅಯ್ಯೋ, ನಿನಗೆ ಯಾರೆಲ್ಲ ಇದೆಲ್ಲ ಹೇಳಿಕೊಟ್ಟದ? ಎಲ್ಲ ಮೊದಲು ಹೇಳಿಕೊಡುವುದನ್ನು ನಳ ಮಹಾಪ್ರಭುಗಳು ಹೇಳುವುದನ್ನು ಕೇಳಿದ್ದೇನೆ. ಇವ ಕೆಲವೆಲ್ಲ ಹೇಳುವುದನ್ನು ಕೇಳಿದ್ರೆ ಒಂದು ಭಾರಿ ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ ಮನೆತನದ ಹಿನ್ನೆಲೆ ಅಂತ. ಇದೆಲ್ಲ ಎಲ್ಲಿ ಮಾಡ್ರು ನೀವು? ನಿಮಗೆ ಏನು ಆಗಬಾರ್ದು. ಹಾಗೆ ಇರ್ಲಿ. ಹೌದೇನು? ನಿನ್ನ ಮನೆಯಲ್ಲಿ ಅಡುಗೆ ಮಾಡುವುದು ಯಾರೋ? ನನ್ನ ಮನೆಯಲ್ಲಿ. ಹೌದು, ನನ್ನ ಮನೆಯಲ್ಲಿ ಒಲೆ ಇದ್ರಲ್ಲೂ ಅಡಿಗೆ ಮಾಡುವುದು. ಮತ್ತೆ ಯಾರು ಅಡಿಗೆ ಮಾಡ್ತಾರೆ? ಏನಾದ್ರೂ ಕುದುರೆಗಳಿಗೆ ಉಳಿದದ್ದಿದ್ರೆ ಅದನ್ನು ತಿಂದು ಹಾಗೆ ಮಲಗುವುದು ನಾನು. ಮತ್ತೆ ಅಡಿಗೆಯಲ್ಲಿ ಈಗ ನನಗೆ ಕೊಟ್ಟಿಯಲ್ಲ, ಅದು ನೀನೇ ಮಾಡಿದ್ದ ಹೌದಲ್ಲ? ಹೌದು, ನಾನೇ ಬೇಯಿಸಿದ್ದು. ಬಾಹುಕ, ನಾಳೆಯಿಂದ ನಿನಗೆ ಕುದುರೆ ಕಾಯುವ ಕೆಲಸ ಇಲ್ಲ. ಅಯ್ಯೋ, ಅದಕ್ಕೆ ದೊಡ್ಡವರಿಗೆಲ್ಲ ಉಪಕಾರ ಮಾಡಬಾರ್ದು ಅಂತ ಹೇಳುವುದು ಅವರ ಕೆಲಸ. ಆದ ಮೇಲೆ ನಮಗೆ ಕೆಲಸವು ಇದ್ದ ಒಂದು ಕೆಲಸವನ್ನು ನಾನು ಕಳೆದುಕೊಂಡೆ. ಎಂತದ್ದು ತಪ್ಪು ಮಾಡಿದ್ದೆ? ನಿನ್ನತ್ತಕ್ಕೆ ಎಂತದ್ದು? ನಿನಗೆ ಕೆಲಸ ಇಲ್ಲ ಅಂತ ಹೇಳಿದ್ರಿ, ನಾನೇನು ತಪ್ಪು ಮಾಡಿದೆ? ನಿನಗೆ ಕುದುರೆ ಕಾಯುವ ಕೆಲಸ ಇಲ್ಲ ಅಂತ ಹೇಳಿದ್ದು, ನಿನಗೆ ಕೆಲಸವೇ ಇಲ್ಲ ಅಂತ ಹೇಳಿದಿನ ನಾನು. ಕುದುರೆ ಕಾಯುವುದಿಲ್ವಾ? ಕುದುರೆ ಕಾಯುವುದಿಲ್ಲ. ಮತ್ತೇನು ಕೆಲಸ? ನಾಳೆಯಿಂದ ನೀನು ನನ್ನ ಮನೆಯಲ್ಲಿ ಅಡುಗೆ ಭಟ್ಟ. ನನ್ನ ಊಟವನ್ನು ನಾನೇ ಕಷ್ಟದಲ್ಲಿ ಮಾಡುವುದು. ಇನ್ನು ಅಡಿಗೆ ಭಟ್ರಾದ್ರೆ ನನ್ನ ಊಟ ಯಾರಾದ್ರೂ ಮಾಡಿಯಾರ? ನನ್ನನ್ನು ನೋಡಿದ್ರೆ ಊಟ ಮಾಡಿ. ಅದು ಅಡಿಗೆಯವರಲ್ಲಿ ಕೇಳು. ಅವರವರು ಅಡುಗೆ ಮಾಡಿದ್ರೆ ಅವರಿಗೆ ರುಚಿಸುವುದೇ ಇಲ್ಲ. ನಾನು ಈ ದೊಡ್ಡ ದೊಡ್ಡ ಅಡಿಗೆ ಭಟ್ರು ಊಟ ಮಾಡುವುದು ಮನೆಯಲ್ಲಿ ಹೆಂಡತಿ ಮಾಡಿದ್ದನ್ನೇ. ಅವರಿಗೆ ಇಲ್ಲಿ ನೋಡಿ ಮಾಡಿ ಸಾಕಾಗಿರ್ತದೆ. ಕೆಲವು ಫಲಹಾರ ಮಂದಿರದಿಂದ ಮತ್ತೊಂದು ಫಲಹಾರ ಮಂದಿರ ಕುಡಿಲಿಕ್ಕೆ ಹಾಗೆ ನಮ್ಮಲ್ಲಿ ಕುಡಿಯುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತುಂಟು ಅವ್ರು ಏನು ಬೇಯಿಸಿದ್ದಾರೆ ಅಂತ. ಅದು ಹೀಗೆ ಮಾಡುವ. ನಾಳೆಯಿಂದ ನೀನು ನನ್ನ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ. ಅಡಿಗೆ ರಾಜ ಪರಿವಾರಕ್ಕೆ ಬೇಕಾದಂತಹ ಎಲ್ಲ ಅನ್ನವೂ ನಿನ್ನಿಂದಲೇ ಸಿದ್ಧವಾಗಬೇಕು. ಎಲ್ಲರಿಗೂ? ಹೌದು, ಎಲ್ಲರಿಗೂ ಅಂದ್ರೆ ರಾಜ ಪರಿವಾರಕ್ಕೆ. ಅಷ್ಟು ಜನ ಮನೆಯ ಒಳಗಿನ ರಾಜ ಪರಿವಾರಕ್ಕೆ, ನಾನಿರ್ಲಿ, ನನ್ನ ಹೆಂಡತಿ ಇರ್ಲಿ, ಮಕ್ಕಳಿರ್ಲಿ, ನಮ್ಮ ಬಂಧು ಬಳಗದವರಿಗೆ ಒಂದು ಮನೆಯೊಳಗಿನ ವ್ಯವಸ್ಥೆ ಎಲ್ಲ ನಿಂದೆ. ಇಷ್ಟು ಮಂದಿಗೆ ನಾನು ಅಡಿಗೆ ಮಾಡಿ ಕೊಡು. ಆದ್ರೆ ಒಂದು, ನಿನ್ನ ಹೆಸರು ಈಗ ಹೇಗೆ? ಬಾಹುಕ. ಇನ್ನು ಬಾಹುಕ ಭಟ್ರು ಆಗುದಿಲ್ಲ. ಬಾಹುಕ ಭಟ್ರು ಆಗುದಿಲ್ಲ. ಏನು? ನಿನ್ನ ಹೆಸರು ನಾಳೆಯಿಂದ ಪುಟ್ಟಣ್ಣ ಭಟ್ರು. ಅಡಿಗೆ ಭಟ್ಲು ಪಟ್ಟುಕಣ್ಣಯ್ಯ. ಅಡುಗೆ ಭಟ್ಲಲ್ವಾ, ಅಡುಗೆ ಭಟ್ರು. ಅಡಿಗೆ ಭಟ್ರು ಪುಟ್ಟಣ್ಣ ಭಟ್ರು. ಪುಟ್ಟಣ್ಣ ಭಟ್ರು ಒಳ್ಳೆ ಹೆಸರು. ಒಳ್ಳೆ ಹೆಸರು ಒಂದು. ಇನ್ನೊಂದು, ಕಪ್ಪು ಬಟ್ಟೆ ಬೇಡ. ಕಪ್ಪು ಬೇಡ. ಇನ್ನು ಕಪ್ಪು ಬಟ್ಟೆ ಇಲ್ಲ. ಅಡಿಗೆ ಬಟ್ಟೆ ಎಲ್ಲ ಕಪ್ಪು ಬಟ್ಟೆ ಉಡುದಾ? ಏನು ಅಡಿಗೆ? ಒಳ್ಳೆ ಗರಿ 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 ಗರಿಗರಾದಂತಹ ಬಿಳಿ 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 ಬಟ್ಟೆ. ಸತ್ಯ ಹೇಳ, ಅಡಿಗೆ ಮಾಡ್ಲಿಕ್ಕೆ ಹೋಗುವಾಗ ಬಿಳಿ ಬಟ್ಟೆ ಹಾಕಬಾರ್ದು. ಕಪ್ಪಿಂದು ಹಾಕಿದ್ರೆ ಎಷ್ಟು ಕೊಳೆ ಇದ್ರು ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಅಡಿಗೆ ಬಟ್ಟೆ ಎಲ್ಲ ಬಿಳಿಯದ್ದೇ.
ಬಿಳಿ ಬಟ್ಟೆ. ನಾಳೆಯಿಂದ ನಿನಗೆ ಬಿಳಿ ವಸ್ತ್ರ. ಒಂದು ಉದ್ದಕ್ಕೆ ಹೊದಿಸಲಿಕ್ಕೆ ಒಂದು. ಅದೆಂತದ್ದು ಹೆಣಕ್ಕ? ಮತ್ತೆ ನಿನಗೆ ಹಾಕಿಕೊಳ್ಳಿಕ್ಕ ನನಗೆ ಹೊದಿಸುವುದು ಯಾಕೆ? ನನಗೆ ಬಿಳಿ ಬೇಡ ಒಡೆಯ, ನನಗೆ ಇದೆ ಆದೀತು. ಇದು ಈಗ ಬಿಳಿ ಬೇಡವೇ ಬೇಡವಾ? ಬೇಡ ಅಂತಲ್ಲ, ಕೊನೆಗೆ ಒಂದು ಕಾಲಕ್ಕೆ ಬೇಕು. ಯಾವಾಗ ಅದು ಯಾವಾಗ? ನಾನು ಸಾಯುವಾಗ. ಮತ್ತೆ ಯಾವಾಗ? ಸಾಯ್ಲಿಕ್ಕುಂಟಲ್ಲ. ಮತ್ತೆ ಸಾಯ್ಲಿಕ್ಕೆ ಕೆಲವರೆಲ್ಲ ಕಾಯುವುದು ಭಜನೆ ಮಾಡ್ಲಿಕ್ಕೆ. ಏನು ಭಜನೆ ಮಾಡ್ಲಿಕ್ಕೆ ಬಂದದ್ದ ಇವರು? ಹೌದು. ನಾನೊಂದು ಹೇಳಬೇಕಾ? ಜೀವನದಲ್ಲಿ ಹುಟ್ಟಿದ ದಿವಸ ಎಷ್ಟು ಮಂದಿ ಬಂದ್ರು ಅಂತ ಲೆಕ್ಕ ಅಲ್ವ? ಅವನ 4 ದಿವಸದ ಭುಜದ ಕಾರ್ಯಕ್ರಮಕ್ಕೆ ಎಷ್ಟು ಮಂದಿ ಬಂದಿದ್ದಾರೆ ಎನ್ನುವುದು ಲೆಕ್ಕ ಅಲ್ಲ. ಸತ್ತವತ್ತು ಅವನ ಮರಣ ತೆಗೆಯುವುದಕ್ಕೆ ಎಷ್ಟು ಮಂದಿ ಬಂದಿದ್ದಾರೆ ಅದು ಲೆಕ್ಕ. ಬದುಕಿನಲ್ಲಿ ಅವ ಎಷ್ಟು ಒಳ್ಳೆದು ಮಾಡಿದ್ದಾನೆ ಎನ್ನುವುದು ಶರಣನನ್ನು ಮರಣದಲ್ಲಿ ಕಾಣುವಂತ ಒಂದು ಮಾತು ಹೇಳ್ತೀಯಲ್ಲ, ಅದು ನಾವು ಸತ್ತ ದಿವಸ ನಮ್ಮ ಹೆಣ ತೆಗೀಲಿಕ್ಕೆ ಎಷ್ಟು ಜನ ಸೇರ್ತಾರೆ, ಅದು ನಾವು ಬದುಕಿನಲ್ಲಿ ಮಾಡಿದ ಒಳ್ಳೆತನ. ಅದಕ್ಕೆ ಹೇಳುದು, ಒಂದು 4 ಮಂದಿಯನ್ನಾದ್ರೂ ಉಳಿಸಿಕೊಂಡು ಒಳ್ಳೆಯವರಾಗಿ ಬದುಕಿ ಅಂತ ಹೇಳುದು. ಅದಕ್ಕೆ 4 ಮಂದಿ ಆದ್ರೂ ಹೆಗಲು ಕೊಡ್ಲಿಕ್ಕೆ ಬರ್ತಾರೆ ಅಂತ. ಇರ್ಲಿ, ಏನೇ ಇರ್ಲಿ, ಒಳ್ಳೇದಾಗಿದೆ. ನಾಳೆಯಿಂದ ನೀನು ನಮ್ಮ ಮನೆಯಲ್ಲಿ ಅಡಿಗೆ ಭಟ್ರು. ಅದು ಹೇಗೆ ಹೆಸರು? ಅಡಿಗೆ ಭಟ್ರು ಪುಟ್ಟಣ್ಣ. ಈಗ ಬಾ, ಈಗ ಬಾ. ಇದ್ದಲ ಭೀಮಗ ಪತ್ನಿಯ ತೆಗೆದಲಿ ಭೀಮಕ ಹತ್ತಿಯೋಣಿರುತ್ತಿದ್ದನು ಭೀಮಕ. ವ್ಯಕ್ತಿಯೊಬ್ಬ ಪ್ರಪಂಚದಲ್ಲಿ ಯಾವಾಗ ಹುಟ್ಟಿದ, ಎಷ್ಟು ಸಮಯ ಬದುಕಿದ, ಯಾವಾಗ ಸತ್ತ ಎನ್ನುವುದನ್ನು ಪ್ರಪಂಚ ಗುರುತಿಸುವುದಿಲ್ಲ. ಜೀವಿತಾವಧಿಯಲ್ಲಿ ಅವ ಯಾವ ಸಾಧನೆಯನ್ನು ಮಾಡಿದ, ಇದು ಪ್ರಪಂಚದಲ್ಲಿ ಮಾನಿಸಲ್ಪಡ್ತದೆ. ಹಾಗಾದರೆ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಸಾಧನೆ ಎನ್ನುವುದು ಯಾವುದು? ಕೇವಲ ಧನಕನಕಾದಿಗಳ ಸಂಪಾದನೆಯೋ ಅಥವಾ ರಾಜ್ಯ ವಿಸ್ತಾರಗೊಳಿಸುವುದೋ ಇದೇ ಸಾಧನೆ ಅಲ್ಲ. ಹಿರಿಯವರು ಮಾಡಿಟ್ಟಂತಹ ಗೌರವಕ್ಕೆ, ವಂಶದಿಂದ ಬಳುವಳಿಯಾಗಿ ಬಂದಂತಹ ಗೌರವಕ್ಕೆ ಯಾವುದೇ ಕೊರತೆ ಬಾರದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡುವುದೇ ನಿಜವಾದ ಸಾಧನೆ ಎನ್ನುವ ಹಾಗೆ ಜೀವನದಲ್ಲಿ ಅರ್ಥವಿಸಿಕೊಂಡ ಈ ಭೀಮಕರಾಯ. ಹಿರಿಯವರಿಂದ ಪಾಲಿತವಾದಂತಹ ಕುಂಡಿನಾನಗರಿಯ ಅಧಿಕಾರ ನನ್ನ ಶಿರದ ಮೇಲೆ ಬಂತು, ಪಾಲಿಸಿದೆ. ಆದರೆ ವ್ಯಕ್ತಿಯೊಬ್ಬನಿಗೆ ಪೂರ್ಣತೆ ಎನ್ನುವುದು ಬರಬೇಕು ಅಂತಾದ್ರೆ ವಾಮಭಾಗವನ್ನು ಒಬ್ಬಾಕೆ ಹೆಣ್ಣು ಅಲಂಕರಿಸಬೇಕಂತೆ. ಆ ವಿಭಾಗದಲ್ಲಿ ಸತ್ಕುಲ ಪ್ರಸೂತೆಯಾದಂತಹ, ಸದ್ಗುಣ ಸಂಪನ್ನೆಯಾದಂತಹ ಹೆಣ್ಣೊಬ್ಬಳನ್ನು ಮದುವೆಯಾಗಿ ಹಲವಾರು ವರ್ಷಗಳು ಸಂದು ಹೋದರೂ ನನ್ನ ಜೀವನದಲ್ಲಿ ಒಂದು ಮಗುವಿನ ಮೋರೆಯನ್ನು ಕಾಣುವಂತಹ ಯೋಗವನ್ನು ಭಗವಂತ ಕರುಣಿಸಲಿಲ್ಲ. ದುಃಖಿತನಾದೆ, ಕಣ್ಣೀರಿನಲ್ಲೇ ಕೈಯನ್ನು ತೊಳಿತಾ ಇದ್ದೆ. ನಮ್ಮದಾದಂತಹ ರಾಜಾಶ್ರಯಕ್ಕೆ ಬಂದಂತಹ ದಮ ಋಷಿಗಳ ಅನುಗ್ರಹದ ಫಲವಾಗಿ 2 ಮಕ್ಕಳನ್ನು ಪಡೆದೆ. ಗಂಡು ಮಗುವಿಗೆ ದಮನೆಂದು, ಹೆಣ್ಣು ಮಗಳಿಗೆ ದಮಯಂತಿ ಎಂದು ನಾಮಧೇಯವನ್ನು ಇರಿಸಿ ಅವರನ್ನು ಸಾಕುತ್ತಾ ಸಲಹುತ್ತಾ ಪಾಲಿಸ್ತಾ ಬಂದೆ. ಆದ್ರೆ ತಂದೆಯಾದವನ ಹೊಣೆಗಾರಿಕೆ ಎನ್ನುವುದು ಪೂರ್ಣ ಆಗುವುದು ಯಾವಾಗ? ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದಂತಹ ಮಗಳನ್ನು ಮತ್ತೊಬ್ಬ ಮನೆಗೆ ಒಪ್ಪಿಸಿಕೊಟ್ಟು ತನ್ನದಾದಂತಹ ಕನ್ಯಾಸರೆಯನ್ನು ಬಿಡಿಸಿಕೊಂಡಾಗ, ಅದೇ ರೀತಿಯಾಗಿ ಕುಂಡಿನಾನಗರಿಯಲ್ಲಿ ಹುಟ್ಟಿದಂತಹ ಹೆಣ್ಣು ನನ್ನ ಮಗಳು ದಮಯಂತಿಗೆ ಯೋಗ್ಯತಾವಂತನೇ ಹುಡುಗನಾಗಬೇಕು ಎನ್ನುವುದನ್ನು ಬಗೆದ ನಾನು ಪೃಥುವಿಮೂರಕ್ಕೆ ಸಾಹಸವಂತ ವಿಕ್ರಮಿ ಎನಿಸಿಕೊಂಡಂತಹ ಚಕ್ರವರ್ತಿಯಾದ ನಿಶತಾಧಿಪನಾದಂತಹ ನಳನಿಗೆ ಮದುವೆಯನ್ನು ಮಾಡಿಕೊಟ್ಟೆ. ಪ್ರಪಂಚದಲ್ಲಿ ಎಲ್ಲ ತಂದೆ ತಾಯಿಗಳು ಹಾಗೆ ದೇವರಂತ ಅಳಿಯ ದೊರಕಬೇಕು ಎನ್ನುವ ಹಾಗೆ ಬಯಸ್ತಾರೆ. ನಾನು ಆ ವಿಭಾಗದಲ್ಲಿ ಹೊರತಲ್ಲ.
ದೇವತೆಗಳ ಮನಸ್ಸನ್ನೇ ಮೆಚ್ಚಿಸಿದಂತಹ ಚಕ್ರವರ್ತಿಯನ್ನು ನನ್ನ ಮಗಳಿಗೆ ಗಂಡನನ್ನಾಗಿ ಮಾಡಿಕೊಂಡೆ ಸರಿ ಎನ್ನುವಲ್ಲಿಗೆ ನನ್ನ ಜೀವನ ಸಾರ್ಥಕವಾಯಿತು. ಅವರಿರುವರ ದಾಂಪತ್ಯ ಜೀವನದ ಫಲವಾಗಿ ಇರುವರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಆ ಮಕ್ಕಳು ಮೊನ್ನೆ ಅಷ್ಟೇ ನಮ್ಮ ಮನೆಗೆ ಬಂದು ಹೋದ್ರು. ಆ ಮಕ್ಕಳ ಮುಖವನ್ನು ನೋಡುವಾಗ ಯಾವುದು ಬೇಡ ಅಂತ ಕಾಣುತ್ತದೆ. ಮಕ್ಕಳ ಜೊತೆಯಲ್ಲೇ ಆಟ ಆಡುತ್ತಲೇ ಇರುವ ಅಂತ. ಹಾಗೆ ನಿಷಧವನ್ನು ಸೇರಿದವರಿದ್ದಾರೆ, ಓಲಗವನ್ನು ಸೇರಿದ ಹೊತ್ತಿಗೆ ನಮ್ಮವರೆಲ್ಲ ನೆರೆದಿದ್ದಾರೆ. ಎಲ್ಲವರಿಗೂ ಸೌಖ್ಯ ಎನ್ನುವುದು ಅರ್ಥವಾಯಿತು. ಯಾರದು ಇತ್ತಲು ಕುಲ ಪುರೋಹಿತ ಗಮಯಂತಿ ಪುತ್ರರು ಬರಲು ಏನು ಮಗ ಕಂಡು ಸ್ವಾಮಿ, ತಮಗೆ ಮತ್ತೊಮ್ಮೆ ತಮ್ಮ ಪದತಳಕ್ಕೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳನ್ನು ನೋಡಿದಂತಹ ಸಂತೋಷದಲ್ಲಿ ತಮ್ಮನ್ನು ಗುರುತಿಸುವುದನ್ನು ಗೌರವಿಸುವುದನ್ನು ನಾನು ಮರೆತು ಹೋದೆ. ಅಜ್ಜನಾದವನಿಗೆ ಹಾಗೆ ಅಲ್ವೇ? ತನ್ನ ಮನೆಯ ಮಕ್ಕಳು ಬಂದರು ಅಂತಾದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಯಾವುದುಂಟು ಸ್ವಾಮಿ? ಅದಲ್ಲ, ನನ್ನ ಮೊಮ್ಮಕ್ಕಳನ್ನು ಮಾತ್ರ ಕರ್ಕೊಂಡು ಬಂದಿದ್ದೀರಿ. ನನ್ನ ಅಳಿಯ, ನನ್ನ ಮಕ್ಕಳು ನೋಡುವಾಗ ಕಣ್ಣೀರು ಸುರಿಸ್ತಾ ಇದ್ದಾರೆ. ತಾವು ನೆಲನೋಟಕರಾಗಿದ್ದೀರಿ. ಯಾಕೆ ಪ್ರಭು, ಏನಾಯಿತು? ಮಹಾರಾಜ, ಸೃಷ್ಟಿ ನಳಗೆ ಬಂದ ಕಷ್ಟವ ನಿಂತು ಪೀಳನಿ, ನಳಗೆ ಬಂದ ಕಷ್ಟವ ನಿಂತು ಪೀಳನಿ, ಪುಷ್ಪುದ ಪುಷ್ಪುಗರ ನೋಡನೆ ನೆತ್ತವಾಡಿ ಅಷ್ಟಭಾಗ್ಯಗಳಲ್ಲಿ ಸೃಷ್ಟಿ ಕೇಳೋ ಕೇಳು. ಮಹಾರಾಜ, ಪುರೋಹಿತರೇ, ನಿನ್ನ ಮಾತುಗಳನ್ನು ಕೇಳ್ತಾ ಇರುವಾಗ ನನ್ನ ಕರುಳೇ ಹಿಂಡಿದಂತ ಆಗ್ತದೆ. ಯಾಕೆ ಪ್ರಭು? ನಿಷಧದಲ್ಲಿ ನಡೆಯಬಾರದ ಒಂದು ಘಟನೆ ನಡೆದು ಹೋಯಿತು. ನಡೆಯಬಾರದ ಘಟನೆ? ಹೌದು. ನನಗೆ ಅರ್ಥ ಆಗಲಿಲ್ಲ ಪ್ರಭು. ಚಕ್ರವರ್ತಿಯ ಸಹೋದರ ಪುಷ್ಕರನೆಂಬ ಬಂದ, ಅಣ್ಣ ಸುಖದ್ಯೂತ ಆಡೋಣ ಅಂತ. ರಾಜನಾದವನಿಗೆ ಜೂತ ಏನು ನಿಷಿದ್ಧ ಅಲ್ವಲ್ಲ? ಸಪ್ತ ವ್ಯಸನಗಳಲ್ಲಿ ಅದು ಒಂದು. ಮೊದಲಾಗಿ ಸುಖದ್ಯೂತವೇ ಆಯಿತು. ಆಮೇಲೆ ಪಣ ಒಡ್ಡಿ ಆಟ ಆಡಿದು. ಪಣ ಒಡ್ಡಿದ್ರೆ ಪರಿಣಾಮದಲ್ಲಿ ರಾಜ್ಯ, ಬೊಕ್ಕಸ, ಭಂಡಾರ, ಸೈನ್ಯ ಸರ್ವಸ್ವವನ್ನು ಪುಷ್ಕರನಿಗೆ ಒಪ್ಪಿಸಿದ ಪ್ರಭು. ಎಲ್ಲವನ್ನೂ ಒಪ್ಪಿಸಿದ್ರೆ ಏನು ಮಾಡೋಣ ಸ್ವಾಮಿ? ನಮ್ಮ ಹಣೆಯಲ್ಲಿ ದೇವರು ಹೀಗೆ ಬರೆದಿದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ನಾವು ಕೂತು ಹೇಳಬಹುದು ಹಾಗಾಗಬಾರ್ದಿತ್ತು ಅಂತ. ಮತ್ತೆ ಹೇಗಾಗಬೇಕು ಅಂತ ಕೇಳಿದ್ರೆ ಉತ್ತರ ನಮ್ಮಲ್ಲಿ ಉಂಟಾ? ಹೇಳುವುದಕ್ಕೂ ನಾವಲ್ಲ. ಮರೆಯ ಮಹಾಚೇತನವೊಂದರ ಕೈವಾಡ. ನನ್ನಳಿಯನಿಗೆ ಆ ಪರಿಸ್ಥಿತಿ ಬಂದ್ರೆ ಏನಾಯ್ತು? ನಮ್ಮ ಕೊಂಡಿನ ನಗರಿ ಉಂಟು, ಅಲ್ಲಿ ಅವ ಆಳ್ವಿಕೆಯನ್ನು ಅವ ಮಾಡಲಿ. ಅವನಿಗೆ ರಾಜತನ ಎನ್ನುವುದು ಇಂಥದ್ದೇ ಎನ್ನುವುದು ಏನು ನಿಶ್ಚಿತ ಅಲ್ವಲ್ಲ? ಅಲ್ಲ. ಆ ಪುಷ್ಕರನ ನಿಂದನೆಯ ಮಾತುಗಳನ್ನು ಕೇಳಿ ತನ್ನ ಮಡದಿ ದಮಯಂತಿ ಸಹಿತ ಕಾಡಿಗೆ ತೆರಳುವಾಗ ಈ ಇಬ್ಬರು ಮಕ್ಕಳನ್ನು ಅಜ್ಜನ ಮನೆಯಲ್ಲಿ ಬಿಟ್ಟು ಬಂದು ಪುರೋಹಿತರೆ ಅಂತ ಹೇಳಿದ. ಹಾಗಾಗಿ ಕರ್ಕೊಂಡು ಬೀಳನ ನುಡಿ ಕರ್ಣದಿ ಮೂಚಿತನಾದ. ಏನು ಮಾತುಗಳನ್ನು ಆಡ್ತಾ ಇದ್ದೀರಿ ಪ್ರಭು? ಭೋಲನಾಗ ಮನುದು ಕೊಡದಿ ಅಯ್ಯೋ ಏಳುತ್ತದಾಗ ಮಿಲ್ಲನೆ ಬಾಲೆಯ ಭಂಗ ಪೀಡಿದ ಸತಿಯೊಡನೆ
ಕೇಸರೇ, ಎಂತಹ ಮಾತುಗಳನ್ನು ಆಡ್ತಾ ಇದ್ದೀರಿ ಸ್ವಾಮಿ. ಕನಸಿನಲ್ಲೂ ನಾನು ಯಾವುದನ್ನು ಎಣಿಸದೇ ಇದ್ದನೋ ಅಂತಹ ಘಟನೆ ನಡೆಯಿತು ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಹೌದಪ್ಪ. ಅಯ್ಯೋ, ಏಕವಸನಧಾರಿಯಾದಂತಹ ಚಕ್ರವರ್ತಿ ನಳ ಮಡದಿ ಸಹಿತನಾಗಿ ಕಾನನವನ್ನು ಹೇರಿದರೆ, ಸರಿಯಪ್ಪ. ಮಕ್ಕಳನ್ನು ಅಜ್ಜನ ಮನೆಯಲ್ಲಿ ಬಿಟ್ಟು ಬನ್ನಿ ಅಂತ ಹೇಳಿದರೆ, ಆದರೂ ಮಾವನೊಬ್ಬನಿದ್ದೇನೆ ಎನ್ನುವಂತಹ ನೆನಪು ಅವನಿಗಿಲ್ಲದಾಗಿ ಹೋಯ್ತಲ್ವೇ? ಹೌದು ಸ್ವಾಮಿ, ಅವ ಚಕ್ರವರ್ತಿ, ಅವ ಸ್ವಾಭಿಮಾನಿ ಸ್ವಾಮಿ. ಸೋತು ಮಾವನ ಮನೆಗೆ ಹೋಗಲಾರೆ ಎನ್ನುವಂತಹ ಭಾವನೆಯಿಂದ ಮೋರೆಯನ್ನು ತೋರಿಸದೆ ಹೋದನೋ ಏನು. ಆದರೆ ನನ್ನ ಮಗಳು ನನ್ನ ಕರುಳ ಬಳ್ಳಿ ಅಲ್ವೇ ಪ್ರಭೋ, ಅವಳಿಗಾದರೂ ಈ ಅಪ್ಪನ ನೆನಪಾಗಲಿಲ್ಲ ಅಲ್ವೇ? ಗಂಡನ ಹಾಗೆ ಅವಳು ಕೂಡ ಸ್ವಾಭಿಮಾನಿ ಅಲ್ವೇ? ಪತಿವ್ರತೆಯಾದಂತಹ ಹೆಣ್ಣಿಗೆ ಗಂಡ ಕಾಡಿನಲ್ಲಿದ್ರೂ ಅದೇ ಸ್ವರ್ಗವಂತೆ. ಅಂತಹ ಪತಿವ್ರತೆಯರ ಸಾಲಿನಲ್ಲಿ ಸೇರಬಲ್ಲಂತಹ ನನ್ನ ಮಗಳು ಮತ್ತೆ ಅಪ್ಪನಲ್ಲಿ ಬೇಕಾದಂತಹ ಸ್ವರ್ಗಲೋಕದ ಐಶ್ವರ್ಯವೇ ಇದ್ರೂ ಕೂಡ ಇದವಳಿಗೆ ಮುಳ್ಳಿನ ಹಾಸಿಗೆ ಆದೀತೆ ಹೊರತು ಸುಖದ ಸುಪ್ಪತ್ತಿಗೆ ಆದೀತೆ ಪ್ರಭೋ. ಹರಿ, ಅಯ್ಯೋ ಏನು ಮಾಡೋಣ. ಆದರೆ ಒಂದಂತೂ ಸತ್ಯ, ನಾನು ನಂಬಿದಂತಹ ಭಗವಂತ ಯಾವ ಕಾಲಕ್ಕೂ ಕೈ ಬಿಡ್ಲಿಕ್ಕಿಲ್ಲ. ಒಂದಲ್ಲ ಒಂದು ದಿವಸ ನನ್ನ ಕೊನೆಯ ಉಸಿರು ನಾ ಬಿಡುವುದಕ್ಕಿಂತ ಮುಂಚಿತವಾಗಿ ಒಮ್ಮೆಯಾದರೂ ನನ್ನ ಮುಖದರ್ಶನವನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಬಂದೇ ಬಂದಾರು ಎನ್ನುವಂತಹ ವಿಶ್ವಾಸದಲ್ಲಿ ಜೀವವನ್ನು ಹಿಡಿದಿಟ್ಟುಕೊಂಡು ಕಾಯಲೇಬೇಕು. ಅದಲ್ವೇ ಪ್ರಕೃತಿ ಧರ್ಮ. ಹರಿ, ಮಕ್ಕಳೇ, ಅಪ್ಪ ಅಮ್ಮ ಇಲ್ಲ ಅಂತ ಆಲೋಚನೆ ಮಾಡಬೇಡಿ ಮಗ. ನಾನೊಬ್ಬ ಅಜ್ಜ ಇದ್ದೇನಲ್ಲ, ಹೇಗಾದರೂ ನಿಮ್ಮನ್ನು ಸಾಕ್ತೇನೆ. ಹೋಗಿ ಮಗ, ಅಜ್ಜಿ ಹಾಲನ್ನವನ್ನು ಉಣ್ಣಿಸುವುದಕ್ಕೆ ಕಾಯ್ತಾ ಇದ್ದಾಳೆ. ಅಯ್ಯೋ ಸ್ವಾಮಿ, ನಾನೇನು ಸಾಯ್ಬೇಕು ಸ್ವಾಮಿ? ಬೇಕಾ ನನಗಿದೆಲ್ಲ? ಹುಡುಕುವ ಪ್ರಯತ್ನ ಮಾಡಬೇಕಷ್ಟೇ. ಅಯ್ಯೋ, ಸಾಯುವ ಕಾಲಕ್ಕೆ ಇನ್ನು ನಾನು ಹುಡುಕುವುದಕ್ಕೆ ಹೊರಡುವುದಾ? ನೋಡುವ, ಆ ಬಗ್ಗೆ ಆಲೋಚನೆ ಮಾಡ್ತೇನೆ. ಹೋಗಿ ಮಕ್ಕಳೇ, ಹೋಗಿ. ಸ್ವಾಮಿ, ತಾವು ಇಲ್ಲೇ ಇದ್ದುಕೊಳ್ಳಿ. ಹೋಗಿ ಹೋಗಿ. ಮರುಗುತ್ತ ಮನದಿ ಚಿಂತಿತ ನವನಿಪನು, ಮರುಗುತ್ತ ಮನದಿ ಚಿಂತಿತ ನವನಿಪನು, ಕರೆದು ತನ್ನಯ ಪುರೋಹಿತ ಸುದೇವನನು, ಮರುಗುತ್ತ ಮಕ್ಕಳು ಮಲಗಿ ಸಾಯುವುದಕ್ಕೂ ಬಿಡುವುದಿಲ್ಲ ಸ್ವಾಮಿ. ಅಮ್ಮ ಬೇಕು ಅಜ್ಜ, ಅಮ್ಮ ಬೇಕು ಅಂತ ಕೇಳ್ತಾ ಇದ್ದಾವೆ. ನಮಗೆಲ್ಲ ಸಾಯುವ ಕಾಲಕ್ಕೆ ಇದನ್ನೆಲ್ಲ ನೋಡುವುದಕ್ಕಿಂತ ಆ ದೇವರು ನನ್ನ ಪ್ರಾಣವನ್ನಾದ್ರೂ ಒಮ್ಮೆ ಕೊಂಡು ಹೋಗುತ್ತಿದ್ರೆ ಈ ಸಹವಾಸವೇ ಇರ್ತಿರ್ಲಿಲ್ಲ. ಯಾರಲ್ಲಿ ಹೇಳಿ ಸಾಯುವುದು? ಆ ಮಕ್ಕಳ ತಂದೆ ತಾಯಿಗಳಿದ್ರೆ ಅವರಲ್ಲಿ ಹೇಳೋಣ ಅಂತ ನಾ ಭಾವಿಸಿದೆ. ಆದ್ರೆ ಅವರನ್ನು ಮೊದಲೇ ಕಳ್ಕೊಂಡಂತಹ ಮಕ್ಕಳು, ಅಜ್ಜ ಅಜ್ಜಿಯರಾದಂತಹ ನಾವೇ ಆಸರೆ ಅಲ್ಲದಿದ್ರೆ ನಾವು ಕೈ ಬಿಟ್ರೆ ಮತ್ತೆ ಯಾರಿದ್ದಾರೆ ಹೇಳಿ? ಹರಿ, ಹೇಗಾದ್ರೂ ಮಗಳನ್ನು ಹುಡುಕಿಸದೆ ಬೇರೆ ದಾರಿ ಇಲ್ಲ ಎನ್ನುವುದು ಅರ್ಥವಾಯಿತು. ಸರಿ, ನಮ್ಮಲ್ಲಿದ್ದಾರೆ ಯೋಗ್ಯತಾವಂತರು, ಸುದೇವ ಬ್ರಾಹ್ಮಣರು ಎನ್ನುವ ಹಾಗೆ. ನಮ್ಮ ಕುಲಪುರೋಹಿತರು ಹೌದು, ನನ್ನ ಓರಗೆಯವರು ಹೌದು. ಅವರಲ್ಲಿ ಒಂದು ವಿಶೇಷ ರೀತಿಯ ಸಲುಗೆಯ ಬಾಂಧವ್ಯವೂ ನನಗುಂಟು. ನಮ್ಮೊಳಗೆ ಯಾವುದೇ ಮುಚ್ಚುಮರೆ ಇಲ್ಲ. ಆದ್ರಿಂದ ಯಾರಪ್ಪ ಅಲ್ಲಿ ಆ ಸುದೇವರನ್ನು ಬರುವುದಕ್ಕೆ ಹೇಳಿ ಒಮ್ಮೆ. ಮಹಾರಾಜ, ಸ್ವಾಮಿ ಸನ್ನಿಧಿಗೆ ಬರಬೇಕು ಅಂತ ಕರೆ ಆಯಿತು. ಹೌದು, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನನ್ನ ಕರ್ಮಕ್ಕೆ ಮತ್ತೆ ಏನು ಹೇಳಿ ಸಾಯುವುದು ಸ್ವಾಮಿ? ಏನಾಗಿದೆ? ನಿಮ್ಮಲ್ಲಿ ಏನು ಮುಚ್ಚುಮರೆ ಹೇಳಿ? ನನ್ನ ಮಗಳಿಗೆ ಮದುವೆ ಮಾಡಿದ ವಿಚಾರ ತಾವು ಅರ್ಥವಿಸಿಕೊಂಡವರು ನೀವು ಇದ್ರಿ, ಎಲ್ರಿಗೂ ಗೊತ್ತಿದ್ದ. ಹೌದು. ಆದ್ರೆ ಮೊನ್ನೆ ಆದ ಪ್ರಕರಣ ಮತ್ತೂ ಗೊತ್ತುಂಟು ನಿಮಗೆ. ಜೂತವನ್ನು ಆಡಿದ್ರಂತೆ, ಅವರಿಬ್ಬರು ರಾಜ್ಯವನ್ನು ಬಿಟ್ಟು ವನಾಂತರಕ್ಕೆ ಹೋದ್ರಂತೆ. ಕಹಿ ಸುದ್ದಿಯನ್ನು ಕೇಳಿದೆ. ಆದ್ರೆ ಈ ಮಕ್ಕಳು ನನ್ನನ್ನು ಮಲಗಿ ಸಾಯುವುದಕ್ಕೆ ಬಿಡುವುದಿಲ್ಲ ಸ್ವಾಮಿ. ಯಾವಾಗ ನೋಡಿದ್ರು ಒಂದು ಮುಷ್ಟಿ ಅನ್ನವನ್ನು ಬಾಯಿಗೆ ಇಡುವುದಕ್ಕೆ ಬಿಡುವುದಿಲ್ಲ. ಅಮ್ಮ ಬೇಕು ಅಮ್ಮ ಬೇಕು ಅಂತ. ನಾನು ಏನು ಸಾಯ್ಬೇಕು ಹೇಳಿ? ಮಕ್ಕಳು ತಂದೆ ತಾಯಿಗಳ ಜೊತೆಯಲ್ಲಿ ಬೆಳೆದವರು. ಮಕ್ಕಳು ಊಟ ಮಾಡದಿದ್ರೆ ನನ್ನ ಗಂಟಲಲ್ಲಿ ಅನ್ನ ಇಳಿತದ ಸ್ವಾಮಿ? ಆ ಅಗಲಿಕೆಯನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯವೋ? ಆದ್ರಿಂದ ನೀವೊಂದು ಕೆಲಸ ಮಾಡ್ತೀರ ಪ್ರಭು. ಏನು ಮಾಡ್ಬೇಕು ಹೇಳಿ? ಪ್ರಪಂಚ ಮೂರನ್ನು ಸುತ್ತಿ
ನನ್ನ ಮಗಳಾದಂತಹ ದಮಯಂತಿ ಎಲ್ಲಿದ್ದಾಳೆ ಎನ್ನುವ ಹಾಗೆ ಹುಡುಕಿ ಬರ್ತೀರೇ ಜಿಯಾ? ಮಹಾರಾಜ, ಓ ಕಣ್ಣೀರು ಅಂತಃಕರಣದ ಅಜ್ಞಾನಕ್ಕೆ ಸಾಕ್ಷಿ. ಹೌದು ವಯೋವೃದ್ಧ ನೀನು. ಹೌದು. ಮಗಳನ್ನು ಚಕ್ರವರ್ತಿಗೆ ಮದುವೆ ಮಾಡಿಸಿದ್ದೇನೆ ಎನ್ನುವಂತಹ ಸಂತೋಷದಲ್ಲಿದ್ದೆ. ಅದರ ಜೊತೆಯಲ್ಲಿಯೇ ದುಃಖ. ಹೌದು. ಸಮಾಧಾನ ಮಾಡಿಕೋ. ದೇವರು ಖಂಡಿತವಾಗಿಯೂ ನಿನ್ನ ಆಸೆಯನ್ನು ಕೈಗೂಡಿಸ್ತಾನೆ. ನಿನ್ನ ಮಗಳು ಎಲ್ಲೇ ಇದ್ರು ಮತ್ತೆ ನಿಷಧವನ್ನು ಸೇರಿ ಗಂಡ ಹೆಂಡತಿರು ಅನ್ಯೋನ್ಯತೆಯಿಂದ ಇರುವ ಹಾಗೆ ದೇವರು ಅನುಗ್ರಹ ಮಾಡ್ತಾನೆ. ಪ್ರಭು, ನೀವು ನನ್ನ ಮಗಳನ್ನು ಹುಡುಕಿ ಬಂದದ್ದು ಹೌದು ಅಂತಾದ್ರೆ ನಿಮಗೊಂದು ಅರ್ಥ ಕೊಡ್ತೇನೆ ಸ್ವಾಮಿ. ಯಾವುದರ ಅಪೇಕ್ಷೆಯೂ ನನಗಿಲ್ವಪ್ಪ. ನಿನ್ನ ಮಗಳು ಮತ್ತೆ ಮಕ್ಕಳ ಜೊತೆ ಸೇರಿದ್ರಾಯ್ತಲ್ಲ. ಆದೀತು ಪ್ರಭು. ಹಾಗಾದ್ರೆ ಶೀಘ್ರವಾಗಿ ತಾವು ಹೋಗಿ ನನ್ನ ಮಗಳ ಇರವನ್ನು ಕಂಡು ಬರ್ತೀರಿ? ಖಂಡಿತ ಹೋಗಿ ಬರ್ತೇನೆ. ಸಮಾಧಾನವಾಗಿ. ನೀವು ಬರುವಲ್ಲಿವರೆಗೆ ನಾನು ಒಂದು ತೊಟ್ಟುಕು ನೀರು ಕೂಡ ಕುಡಿಯುವುದಿಲ್ಲ ಸ್ವಾಮಿ. ಛೇ, ಅನ್ನ ನೀರು ಬಿಡಬೇಡಪ್ಪ, ಆರೋಗ್ಯ ಕೆಟ್ಟು ಹೋದೀತು. ಆರೋಗ್ಯ ಕೆಡ್ಲಿಕ್ಕೆ ಮಕ್ಕಳಿಗಿಂತ ದೊಡ್ಡ ಆರೋಗ್ಯ ಯಾವುದು ಸ್ವಾಮಿ? ಮಕ್ಕಳನ್ನು ಸಂತೈಸ್ತಾ ಇರೋ. ಆಯ್ತು. ಏನು ನಮಗೆ ಈ ಕಾಲಕ್ಕೆ ಇದೆಲ್ಲ ಬೇಕಾ? ಸರಿ, ಅರಸನಿಗೆ ಧೈರ್ಯದ ಮಾತನ್ನು ಹೇಳಿ ಕಾರ್ಯೋನ್ಮುಖನಾಗಬೇಕು. ಮುಂದೆ ಮರುಗೋವಧರಣೀಶನನ್ನು ಸಂತೈಸಿ ತೆರಳುತ್ತ ಪೃಥ್ವಿದೇವನು ಅಖಿಲ ರಾಜ್ಯವ ಸುತ್ತಿದಣಿಯನು ಚದುರೆ ಸಿಕ್ಕದಾದಳು ಚಿತ್ತದೊಳಗಿತ ಅಳುತ್ತ ಸುಗುಣವ ಮತ್ತೆ ಕೊಕ್ಕನು ಚೈತ್ಯ ನಗರವ. ಬಹಳಷ್ಟು ಊರು ಸುತ್ತಾಡಿದ್ದೇನೆ. ಬ್ರಾಹ್ಮಣನಾದಂತಹ ನನ್ನನ್ನು ಕಂಡ್ರೆ ಗೌರವದಿಂದ ಆಧರಿಸಿದವರನ್ನೇ ನಾನು ಕಂಡಿದ್ದೇನೆ. ಬ್ರಾಹ್ಮಣೋ ಮಮ ದೇವತಾ ಹೀಗೆಂದು ತಿಳಿಯುವಂತಹ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಿಕೊಂಡವರೇ ಎಲ್ಲ ಊರಲ್ಲಿ ಇದ್ದಾರೆ. ಊಟವಾಯಿತೆ, ಬನ್ನಿ ನಮ್ಮ ಮನೆಗೆ ಬನ್ನಿ ಹೀಗೆಂದು ಕೂಗಿ ಕರೆದವರು ಬಹಳಷ್ಟು ಮಂದಿ. ನಿಜ. ಎಲ್ಲರ ಆತಿಥ್ಯವನ್ನು ಸ್ವೀಕರಿಸಿದ್ದೇನೆ. ಸರಿ. ಆ ಊರಿನ ವಾರ್ತೆಯನ್ನು ಕೇಳಿ ತಿಳ್ಕೊಂಡಿದ್ದೇನೆ. ಹಾಗೆ ಅಂತ ಯಾವಳೋ ಒಬ್ಬ ಹೆಣ್ಣು ಬಂದಿದ್ದಾಳೆ ಹೀಗೆಂದು ಯಾರೂ ಆಡುವುದನ್ನು ನಾನು ಕೇಳಲಿಲ್ಲ. ಊರೂರು ಸುತ್ತಾಡಿದ್ದಾಯಿತು, ಆದರೆ ಏನು ಪ್ರಯೋಜನ ಇಲ್ಲ. ದಮಯಂತಿಯ ಪತ್ತೆ ಮಾಡುವುದಕ್ಕೆ ನನಗೆ ಕಷ್ಟವಾಯಿತಲ್ಲ. ಏನು ಮಾಡಲಿ, ಎಲ್ಲಿ ಹೋಗಲಿ ಎನ್ನುವಂತಹ ಯೋಚನೆ ನನ್ನನ್ನು ಕಾಡ್ತಾ ಇದೆ. ಓ, ಛೇದಿ ದೇಶಕ್ಕೆ ಬಂದಿದ್ದೇನೆ. ಹೌದಲ್ಲ. ಊರವರು ಗುಟ್ಟಾಗಿವೆ ಕೆಲ ವಿಚಾರವನ್ನು ಮಾತನಾಡುತ್ತಿರುವುದನ್ನು ನಾನು ಕೇಳಿದೆ. ಕೆಲ ದಿನಗಳ ಹಿಂದೆ ಯಾವಳೋ ಒಬ್ಬ ಹೆಣ್ಣು ನಮ್ಮ ಅಂತಃಪುರ ಸೇರಿದ್ದಾಳೆ ಅಂತ. ಸರಿ, ಅರಸನನ್ನು ಕಂಡ್ರೆ ವಿಚಾರ ಹೊರಬರಲಿಕ್ಕಿಲ್ಲ. ಹಾಗೆಂತ ಅಂತಃಪುರದ ಹೆಣ್ಮಕ್ಕಳಿಂದ ಗುಟ್ಟು ಬಯಲಾಗುವುದು ಬೇಗ. ಆದ ಕಾರಣ ಚೈತ್ಯ ನಗರದ ಅಂತಃಪುರವನ್ನು ಸೇರಿಕೊಳ್ತೇನೆ. ರಾಜ ಮಂದಿರಕ್ಕೆ ತೆರಳಿದ ರಾಜ ಮಂದಿರಕ್ಕೆ ತೆರಳಿದ ಹೀಗೆ ಬರಬೇಕು ಸ್ವಾಮಿ, ಹೀಗೆ ಬನ್ನಿ. ಆಸನವನ್ನು ಸ್ವೀಕರಿಸಬೇಕು. ಪದದ್ವಯಗಳಿಗೆ ವಂದಿಸಿಕೊಂಡೆ. ಸೌಭಾಗ್ಯವತಿ ಭವ. ಸ್ವಾಮಿ, ಬಡವರ ಮನೆಗೆ ಭಾಗ್ಯ ದೇವತೆಯೇ ಬಂದ ಹಾಗಾಯಿತು. ಈ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವಂತಹ ದೇವರು ಅದು ಬ್ರಾಹ್ಮಣೋತ್ತಮರು, ಭೂಭುಜರು. ಸಂತೋಷವಾಯಿತು. ಭೂಧಿವಿಜರು. ಹೌದು. ಮಧ್ಯಾಹ್ನದ ಹೊತ್ತು ಊಟ ಆಗಿದೆ ಅಂತ ಇಲ್ಲ, ತುಂಬಾ ಹಸಿವೆಯೂ ಆಗಿದೆ. ಹೊತ್ತು ಮಧ್ಯಾಹ್ನ ತಾನೆ. ಆದ್ರೆ ಒಂದು ಜಪ ತಪ ಅನುಷ್ಠಾನ ಸ್ನಾನ ಇತ್ಯಾದಿ. ಹೊಳೆ ಕಂಡಲ್ಲಿ ಸ್ನಾನ, ಮನೆ ಕಂಡಲ್ಲಿ ಊಟ. ಬರುವಾಗಲೇ ಸ್ನಾನ ಮಾಡಿ ನಿತ್ಯಾನಿಗಳನ್ನೆಲ್ಲ ಪೂರೈಸಿದ್ದೇನೆ. ಎಲ್ಲಾದ್ರೂ ಊಟ ಮಾಡಬೇಕು ಅಂತ ಆಸೆ ಹೆಚ್ಚಾಗ್ತದೆ. ಹಸಿದು ಬಂದವರು ತಾವು. ಹೌದು. ಸಾವಕಾಶ ಯಾಕೆ, ಹೀಗೆ ಬನ್ನಿ. ಒಳ್ಳೆಯದು. ಮತ್ತೆ ಕುಶಲೋಪ. ಈಗ ಊಟ.
ಬಂದಿದ್ದೇನೆ ಸ್ವಾಮಿ. ಯಾರಿಗೆಲ್ಲ ಅಂತ ಕೇಳಬಹುದಾ? ಕೇಳಬಹುದು, ಧಾರಾಳ. ಒಂದು ನನ್ನವರಿಗೆ, ಮತ್ತೊಂದು ನನಗೆ, ಇನ್ನೊಂದು ನನ್ನ ಮಗಳಿಗೆ, ಮತ್ತೊಂದು ಅತಿಥಿಗಳಂತಹ ನಿಮಗೆ ಸ್ವಾಮಿ. ಇನ್ನೊಂದು ಉಳಿದಿದೆ ಅಲ್ಲ, ಅದ ಯಾರೋ ಒಬ್ಬಾಕೆ ಪರದೇಶಿ ಬಂದು ಸೇರಿಕೊಂಡಿದ್ದಾಳೆ, ಅವಳಿಗಾಗಿ ಹಾಸಿದಂತಹ ಎಲೆ ಇದು. ಅಮ್ಮ, ಏನು? ಆಚಾರ ವಿಚಾರವನ್ನು ಬಿಟ್ಟು ಯಾವುದೇ ವ್ಯವಹಾರವು ನನ್ನದಿಲ್ಲ. ಸಹನಾವತು ಸಹನೋ ಗುಣಂತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ಉದ್ದಿಶಾವಹೈ. ಹೀಗೆಂದು ಹೇಳುವವ, ಜೊತೆಯಲ್ಲಿ ಆಚಾರದಲ್ಲೇ ಅದನ್ನು ಅಳವಡಿಸಿಕೊಂಡವ, ಜೊತೆಯಾಗಿ ಕುಳಿತು ಊಟ ಮಾಡಬೇಕು. ಆದ ಕಾರಣ ಮನೆಯವರು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಕರೆಸು. ಆದಿ ಯಾರಲ್ಲಿ ಊಟಕ್ಕೆ ಬನ್ನಿ. ಉಣ್ಣಲೋ ಸುಗ ಮೇಲೆಗಿರೋ ಬಳ ಮುನ್ನ ಕರೆಯಲು ಇಳಿದು ಬಂದಳು, ಮುನ್ನ ಕರೆಯಲು ಇಳಿದು ಬಂದಳು. ಕಮ್ಮಿ ಮುಖವಸು ದೇವ ನೋಡಿದ ರಾಯನ ತನುಜೇ ಎಂಬುದ ಸುದೇವ ನೋಡಿದ. ಸ್ವಾಮಿ, ಸ್ವಾಮಿ ನಿಮ್ಮಲ್ಲಿ ಹೌದು ಹೌದು ಹೌದು. ಯಾವುದು ಹೌದು? ಏನಾಯ್ತು? ದಯಮಾಡಿಸಬೇಕು. ನಾನು ಹೀಗೆ ಆಡುತ್ತೇನೆ ಎನ್ನುವ ಹಾಗೆ ತಪ್ಪು ಭಾವಿಸಿಕೊಳ್ಳಬಾರದು ಸ್ವಾಮಿ. ಏನಪ್ಪ? ಊಟ ಮಾಡಬೇಕೆನ್ನುವ ಹಾಗೆ ಕುಳಿತವರು ತಾವು. ನಿಜ. ಬಂದಂತಹ ಕೆಲಸದಾಳುವನ್ನು ಕಂಡು ಮುಖ ಮುಖ ನೋಡುತ್ತಾ ಇದ್ದೀರಿ, ಯಾಕೀ ವರ್ತನೆ ಅಂತ ಕೇಳಬಹುದೇ? ಊಟಕ್ಕೆ ಹೋದ ಮನೆಯಲ್ಲೆಲ್ಲ ಹೆಣ್ಮಕ್ಕಳ ಮುಖ ನೋಡುವಂತಹ ಕೆಟ್ಟ ಚಾಳಿ ಬೆಳೆಸಿಕೊಂಡ ಬ್ರಾಹ್ಮಣ ಅಂತ ತಿಳ್ಕೊಂಡೇನಮ್ಮ? ಹಾಗಲ್ಲ ಸ್ವಾಮಿ, ಕೇಳಬೇಕು ಅಂತ ಅನ್ನಿಸಿತು, ಹಾಗಾಗಿ ಕೇಳುದು ನಾನು. ಮಹಾರಾಣಿ, ಏನು? ನಿನ್ನಲ್ಲೊಂದು ಮಾತು ಕೇಳ. ಏನು ಸ್ವಾಮಿ? ಬೇರೆ ಯಾರೂ ಅಲ್ಲ, ಮತ್ತೆ ಅವಳೊಬ್ಬಳು ಪರದೇಶಿ. ಏನು ಪರದೇಶಿ? ಏನು ಹೇಳ್ತಾ ಇದ್ದ? ಪರದೇಶಿಯಲ್ಲಿವಳು, ಹೌದು ಸ್ವಾಮಿ. ಪರದೇಶಿಯಲ್ಲ ಇವಳು, ಮತ್ಯಾರು? ನಿನಗೆ ಅಕ್ಕನ ಮಗಳು, ನಿನಗೆ ಅಕ್ಕನ ಮಗಳು. ಪರಮ ಮಂಗಲೆಯಾದ ದಮಯಂತಿ ನೋಡು, ಪರಮ ಮಂಗಲೆಯಾದ ದಮಯಂತಿ ನೋಡು, ಪರದೇಶಿಯಲ್ಲ ಅಲ್ಲ. ಬ್ರಾಹ್ಮಣೋತ್ತಮರೇ, ಬಡತನ ಇದ್ದಾಗ ಅವರನ್ನು ಬಂಧುಗಳು ಅಂತ ಒಪ್ಪಿಕೊಳ್ಳುವುದಕ್ಕೆ ಯಾರು ಸಿದ್ಧರಿರುವುದಿಲ್ಲ. ಯಾಕೆ ಸ್ವಾಮಿ ಮಾತು? ಹಾಗೆ ಅಂತ ಸಿರಿತನ ಒಬ್ಬನನ್ನು ಸೇರಿಕೊಂಡು ಆದ್ರೆ ಅವರು ಬಂಧುಗಳಲ್ಲದೇ ಇದ್ರು ಅವರು ನಮ್ಮ ಹತ್ತಿರದ ನೆಂಟರು ಅಂತ ಹೇಳಿಕೊಂಡು ಬಂಧುತ್ವವನ್ನು ಬೆಳೆಸಿಕೊಳ್ಳುತ್ತಾರೆ. ಹೌದೇ ಹೌದು. ನೀನು ಅದೇ ವರ್ಗಕ್ಕೆ ಸೇರಿ ಹೋದೆಯಲ್ಲ, ಹೇಗೆ? ಈಗೇನು ಪರದೇಶಿ ಅಂತ ಹೇಳ್ತಾ ಇದ್ಯಲ್ಲ? ಪರದೇಶಿಯನ್ನು ಪರದೇಶಿ ಅಂತ ಹೇಳಿದ್ರೆ ಮತ್ತೇನು ಅಂತ ಹೇಳಬೇಕು ಸ್ವಾಮಿ? ತಪ್ಪು ತಿಳ್ಕೊಂಡಿದ್ಯಮ್ಮ. ಕುಂಡಿನಾಪುರದ ಅರಸನ ಮಡದಿ ನಿನ್ನ ಅಕ್ಕನಲ್ವೇ? ಹೌದು. ಭೀಮಕರಾಯನ ಪತ್ನಿ. ಹೌದು. ಆಕೆಗೊಬ್ಬಳು ಮಗಳಿದ್ದಾಳೆ ಗೊತ್ತಲ್ಲ? ದಮಯಂತಿ. ರೂಪವತಿ, ಗುಣವತಿ, ಪರಮ ಪತಿವ್ರತೆ. ಹೌದು. ಆಕೆಯನ್ನು ನಿಷೇಧದ ಚಕ್ರವರ್ತಿ ನಳನಿಗೆ ಮದುವೆ ಮಾಡಿಸಿಕೊಟ್ಟದ್ದಲ್ವೇ? ಪರಿಣಯ ಮಾಡಿಕೊಟ್ಟವರೇ ನಾವು. ಅಮ್ಮ, ಈಕೆ ಪರದೇಶಿಯಲ್ಲ, ನಿನ್ನ ಅಕ್ಕನ ಮಗಳಾದಂತಹ ಪರಮ ಪತಿವ್ರತೆಯಾದಂತಹ ದಮಯಂತಿ. ಸ್ವಾಮಿ, ನೀವು ಬ್ರಾಹ್ಮಣೋತ್ತಮರು, ಯಾವ ಕಾಲಕ್ಕೂ ಸಟೆಯನ್ನಾಡುವುದಿಲ್ಲ. ಇವಳು ದಮಯಂತಿ ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಿ. ಹೌದಮ್ಮ. ಈ ಮಾತನ್ನು ಒಪ್ಪುವುದಕ್ಕೆ ಮನಸ್ಸು ಒಪ್ಪುತ್ತಾ ಇಲ್ಲ ಸ್ವಾಮಿ. ಯಾಕೆ ಈ ರೀತಿಯಾಗಿ ಆಡುತ್ತಾ ಇದ್ದೀರಿ? ಅಮ್ಮ, ಏನು? ನಿನ್ನಲ್ಲಿ ತಾನು ಪರದೇಶಿ ಗತಿ ಇಲ್ಲದವಳು ನನಗೆ ಆಶ್ರಯವನ್ನು ಕೊಡಬೇಕು ಅಂತ ಕೇಳಿರ್ಬೋದು. ಆಶ್ರಯವನ್ನು ಯಾಚಿಸಿ ಬಂದವಳವಳು. ನೀನು ಆಕೆಯ ಮಾತನ್ನು ಸತ್ಯ ಅಂತ ನಂಬಿ ಆಶ್ರಯವನ್ನು ಕೊಟ್ಟಿರಬಹುದು. ನಿನ್ನನ್ನೇ ವಂಚಿಸಿದ್ದಾಳೆ. ಸತ್ಯ ತಿಳಿಯಬೇಕು ಅಂತಿದ್ರೆ ಆಕೆಯನ್ನು ವಿಚಾರಿಸಬೇಕು.
ಅಮ್ಮ, ಆಕೆಯ ಭ್ರೂ ಮಧ್ಯೆ ಪದ್ಮರೇಖೆ ಇದೆ ಅಂತ ನೀವೆಲ್ಲ ಕೇಳಿ ತಿಳ್ಕೊಂಡವರು ತಾನೆ. ಅದು ಕಾಣಿಸದ ಹಾಗೆ ತಿಲಕವನ್ನು ಇಟ್ಟುಕೊಂಡಿದ್ದಾಳೆ. ಅದನ್ನು ಒರೆಸು, ಆಮೇಲೆ ಪ್ರಶ್ನೆ ಮಾಡಿ ಸತ್ಯವನ್ನು ಕೇಳಿ ತಿಳಿದುಕೋ. ಈ ಕಡೆಗೆ ಸ್ಥಿರವಾಗಿ ಎರುವು ನೀನಾರೆಂದು ಎನ್ನೊಡನೆ ಸ್ಥಿರವಾಗಿ ಎರುವು ಸ್ಥಿರವಾಗಿ ಅರುಹು ನೀನಾರೆಂದು ಎನ್ನೊಡನೆ ಯಾವುದೇ ಗುಟ್ಟು ಮಾಡಬೇಡಮ್ಮ, ಯಾರು ಅಂತ ಹೇಳು ನೀನು. ಎಂದೊಡನೆ ಮರೆ ಮಾಡಿದರೆ ನಿನ್ನ ತಂದೆ ತಾಯಿಗಳ ಬ್ರಾಹ್ಮಣರು ಆಡಿದಂತಹ ಮಾತನ್ನು ನೀನು ಆಲಿಸಿದವಳು, ಹಾಗಾಗಿ ಕೇಳುತ್ತಾ ಇದ್ದೇನೆ. ನನ್ನಲ್ಲಿ ಮರೆ ಮಾಡಿದರೆ ನಿನ್ನ ತಂದೆ ತಾಯಿಗಳ ಮೇಲೆ ಆಣೆ ಉಂಟು. ದಮಯಂತಿ ಅಲ್ಲವೇನೆ? ಹೇಳಮ್ಮ, ಹೇಳುವುದಿಲ್ಲ. ಮರೆ ಮಾಡಿದರೆ ನಿನ್ನ ಮಕ್ಕಳಾಣೆ ಮೆರೆವ ದಮಯಂತಿಯಲ್ಲವೇ? ಇದು ನಾನು ಕೇಳುತ್ತಾ ಇದ್ದೇನೆ, ಗುಟ್ಟು ಮಾಡಬೇಡ. ಇನ್ನು ಮರೆ ಮಾಡಿದೆ ಎಂದಾದರೆ ನೀನು ಹೆತ್ತಂತಹ ನಿನ್ನ ಮಕ್ಕಳ ಮೇಲೆ ಆಣೆ ಉಂಟು. ಇನ್ನು ದಮಯಂತಿ ಅಲ್ಲವೇನೆ? ಹೇಳಮ್ಮ, ಹೇಳುವುದಿಲ್ಲ. ಮರೆ ಮಾಡಿದರೆ ನಿನ್ನ ಗಂಡನಾಣೆ ಮೆರೆವ ದಮಯಂತಿಯಲ್ಲವೇ? ನಿನ್ನ ಬಾಯಿಂದ ಸತ್ಯವಾಕ್ಯವನ್ನು ಹೇಗೆ ಹೇಳಿಸಬೇಕು ಅಂತ ನನಗೆ ಗೊತ್ತಿದೆ. ಉಳಿದಂತಹ ಮಾರ್ಗ ಒಂದೇ ಒಂದು, ಆ ದಾರಿಯನ್ನೇ ಅನುಸರಿಸುತ್ತೇನೆ. ದಮಯಂತಿ ಅಲ್ಲವೇನೆ? ಹೇಳುವುದಿಲ್ಲ, ಹೇಳುವುದಿಲ್ಲ. ನಿನ್ನ ಕೈ ಹಿಡಿದ ಗಂಡ ನಳನ ಮೇಲೆ ಆಣೆ ಉಂಟು. ದಮಯಂತಿ ಅಲ್ಲವೇನೆ? ಹೇಳಮ್ಮ, ಹೇಳೇ. ಚಿಕ್ಕಮ್ಮ, ಚಿಕ್ಕಮ್ಮ. ಗುಟ್ಟ ಬೇಡದೆ ಕೊರಳ ಕೊಯ್ದೆಯ ಗುಟ್ಟ ಬೇಡದೆ ಕೊರಳ ಕೊಯ್ದೆಯ ಅಷ್ಟಭಾಗ್ಯಳೆ ಸೇವೆಯಲ್ಲಿ ಬಹು ಕಷ್ಟ ಬಡಿಸಿದೆನೆಂದು ಅಷ್ಟಭಾಗ್ಯಳೆ ಸೇವೆಯಲ್ಲಿ ಬಹು ಕಷ್ಟ ಬಡಿಸಿದೆನೆಂದು ಗೋಳಿತಾಗ ಅಪ್ಪಿದಳು ಅಪ್ಪಿದಳು ಹುಟ್ಟ ಪೇಳದೆ ಕೊರಳ ಕೊಯ್ದೆಯ ಅಷ್ಟಭಾಗ್ಯಳೆ ಅಷ್ಟಭಾಗ್ಯಳೆ ದಮಯಂತಿ, ದಮಯಂತಿ. ಇಲ್ಲ, ನನ್ನ ಕಣ್ಣುಗಳನ್ನೇ ನನಗೆ ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ಬರಸಿಡಿಲೆ ಬಡಿದಂತಹ ಅನುಭವವಾಯಿತಮ್ಮ. ಹೇಗಿದ್ದವಳು ಹೇಗಾಗಿ ಹೋದೆ. ಮಗಳೇ, ಯಾಕಮ್ಮ ಇಂತಹ ವಂಚನೆಯನ್ನು ಮಾಡಿಬಿಟ್ಟೆ? ಚಿಕ್ಕಮ್ಮ ಹೀಗಾಯಿತು ಅಂತರಲ್ಲಿ ಹೇಳಿಕೊಳ್ಳುತ್ತಾ ಇದ್ರೆ ನಿನ್ನ ಕಷ್ಟಕ್ಕೆ ನಾನು ಒದಗಿ ಬರ್ತಾ ಇದ್ದೆ. ನನಗರ್ಥವಾಯಿತೆ. ನಾನು ಎಷ್ಟಾದ್ರೂ ನಿನ್ನ ಚಿಕ್ಕಮ್ಮ, ಹೆತ್ತ ತಾಯಿ ಅಲ್ಲವಲ್ಲ. ಹೆತ್ತ ತಾಯಿ ಆಗುತ್ತಾ ಇದ್ರೆ ನಿನ್ನ ಕಷ್ಟವನ್ನು ಬಂದು ಹೇಳಿಕೊಳ್ಳುತ್ತಾ ಇದ್ದೆ. ಇದನ್ನೆಲ್ಲ ಅರಿಯದೆ ಬಲ್ಲು ಕಷ್ಟವನ್ನು ನಾನು ಕೊಟ್ಟು ಬಿಟ್ಟೆ.
ಹೆಚ್ಚೇಕೆ ನನ್ನ ಸೇವೆಯಲ್ಲಿ, ನನ್ನ ಮಗಳ ಸೇವೆಯಲ್ಲಿ ನಿನ್ನನ್ನು ದುಡಿಸಿಬಿಟ್ಟೆ ಮಗಳೇ. ನಾನು ಮಾಡಿದ್ದು ತಪ್ಪಾಯ್ತು. ನಾನು ಪಾತಕಿ ಪಾತಕಿ ಪಾತಕಿ. ಚಿಕ್ಕಮ್ಮ ಅದಾಯ್ತು. ನೀನು ಗುಟ್ಟು ಮಾಡಿ ನನ್ನ ಕೊರಳನ್ನೇ ಕೊಯ್ದು ಬಿಟ್ಟೆ ಎಲ್ಲ ಮಗ, ಕೊಯ್ದು ಬಿಟ್ಟೆ ಎಲ್ಲ. ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ಬರಿದೆಯೂ ಮಳಿಸದಿರಿ ಭೇದವ ನಿರಿಸಿ ಮಾತಾಡುವಿರಿ. ಎಲ್ಲವೂ ಹಾಳಾಗಿ ಬರಿದೆಯೂ ಮಳಿಸದಿರಿ ಭೇದವ ನಿರಿಸಿ ಮಾತಾಡುವಿರಿ. ಮರ್ಯಾದೆಯೇ ತವರ್ಮನೆಯಲಿ ಮಕ್ಕಳು, ಮರ್ಯಾದೆಗೆ ತವರ್ಮನೆಯಲಿ ಮಕ್ಕಳು ವಿರಚಿತ ಕೆಲಸವ ಕೊರತೆಯೇನು ತುರಿ. ಬರಿದೆಯೂ ಮಣಿಸದಿರಿ ಭೇದವ ನಿರಿಸಿ ಮಾತಾಡುವಿರಿ. ಚಿಕ್ಕಮ್ಮ ಅಳಬೇಡಿ ಅಮ್ಮ. ಯಾಕೆ ಹೀಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀರಿ? ಯಾಕಿಂತ ಮಾತನಾಡ್ತಾ ಇದ್ದೀರಿ? ಅಂಥದ್ದು ಏನಾಯ್ತಮ್ಮ ಈಗ? ನಾನು ನಿಮ್ಮ ಮಗಳಲ್ವೇ? ನನ್ನ ತವರ ಮನೆಯಲ್ವೇ ಇದು? ತವರ ಮನೆಯಲ್ಲಿ ನಿಮ್ಮ ಸೇವೆ, ನಿಮ್ಮ ಮಗಳ ಸೇವೆಯನ್ನು ಮಾಡಿದರೆ ನನ್ನ ಮರ್ಯಾದೆಗೆ ಏನು ಕುಂದು ಬಂತು ಹೇಳಿ? ಬಲು ಕಷ್ಟಪಡಿಸಿದೆ ಮಗಳು. ಏನಿಲ್ಲ ಅಮ್ಮ, ಆ ಬಗ್ಗೆ ಆಲೋಚನೆ ಮಾಡುವಾಗ ಮನಸ್ಸಿಗೆ ಆಘಾತವಾಗುವುದು. ಯೋಚಿಸಬೇಡಿ ಅಮ್ಮ. ಯಾಕಿಂತ ಭೇದವನ್ನು ಕಲ್ಪಿಸಿ ಆಡುತ್ತಾ ಇದ್ದೀರಿ? ಇಲ್ಲ ಅಮ್ಮ, ಅಂಥದ್ದು ಏನೂ ಆಗಲಿಲ್ಲ. ಇದು ನನ್ನ ಮನೆ ಅಲ್ವಮ್ಮ. ನಿಮ್ಮ ಸೇವೆ, ನಿಮ್ಮ ಮಗಳ ಸೇವೆ ಮಾಡಿದವು ನಾನು. ಅದರಿಂದ ಏನಾಯಿತು ಹೇಳಿ? ಅಳಬೇಡಿ ಅಮ್ಮ, ಅಳಬೇಡಿ. ನಿನ್ನ ತಪ್ಪು ಏನೂ ಇಲ್ಲ. ತಪ್ಪು ನಮ್ಮದೇ. ಖೋಳತನವು ನಮ್ಮದು ಎನ್ನದೆ ಹೇಳಿದರೇನು? ಖೋಳತನವು ನಮ್ಮದು ಎನ್ನದ ಹೇಳಿದರೇನಗುದು. ಲೋಲನಯನೆ ಮುದ್ದು ಬಾಲೆ, ಲೋಲನಯನೆ ಮುದ್ದು ಬಾಲೆ ನಿನಗಿಂತ ಕಾಲ ಬರಲು ಮತ್ತೇನು ಕಾರಣಗಳು? ಕುಳತನವು ನಮ್ಮದು ಎನ್ನದ ಹೇಳಿದರೇನಗುದು. ಮಗಳೇ, ನಿನ್ನ ಬಗ್ಗೆ ನಿನ್ನ ಮೇಲೆ ತಪ್ಪನ್ನು ಆರೋಪಿಸಿ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟು ಹೇಳು? ತಪ್ಪಿರುವುದು ನಮ್ಮಲ್ಲೇ. ಕೂಳತನವು ನಮ್ಮದಾಗಿ ಹೋಯಿತಮ್ಮ. ಅಧಿಕಾರದ ಮದ, ಹಣದ ಮದ. ನೀನು ಈ ಅರಮನೆಯನ್ನು ಬಂದು ಸೇರಿದಂತಹ ಕಾಲಕ್ಕೆ ಒಂದು ಮಾತನ್ನಾಡಿದ್ದೆ, ಎನ್ನರಸ ಆಳಿಕೊಂಡಿಹ ಒಂದು ಪುರವ ಅಂತ. ನಾನಾಗಲೇ ಕೇಳಬೇಕಿತ್ತು, ಯಾವ ಪುರ, ಅವನ ಹೆಸರು ಏನು ಎನ್ನುವ ಹಾಗೆ. ಬಹುಶಃ ನಾನು ಆ ಪ್ರಶ್ನೆಯನ್ನು ಕೇಳುತ್ತಾ ಇದ್ರೆ ಈ ಸ್ಥಿತಿ ಬಂದೊದಗುತ್ತಾ ಇರಲಿಲ್ಲ. ಒಂದು ಮಾತಿದೆಯಲ್ಲ, ಕಣ್ಣು ಅರಿಯದ್ದನ್ನು ಕರುಳು ತಿಳಿಯುತ್ತದಂತೆ. ತನ್ನ ಸಂಬಂಧವನ್ನು ಅರಿಯುವಂತಹ ಸಾಮರ್ಥ್ಯ ಕರುಳಿಗಿದೆ ಮಗಳೇ. ಎಲ್ಲವೂ ಮಬ್ಬಾಗಿ ಗೋಚರಿಸಿತು. ಇದು ಈಗಲಾದರೂ ಕೇಳುತ್ತಾ ಇದ್ದೇನೆ. ಅಷ್ಟ ಸೌಭಾಗ್ಯದಿಂದ ಮೆರೆಯುತ್ತಾ ಇದ್ದಂತಹ ನೀನು ಇಂದು ಈ ಕಾಲಕ್ಕೆ ಈ ರೀತಿ ದುಸ್ಥಿತಿಯನ್ನು ಹೊಂದುವುದಕ್ಕೆ ಯಾವುದಾದ್ರೂ ಬಲವಾದಂತಹ ಉದ್ದೇಶ ಇರಬೇಕು ತಾನೇ. ಗುಟ್ಟು ಮಾಡಬೇಡ.
ವಂಚನೆ ಮಾಡಬೇಡ. ಹೇಳಮ್ಮ, ಹೇಳೆ. ಚಿಕ್ಕಮ್ಮ ಕೋಡಿ ಪುಷ್ಕರನೊಳಗೆ ಕೋಡಿ ಪುಷ್ಕರನೊಳಗೆ ಪತಿಯು ಜೂಜನಾಡಿಸೋತನು ಕಡೆಗೆ ಪತಿಯು ಜೂಜನಾಡಿಸೋತನು ಕಡೆಗೆ ರೂಢಿ ಭಂಡಾರವ ತಗಿತವನಿಗೆ ತೆತ್ತು ಕಾಡಿಗೆ ಬರೆ ಮೂರನೇ ದಿನವೆನ್ನನು ಕೋಡಿ ಪುಷ್ಕರನೊಳಗೆ ಪತಿಯು ಜೂಜನಾಡಿಸೋತನು ಕಡೆಗೆ ಚಕ್ರವರ್ತಿಗೆ ಕೊಟ್ಟು ಮದುವೆ ಮಾಡಿಸಿದವರು ನೀವು. ಅಷ್ಟ ಸೌಭಾಗ್ಯದಿಂದ ಮರೆಯಬೇಕಾದವಳು ನಾನು. ಹೌದಮ್ಮ. ಹಾಗೆ ಇದ್ದವಳಮ್ಮ ನಾನು. ಮತ್ತೆ ಯಾಕೆ ಹೀಗಾಯ್ತಮ್ಮ? ಸಂತೋಷದಿಂದ ದಿನ ಕಳೆಯುತ್ತಿರುವಾಗ ಉತ್ತರ ನಿಷೇಧದ ಅಧಿಕಾರಿಯಾದಂತಹ ಪುಷ್ಕರ ನನ್ನವರ ತಮ್ಮ ಬಂದು ನನ್ನವರಲ್ಲಿ ದ್ಯೂತವನ್ನಾಡುವುದಕ್ಕೆ ಮುಂದಾದನು. ಸರಿ, ಮೊದಲಾಡಿದ್ದು ಸರಸದ ದ್ಯೂತ ಅಮ್ಮ. ಆಮೇಲೆ ಸರಸದ ದ್ಯೂತ ಎನ್ನುವುದು ವಿರಸಕ್ಕೆ ಮುಟ್ಟಿತು. ಪರಿಣಾಮ ಒಂದೊಂದೇ ವಸ್ತುಗಳನ್ನು ಒತ್ತೆ ಇಟ್ಟು ಆಡುವುದಕ್ಕೆ ಪ್ರಾರಂಭಿಸಿದ್ರು. ಆಮೇಲೆ ಎಲ್ಲವನ್ನು ಕಳೆದುಕೊಳ್ಳಬೇಕಾಯಿತು. ಕೊನೆಗೆ ನನ್ನವರು ರಾಜ್ಯ, ಬಕ್ಕಸ, ಭಂಡಾರ, ಅಧಿಕಾರವನ್ನೆಲ್ಲ ಒತ್ತೆ ಇಟ್ಟು ತಮ್ಮನಲ್ಲಿ ದ್ಯೂತವನ್ನಾಡಿದ್ರು. ಕೈ ಸೋತು ಎಲ್ಲವನ್ನು ಅವನಿಗೆ ಒಪ್ಪಿಸಿದ್ರಮ್ಮ. ಸರಿ, ಪುಟ್ಟ ಬಟ್ಟೆಯಲ್ಲೇ ಅರಮನೆಯನ್ನು ಬಿಟ್ಟು ಹೊರಡುವ ಸ್ಥಿತಿಗೊಳಗಾದ್ರು. ಅವರನ್ನೇ ಓಲೈಸಿ ಹೊರಡಬೇಕಾದಂತ ನಾನು ಅವರನ್ನೇ ಹಿಂಬಾಲಿಸಿಕೊಂಡು ಬಂದೆ. ಅರಮನೆಯನ್ನು, ನಾಡನ್ನು ಬಿಟ್ಟು ಅದೆಷ್ಟೋ ದೂರ ಕ್ರಮಿಸಿದೆವು. 3 ದಿನಗಳೇ ಕಳೆದು ಹೋಯಿತಮ್ಮ. ಕಾಡಿನಲ್ಲಿ ಒಂದಡಿಯು ಮುಂದಿಡುವ ಸ್ಥಿತಿಯಲ್ಲಿ ನಾನಿರಲಿಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ. ಹಾಳಾದಂತ ಆಯಾಸ. ನನ್ನವರಲ್ಲಿ ಕೇಳಿದೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬೇಕು ನನಗೆ ಅಂತ. ಒಂದು ಮರದ ಬುಡದಲ್ಲಿ ನನ್ನವರು ಹೋಗಿ ಕುಳಿತುಕೊಂಡಾಗ ಸರಿ, ಅವರ ತೊಡೆ ಮೇಲೆ ತಲೆಯನ್ನಿಟ್ಟು ಮಲಗಿದೆಯಮ್ಮ. ದೇಹಕ್ಕಾದಂತ ಆಯಾಸ, ಹಾಳಾದ ನಿದ್ದೆ ಎನ್ನುವುದು ನನ್ನನ್ನು ಆವರಿಸಿಕೊಂಡಿತಮ್ಮ. ಅಮ್ಮ, ಏನಮ್ಮ? ಎಚ್ಚೆತ್ತು ನೋಡ್ತೇನೆ, ನನ್ನವರು ನನ್ನ ಬಳಿಯಲ್ಲಿರ್ಲಿಲ್ಲಮ್ಮ. ನನ್ನವರು ನನ್ನ ಬಳಿಯಲ್ಲಿರ್ಲಿಲ್ಲ. ನೀನು ಕೂಗಿ ಕರೆಯಬೇಕಿತ್ತು. ಕೂಗಿದೆಯಮ್ಮ, ಕರೆದೆಯಮ್ಮ, ಹುಡುಕಿದೆ. ನನ್ನ ಕೂಗೆನ್ನುವುದು ಅರಣ್ಯ ರೋದನವೇ ಆಯಿತು. ಆ ದಿನ ಬಿಟ್ರೆ ನನ್ನವರ ಸುಳಿವೆನ್ನುವುದು ನನಗೆ ಸಿಗಲಿಲ್ವಮ್ಮ. ಆಮೇಲೆ ಏನು ಮಾಡಿದೆ ಮಗಳೇ? ಹಾಗೆ ಮುಂದೊತ್ತಿ ಬರ್ತಾ ಇರುವಾಗ ದೊಡ್ಡದೊಂದು ಹೆಬ್ಬಾವು ನನ್ನನ್ನು ನುಂಗುವುದಕ್ಕೆ ಮುಂದಾಯಿತು. ಶಿವ ಶಿವ. ಕಾಡ ಬೇಡನೊಬ್ಬ ಬಂದು ಆ ಹಾವನ್ನು ಕೊಲ್ಲುವ ಮೂಲಕ ನನ್ನ ಪ್ರಾಣವನ್ನು ಕಾಪಾಡಿದ. ದೇವರು ದೊಡ್ಡವರು. ಪ್ರಾಣ ಉಳಿಯಿತು ಅಂತ ಉಸಿರನ್ನು ಬಿಡುವುದಕ್ಕೆ ನಾ ಮುಂದಾದಾಗ ಯಾವಾತ ನನ್ನನ್ನು ರಕ್ಷಿಸಿದರೋ ಅವನೇ ಕಾಮುಕನಾಗಿ ನನ್ನ ಮೈ ಮೇಲೆ ಎರಗುವುದಕ್ಕೆ ಮುಂದಾದನಮ್ಮ. ಆಮೇಲೆ ಏನಾಯ್ತು ಮಗಳೇ? ನೆಟ್ಟ ದೃಷ್ಟಿಯಿಂದ ಒಮ್ಮೆ ಅವನನ್ನು ಕಂಡಾಗ ಭಸ್ಮೀಭೂತನಾಗಿ ಹೋದ. ಸರಿ, ಅಲ್ಲಿಂದ ಮುಂದೊತ್ತಿ ಬರುವಾಗ ಕಾಡ್ಗಿಚ್ಚೆನ್ನುವುದು ಆವರಿಸಿಕೊಂಡಿತು. ಆ ಕಾಡ್ಗಿಚ್ಚನ ಕೆನ್ನಾಲಿಗೆ ಸಿಲುಕಿ ನಾನು ಸುಟ್ಟುರಿದು ಹೋಗ್ತೇನೆ ಎನ್ನುವಾಗ ಅಗ್ನಿದೇವನನ್ನು ಮನಸಾರೆ ಪ್ರಾರ್ಥಿಸಿದೆಯಮ್ಮ. ಶಾಂತವಾಯಿತು ಅಗ್ನಿ ಎನ್ನುವುದು. ಸರಿ, ಹಾಗೆ ಅದೆಷ್ಟೋ ಕಷ್ಟಗಳನ್ನೆಲ್ಲ ಅನುಭವಿಸುತ್ತಾ ಮುಂದೆ ಮುಂದೆ ಸಾಗಿ ಬರುವಾಗ ವರ್ತಕರ ಗುಂಪೊಂದನ್ನು ಕಂಡೆ ಅಮ್ಮ. ಅವರಲ್ಲಿ ಹೋಗಿ ಆಡಿದಾಗ ಅವರು ಚೈದ್ಯಕ್ಕೆ ಬರುವವರೆನ್ನುವುದು ತಿಳಿಯಿತು. ಆಗ ನಿಮ್ಮ ನೆನಪಾಯಿತು. ಅವರನ್ನೇ ಹಿಂಬಾಲಿಸಿಕೊಂಡು ನಿಮ್ಮಲ್ಲಿ ಬಂದು ಆಶ್ರಯವನ್ನು ಪಡೆದೆ. ಎಲ್ಲಿಯಾದರೂ ನಿಜ ವಿಚಾರ ನಿಮಗೆ ತಿಳಿಸಿದೆ ಅಂತಾದರೆ ನಿಮ್ಮ ಮನಸ್ಸಿಗೆ ನೋವಾಗ್ತದೆ ಎನ್ನುವಂಥ ಕಾರಣಕ್ಕಾಗಿ ಹೇಳಲಿಲ್ಲಮ್ಮ. ನಿಮಗೆ ಮೋಸ ಮಾಡುವ ಉದ್ದೇಶ ನನ್ನದಲ್ಲ ಅಮ್ಮ, ನನ್ನದಲ್ಲ. ದುಃಖಿಸಬೇಡ ಮಗಳು. ಈ ಬದುಕೆನ್ನುವುದು ಅನಂತ ತಿರುವುಗಳ ಆಗರ. ನಾವು ಅಂದುಕೊಂಡ ಹಾಗೆ ಯಾವುದೂ ಇಲ್ಲ. ಅದು ಹೋದ ಹಾಗೆ ನಾವು ಬದುಕನ್ನು ಸಾಗಿಸಬೇಕಷ್ಟೆ. ನಿನಗೂ ಸುಖದ ದಿನಗಳು ಬಂದೇ ಬರ್ತದೆ. ದುಃಖಿಸಬೇಡ. ಏನು ನಮ್ಮ ಕುಲ ಪುರೋಹಿತರಾದಂಥ ಸುದೇವರವರು ಸರಿ, ನನ್ನನ್ನೇ ಹುಡುಕೊಂಡು ಬಂದಿದ್ದಾರೆ.
ನನಗೆ ನನ್ನ ಮಕ್ಕಳನ್ನು ಕಾಣಬೇಕಮ್ಮ, ನನ್ನ ಕರುಳ ಕುಡಿಗಳನ್ನು ಕಾಣಬೇಕಮ್ಮ, ಕಾಣಬೇಕು. ನಾನು ಅವಕಾಶವನ್ನು ಕಲ್ಪಿಸಿಕೊಡ್ತೀನಿ. ಬ್ರಾಹ್ಮಣೋತ್ತಮ ಮಹಾರಾಣಿ, ದುಃಖಿಸುವ ಸಮಯ ಇದಲ್ಲ. ಸುಖದ ದಿನದ ನಿರೀಕ್ಷೆಯಲ್ಲಿರೋಣ. ಈಕೆಯನ್ನು ಅರಸುತ್ತಾ ನಾನು ಬಂದವ. ಸರಿ ಸ್ವಾಮಿ. ಈಕೆಯನ್ನು ಕಂಡ ಈ ಹೊತ್ತಿನಲ್ಲಿ ಹೊಟ್ಟೆ ತುಂಬಿದಷ್ಟು ಸಮಾಧಾನ. ದಮಯಂತಿ, ನಿನ್ನ ಮಕ್ಕಳು ಹುಂಡಿನಾಪುರವನ್ನು ಸೇರಿದ್ದಾರೆ. ಹಾಗೆ ಅಂತ ನಿನ್ನನ್ನು ಕಾಣುವಂತಹ ಹಂಬಲದಲ್ಲಿದ್ದಾರೆ. ರಾತ್ರಿ ನಿದ್ರಿಸುವುದಿಲ್ಲ, ಉಣ್ಣುವುದಕ್ಕೆ ಒತ್ತಾಯಿಸಿದರೆ ಉಣ್ಣುವುದಿಲ್ಲ. ಆದ ಕಾರಣ ನಿನ್ನನ್ನು ಕಾಣುವಂತಹ ಆಸೆಯಲ್ಲಿದ್ದಾರೆ. ನಿನ್ನ ತಂದೆಯೂ ದುಃಖದಲ್ಲಿದ್ದಾರೆ. ಮಹಾರಾಣಿ ಸ್ವಾಮಿ, ದಯಮಾಡಿ ದಮಯಂತಿಯನ್ನು ನನ್ನ ಜೊತೆಯಾಗಿ ಕಳುಹಿಸಿಕೊಡಮ್ಮ. ಕಳುಹಿಸಿಕೊಡ್ತೇನೆ. ಹಸಿದು ಬಂದವರು ತಾವು ಭೋಜನವನ್ನು ಪೂರೈಸಿ ಆ ಬಳಿಕ ಹೋಗಬೇಕು. ಜೊತೆಯಾಗಿ ಉಣ್ತೇವೆ, ಆಮೇಲೆ ಸಂತೋಷವಾಗಿ ಹೊರಟು ಹೋಗ್ತೇವೆ. ವ್ಯವಸ್ಥೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಬೇಸರ ಮಾಡಿಕೊಳ್ಳುವ. ಹೊಟ್ಟೆ ತುಂಬ ಊಟ ಹಾಕಿದ್ದು ಸಂತೋಷ. ಅನ್ನದಾತ ಸುಖೀ ಭವ. ಮಗಳಲ್ಲಿ ಒಂದೆರಡು ಮಾತನಾಡು. ಒಳ್ಳೆಯದಮ್ಮ, ಸಂತೋಷವಾಗಿ ಕಳಿಸಿಕೊಡು. ಹೀಗೆ ಮಗಳೇ, ತವರು ಮನೆಯನ್ನು ಸೇರುವುದಕ್ಕೆ ಹೋಗುತ್ತಾ ಇತ್ತು. ಸಂತೋಷದಿಂದ ನಗು ನಗುತ್ತಾ ಹೋಗಬೇಕು. ನನ್ನ ಒಂದೇ ಒಂದು ಆಸೆ ನೆರವೇರಿಸಿಕೊಡ್ತೀಯ ಮಗ. ಬೇರೇನು ಅಲ್ಲ, ಬಟ್ಟೆ ಸೀರೆ, ನಾನು ಕೊಡುವಂತಹ ಚಿನ್ನಾಭರಣಗಳನ್ನು ತೊಟ್ಟು ಹೊನ್ನಿನ ಅಂದಣವನ್ನು ಏರಿ ಸಂತೋಷದಿಂದ ನಗು ನಗುತ್ತಾ ತವರು ಮನೆಯನ್ನು ಸೇರಬೇಕು ಎನ್ನುವ ಹಾಗೆ ಈ ಚಿಕ್ಕಮ್ಮನ ಮನದಾಸೆ ಈಡೇರಿಸಿಕೊಡ್ತೀಯ ಮಗಳೇ. ಏನಮ್ಮ, ನಾನು ಹೀಗೆ ಹೇಳ್ತೇನಂತ ತಾವು ತಪ್ಪಾಗಿ ತಿಳ್ಕೊಳ್ಬಾರ್ದು. ತನ್ನ ಮಗಳು ತನ್ನ ತವರಿನಿಂದ ಗಂಡನ ಮನೆಗೆ ಹೋಗುವಾಗ ಸಾಲಂಕೃತಳಾಗಿ ಹೊನ್ನಂದಣವನ್ನು ಏರಿ ಹೋಗಬೇಕೆನ್ನುವುದು ತಾಯಾಗಿ ನೀವು ಬಯಸಿದ್ರೆ ತಪ್ಪಲ್ವ? ತಪ್ಪಲ್ಲ ತಾನೇ. ಆದ್ರೆ ಮದುವೆ ಆದಂತ ಹೆಣ್ಣೊಬ್ಬಳು ಶೃಂಗರಿಸಿಕೊಳ್ತಾಳೆ. ಯಾರಿಗಾಗಿ ಹೇಳಿ? ತನ್ನ ಗಂಡನಿಗೆ ಬೇಕಾಗಿ. ಆ ಸೌಭಾಗ್ಯವೇ ನನ್ನ ಬಳಿಯಲ್ಲಿಲ್ಲ ಅಂತ ಆದ ಮೇಲೆ ನನ್ನವರು ಯಾವ ಸ್ಥಿತಿಯಲ್ಲಿದ್ದಾರೋ ಏನೋ ಅಮ್ಮ. ಆ ಶೃಂಗಾರ, ಪಟ್ಟೆ, ಸೀರೆ ಇದೆಲ್ಲ ನನಗೆ ಬೇಕಾ ಹೇಳಿ ಅಮ್ಮ? ಅರ್ಥ ಆಯ್ತಮ್ಮ, ನಿನ್ನ ಮನದಿಂಗಿತವನ್ನು ಚೆನ್ನಾಗಿ ಅರ್ಥೈಸಿಕೊಂಡೆ. ಆದರೆ ಒಂದು ಮುತ್ತೈದೆ ಹೆಣ್ಣು ಸ್ವೀಕರಿಸುವಂತಹ ಅರಶಿನ, ಕುಂಕುಮ, ಹೂ ಇದನ್ನು ಬೇಡ ಅಂತ ಹೇಳಿಬೇಡ ಮಗ. ಹೋಗಿ ಬಗೆನಿಂದೆನು ತಲೀರ್ ಬರಿಗಾಗವಂದಿಸಲು ಹೋಗಿ ಬಾಬಗಳೇ. ಅಕ್ಷಿ ಜಲದಲ್ಲಿ ನಾಗವೇ ಅಪ್ಪಿ ಬೀಳ್ಗೊಡೆ ಹೋಗಿ ಬಯನು ಎಲ್ಲವೂ ಸುಖಾಂತ್ಯವಾಗುತ್ತದೆ. ಸಂತೋಷವಾಗಿ ಹೋಗಿ ಹೋಗಿ ಬಗೆನು ಹೋಗಿ ಬಗೆನು ಎಂದೆನುತ ಅಚ್ಚಿ ಜಲದಲ್ಲಿ ನಾಗವೇಣಿಯ ಅಪ್ಪಿ ಬೀಳ್ಗೊಡೆ
ಸ್ಥಿರವಾಗಿ, ಪ್ರೀತಿ ಪ್ರೇಮ ಶಾಶ್ವತವಾಗಿ ಉಳಿಯಲಿ. ದಯಮಾಡಿ ಬೀಳ್ಗೊಡೆ ವಿಷಯ ಏನಾಯ್ತು ಗೊತ್ತಿಲ್ಲ. ಮಹಾರಾಜ. ಹೋದಿರೆ ಪ್ರಭು? ಹೋದೆ, ಹೋದ ಕಾರ್ಯ ಕೈಗೂಡಿದೆ. ಹೌದು. ಅದೋ ನಿನ್ನ ಮಗಳು ಈ ಕಡೆ ಬರ್ತಾ ಇದ್ದೆ. ಎಲ್ಲಿದ್ದಾಳೆ ಪ್ರಭು? ಸಿಂಧೂರ ಗಮನೆಯಂದಣವ ನೆನೆದು ಅಯ್ಯೋ ಮಗ! ಶೋಕದೊಳು ವಂದಿಸಿ ತನ್ನ ವಿಧಿಗಳು ಇಷ್ಟಾದುದು ಎನ್ನಲು ನೊಂದುಕೊಂಡವರು ತಳ್ಕಿಸುತ್ತ ನೋಡಿಯಪ್ಪ ನಿಮ್ಮ ಮಗಳ ಸ್ಥಿತಿಯನ್ನು ನೋಡಿ. ಅಯ್ಯೋ ನಾನಿನ್ನೂ ಜೀವಂತವಾಗಿದ್ದೇನಲ್ಲಮ್ಮ ಇದನ್ನೆಲ್ಲ ನೋಡುವುದಕ್ಕೆ. ಓ ಈ ಇಳಿ ವಯಸ್ಸಿನಲ್ಲಿ ನಿಮ್ಮನ್ನು ಸುಖದಿಂದ ನಾವು ನೋಡಿಕೊಳ್ಬೇಕಿತ್ತು. ಆದ್ರೆ ಓ ನನ್ನಿಂದಾಗಿ ನಿಮಗೂ ಕಷ್ಟ. ಅಯ್ಯೋ ಇಲ್ಲ ಮಗ, ಮಗಳೇ, ಹೆತ್ತ ಮಕ್ಕಳು ತಂದೆ ತಾಯಿಗಳಿಗೆ ಯಾವ ಕಾಲಕ್ಕೂ ಭಾರವಾಗುವುದಿಲ್ಲವಲ್ವಮ್ಮ? ಏನಮ್ಮ? ಓ ನನ್ನ ಮಕ್ಕಳು ಎಲ್ಲಿ ಮಕ್ಕಳ, ನನ್ನ ಮಕ್ಕಳು ಎಲ್ಲಿದ್ದಾರೆ? ಓ ಮಕ್ಕಳೇ, ಆಗಲಿ ಮಗ, ಅಮ್ಮ ಬಂದು ಆಯ್ತಾ? ಅಮ್ಮ ಬಂದು. ಎಷ್ಟು ದಿನ ಎಲ್ಲಿದ್ದೆ ಅಮ್ಮ ನಮ್ಮನ್ನು ಬಿಟ್ಟು? ಅಪ್ಪ ಎಲ್ಲಿದ್ದಾರಮ್ಮ? ಅಯ್ಯೋ ಅಪ್ಪ, ಓ ಕೇಳಿದ್ರ? ಹೌದು ಮಗ. ಮಕ್ಕಳಾಡುವ ಮಾತಿಗೆ ನಾನು ಏನಂತ ಉತ್ತರಿಸಲಿ? ಹೇಳಿ ಅಪ್ಪ, ಹೇಳಿ. ನಾನೊಬ್ಬ ಇದ್ದೇನಲ್ಲಮ್ಮ, ಉತ್ತರ ಕೊಡ್ತೇನೆ. ಮತ್ತೇನು ಸಾಯುವುದು? ಏನಾದರೂ ಮಾಡ್ತೇನೆ. ಹೋಗು ಮಗ, ಆ ಮಕ್ಕಳು ಊಟ ಮಾಡದೆ 2-3 ದಿವಸ ಆಯಿತು. ಅದಕ್ಕೂ ಏನಾದರೂ ಕೊಡು. ನೀನು ಹೋಗಿ ಏನಾದರೂ ತಿನ್ನಿ ಅಮ್ಮ, ಹೋಗಿ ಹೋಗಿ. ಅಯ್ಯೋ ಅಯ್ಯೋ, ಇದನ್ನೆಲ್ಲ ಕಾಣುವುದಕ್ಕೆ ನಾವೆಲ್ಲ ಬದುಕುವುದೇ ಸುಮ್ಮನೆ ಅಂತ ಅನ್ನಿಸ್ತದೆ. ಒಮ್ಮೊಮ್ಮೆ ನಮಗೆಲ್ಲ ಬೇಕಾ ಸ್ವಾಮಿ? ಸತ್ಯ ಹೇಳ್ತೇನೆ, ನಮಗೆ ಬೇಕಾ ಇದು? ಏನು ಮಾಡೋಣ? ಹೌದು. ವಿಧಿ ಬರೆದುದನ್ನು ತಿದ್ದುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೌದಲ್ವೇ? ಹೌದು. ನನ್ನ ಮನಸ್ಸನ್ನು ಅರ್ಥವಿಸಿಕೊಂಡವರು ನೀವು, ಹೌದು ತಾನೇ? ನಿಜ. ಆದ್ದರಿಂದಲೇ ಅಲ್ವೇ ತಾವು ಈ ಮಾತನ್ನು ಹೇಳಿದ್ದು? ಪ್ರಭು, ತಮ್ಮಲ್ಲಿ ಇನ್ನೊಂದು ಮಾತನ್ನು ನಾನು ಕೇಳಿಕೊಳ್ಳಿಯೋ? ಏನಪ್ಪ? ಆ ಮಕ್ಕಳಾಡುವಂತಹ ಮಾತನ್ನು ಕೇಳುವಾಗ ನನಗೆ ಹೊಟ್ಟೆಗೆ ಚೂರಿ ಹಾಕಿದ ಅನುಭವ ಆಗುತ್ತದೆ ಸ್ವಾಮಿ. ಅಪ್ಪ ಬೇಕು, ಅಪ್ಪ ಬೇಕು ಅಂತ. ನಾನು ಈ ವಯಸ್ಸಿನಲ್ಲಿ ಅಪ್ಪನನ್ನು ಹುಡುಕುವುದಕ್ಕೆ ಎಲ್ಲಿಗೆ ಹೋಗುವುದು ಸ್ವಾಮಿ? ಆದ್ರಿಂದ ಅಮ್ಮನನ್ನು ಹೇಗೂ ಕರ್ಕೊಂಡು ಬಂದಿದ್ದೀರಿ, ಅಪ್ಪನನ್ನು ಒಂದು ಹುಡುಕಿಕೊಂಡು ಬನ್ನಿ ಸ್ವಾಮಿ. ಮಕ್ಕಳಿಗೆ ಅಮ್ಮ ಸಿಕ್ಕಿದ್ದಾಳೆ. ಹೌದು. ಹಾಗೆ ಅಂತ ನಿನ್ನ ಮಗಳು ಆ, ಕೈ ಹಿಡಿದ ಗಂಡನನ್ನು ಕಾಣುವಂತಹ ಆಸೆಯಲ್ಲಿದ್ದಾಳೆ. ಆ ಚಂದವನ್ನು ನೋಡಿದಂತಹ ನನಗೆ ಮಗಳ ಕಣ್ಣೀರನ್ನು ನೋಡುವಾಗ ಮನಸ್ಸಿಗೆ ಕರುಳು ಹಿಂಡಿದ ಅನುಭವ ಆಗುತ್ತದೆ ಪ್ರಭು. ಆಗ ನಿಮಗೆ ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿದೆ. ಈ ಸಲ ಪೂರ್ತಿ ನಿಮಗೆ, ನನಗೇನು ಬೇಡ. ಯಾವುದರ ಅಪೇಕ್ಷೆಯೂ ನನಗಿಲ್ಲವಪ್ಪ. ನಾನು ಪುರೋಹಿತ. ಹೌದು. ಪುರದ ಹಿತವನ್ನು ಸದಾ ಬಯಸುವವ. ಹೌದು ಪ್ರಭು. ಪುರದ ಜನರು ಚೆನ್ನಾಗಿರ್ಬೇಕು ಅಂತಿದ್ರೆ ಸಿಂಹಾಸನದಲ್ಲಿ ಕುಳಿತ ಅರಸನೂ ಸುಖ ಸಂತೋಷವಾಗಿರ್ಬೇಕು. ಆದ ಕಾರಣ ನಿನ್ನ ಸಂತೋಷವೇ ನನ್ನ ಮುಖ್ಯ ಧ್ಯೇಯ. ಆದ ಕಾರಣ ಹೋಗಿ ಬರ್ತೇನೆ, ಮತ್ತೆ ಪ್ರಯತ್ನ ಮಾಡ್ತೇನೆ. ನಿನ್ನ ಅಳಿಯು ಎಲ್ಲೇ ಇದ್ರು ಪತ್ತೆ ಮಾಡಿ ಅವನನ್ನು ಕರೆ ತರ್ತೇನೆ. ನಿಶ್ಚಿಂತನಾಗಿರು, ಸಮಾಧಾನವಾಗಿರು. ಹೋಗಿ ಬರ್ತೇನೆ. ಹಿತದಿ ಬೆದಗುಳೆ ವರ್ತಮಾನವ ಮತಿಯುತನು ಹೊರಟು ಹೋಗಿ ಹುಡುಕಿಕೊಂಡು ಬರ್ತೇನೆ ಅಂತ ಹೋಗಿದ್ದಾರೆ. ಹೋಗಿ ಕಾಲ ತುಂಬ ಕಳೆಯಿತು. ಎಲ್ಲಿ ಹೋದ್ರು ಅಂತ ಗೊತ್ತಾಗುವುದಿಲ್ಲ. ಪರಿಮಳ ಇನ್ನೂ ಹೋಗ್ಲಿಲ್ಲ. ಎಂತಹ ರುಚಿ, ಷಡ್ರಸೋಪೇತವಾದ ಭೋಜನ. ಮರೆಯುವುದಕ್ಕೆ ಸ್ವಾಮಿ, ನಿಮ್ಮನ್ನು ಎಲ್ಲ ಸುತ್ತಾಡಿ ಬಂದು ಇಲ್ಲಿ ನಗಬೇಕು ಅಂತ ಹೇಳಿ ಕಳುಹಿಸಿದ್ದ ನಾನು. ನನ್ನ ಅಳಿಯನನ್ನು ಹುಡುಕಿಕೊಂಡು ಬನ್ನಿ ಅಂತ ನಾನು
ಕೈ ಎತ್ತಿ ನಿಮ್ಮನ್ನು ಕಳುಹಿಸಿದೆ ಅಂತ ಆದ್ರೆ ಈಗ ಬಂದು ಕೈಯನ್ನು ಮೂಸ್ತಾ ಇದ್ದಾರೆ. ಆರಂಭ ಅಲ್ಲಿಂದಲೇ. ಎಲ್ಲಿಂದ ನನಗೆ ಅರ್ಥ ಆಗಲಿಲ್ಲ ಸ್ವಾಮಿ. ಊಟದಲ್ಲಿಂದ ಹೇಗೆ ಹೋದ್ರಾ? ತಿರುಗಿದೆ. ಎಲ್ಲಿ? ಅಯೋಧ್ಯೆಗೆ ಹೋದೆ. ಅಯೋಧ್ಯೆ ಹೇಗುಂಟು ಸ್ವಾಮಿ? ಈಗ ಅಯೋಧ್ಯೆಯ ಪರಿಸ್ಥಿತಿ ಹೇಗುಂಟು? ಚೆನ್ನಾಗಿದೆಯಪ್ಪ. ಹೌದಾ? ಅಲ್ಲಿ ಅರಸ ರಾಜರ್ಷಿ ಋತುಪರ್ಣ ಅಲ್ವಿ? ಹೌದು. ಪ್ರೀತಿಯಿಂದ ಬರಮಾಡಿಕೊಂಡ. ಮಧ್ಯಾಹ್ನ ಊಟ ಮಾಡಿ ಆಮೇಲೆ ಕುಶಲೋಪರಿ ಅಂತ ಹೇಳಿದ. ಅಯ್ಯೋ ಸ್ವಾಮಿ, ನಾನು ನಿಮ್ಮನ್ನು ಹೇಳಿದ್ದು ನನ್ನ ಅಳಿಯನನ್ನು ಹುಡುಕಿಕೊಂಡು ಬನ್ನಿ ಅಂತ. ನೀವು ಅವನ ಅರಮನೆಯಲ್ಲಿ ಊಟ ಮಾಡಿದ ವಿಷಯ ನನಗೆ ಅಗತ್ಯ ಇರುವುದನ್ನು ಹೇಳಿ ಪುಣ್ಯಾತ್ಮ. ಅದೇ ಅಲ್ಲಿಂದಲೇ ಆರಂಭ. ಅಯ್ಯೋ, ಬ್ರಾಹ್ಮಣರೊಂದು ಊಟ ಬಿಡುವುದಿಲ್ಲ, ಅದೇ ನನಗೆ ದೊಡ್ಡ ಸಮಸ್ಯೆ. ಆಯ್ತು, ಹೇಳಿ. ಬರೇ ಭೋಜನ ಪ್ರಿಯರು ನಾವಲ್ಲ, ಬಹುಜನ ಪ್ರಿಯರು. ಹೌದು, ಎಲ್ಲವರು ಮುಕ್ಕುವುದು, ಬ್ರಾಹ್ಮಣರು ಮುಂಜಿಸುವುದು. ಗೊತ್ತು ನಿನಗೆ. ಹೌದು, ಎಲ್ಲರೂ ಸುಖವಾಗಿರ್ಬೇಕು ಎನ್ನುವಂತಹ ವಿಶಾಲ ಮನೋಭಾವನೆ ಅವರು. ಖಂಡಿತ. ಊಟ ಅಂದ್ರೆ ಊಟವು ಹೌದಯ್ಯ. ಹೌದಾ? ಎಷ್ಟೆಲ್ಲ ಬಗೆ. ಅಲ್ಲ, ನಾನು ನಿಮ್ಮನ್ನು ಅಲ್ಲಿ ಎಷ್ಟು ಬಗೆ ಮಾಡ್ತಾರೆ ಅಂತ ಹೋಗಿ ನೋಡಿ ಬನ್ನಿ ಅಂತ ಕಳಿಸಿದ್ದ. ಅಲ್ಲಿ ಅವರು ಅದು ಊಟ ಅಂತ ಹೇಳಿದ್ರೆ ಹಾಗೆ ಅದರಲ್ಲಿ ಒಂದು 25 ಬಗೆ ಇರ್ತದೆ. ಬ್ರಾಹ್ಮಣರಿಗೆ ಊಟ ಕೊಡುವಾಗ ಹಾಗೆ ಕೊಡುವ ಕ್ರಮ ಇರ್ಲಿ. ಆಯ್ತಲ್ಲ, ಒಮ್ಮೆ ಊಟ ಮಾಡಿ ಹೇಳಿ ಬೇಗ. ಊಟ ಆದ ಮೇಲೆ ದಕ್ಷಿಣೆ ಸಿಗಬೇಕು ಸ್ವಾಮಿ. ಬ್ರಾಹ್ಮಣರಿಗೆ ಊಟ ಮಾಡಿದ ಮೇಲೆ ದಕ್ಷಿಣೆ ಕೊಡದಿದ್ರೆ ಊಟ ಕೊಟ್ಟ ಫಲ ಇಲ್ಲಲ್ಲ. ಹಾಗೆ ದಕ್ಷಿಣೆಯೂ ಸಿಕ್ಕಿತ್ತು. ಸಂತೋಷ ಆಯ್ತು. ಅಡುಗೆ ಮಾಡಿದ ಭಟ್ರು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಆಗೋಳಿ, ಇದೇ ನಾನು ಬೇಡ ಅಂತ ಹೇಳುದು. ನಮಗೆ ನಿಮ್ಮದು ಎಲ್ಲ ಆಗುತ್ತದೆ, ಇದೊಂದು ಯಾಕೆ? ನಿಮಗೆ ಯಾಕೆ? ಊಟ ಮಾಡುವುದು, ದಕ್ಷಿಣೆ ತಗೊಳ್ಳುದು, ಬರುವುದು. ಭಟ್ರು ಯಾರು, ಎಲ್ಲಿ ಅವರು? ನೀವು ಅವರಿಗೆ ಹೆಣ್ಣು ಹುಡುಕುವುದಕ್ಕೆ ಹೊರಟದ್ದು. ಹಾಗಲ್ಲ. ಮತ್ತೆ ಇಂತಹ ರುಚಿಕರವಾದ ಊಟವನ್ನು ನಿಷಾದದಲ್ಲಿ ಈ ಹಿಂದೆ ದಮಯಂತಿಯ ಸ್ವಯಂವರದಲ್ಲಿ ಮಾಡಿದ್ದೆ. ಆ ನೆನಪು ಮತ್ತೆ ಮರುಕಳಿಸಿತು. ಹಾಗೆ ಅಡುಗೆ ಭಟ್ರು ಯಾರು, ಒಮ್ಮೆ ಬರ್ಲಿಕ್ಕೆ ಹೇಳಿ ಅಂತ ಹೇಳಿದೆ. ಹಾಗೆ ಕರೆದು ನೋಡ್ತೇನೆ, ಕಾಣುವುದಕ್ಕೆ ವಿಕಾರ ಸ್ವರೂಪಿ. ಹೌದು, ಕೈಕಾಲು ಕುಂಟು, ಹೊಟ್ಟೆ ಡುಬ್ಬ, ಬೆನ್ನು ಡುಬ್ಬ, ನೋಡುವುದಕ್ಕಾಗುವುದಿಲ್ಲ. ಮತ್ತೆ ಪ್ರಶ್ನೆ ಮಾಡಿದೆ, ಈ ವ್ಯಕ್ತಿ ಇಲ್ಲೇ ಇದ್ದವನ ಅಲ್ಲ ಬೇರೆ ಕಡೆಯಿಂದ ಈ ಕಡೆ ಬಂದವನ ಅಂತ. ನಿಷೇಧದಲ್ಲಿ ನಳ ಚಕ್ರವರ್ತಿಯ ಅಧೀನದಲ್ಲಿದ್ದನಂತೆ. ಕಾರಣಾಂತರಿಂದ ದ್ಯೂತವಾಡಿ ಅವರು ಕಾಡು ಸೇರಿದ ಮೇಲೆ ಮತ್ತೆ ಪುಷ್ಕರನ ಆಳ್ವಿಕೆಯಲ್ಲಿ ಇರುವುದಕ್ಕೆ ಮನವಿಲ್ಲದೆ ಹೀಗೆ ತಿರುಗಾಡ್ತಾ ಬಂದಿರಂತೆ. ಉದ್ಯೋಗ ಬೇಕು ಅಂತ ಕೇಳಿದ್ರಂತೆ. ಉದ್ಯೋಗ ನಿನಗೇನು ಕೊಡುವುದು, ನೀನೇನು ಮಾಡ್ತೀಯಪ್ಪ ಅಂತ ಕೇಳಿದಾಗ ನನಗೆ ಕುದುರೆಯನ್ನು ನೋಡಿಕೊಳ್ಳುವ ಕೆಲಸ ಚೆನ್ನಾಗಿ ಗೊತ್ತು ಅಂತ ಹೇಳಿದಂತೆ. ಹಾಗೆ 1,000 ಕುದುರೆಗಳ ಕಾಸ್ತಾರನಾಗಿದ್ದಾನಂತೆ. ಹೆಸರೇನು ಅಂತ ಕೇಳಿದೆ. ಹೆಸರು ಬಾಹುಕ ಅಂತ. ಕಾಣುವುದಕ್ಕೆ ವಿಕಾರಿ. ಹಾಗೆ ಅಂತ ಅಡುಗೆ ಮಾಡುವುದರಲ್ಲಿ ನಿಷ್ಠಾತ. ಬೇಟೆಗೆ ಹೋದ ಸಂದರ್ಭದಲ್ಲಿ ಹಸಿವೆ ಬಾಯಾರಿಕೆಯಿಂದ ಕಂಗೆಟ್ಟಂತಹ ಋತುಪರ್ಣ ಮಹಾರಾಜನಿಗೆ ಏನೋ ಕುದುರೆಗೆ ಬೇಯಿಸಿದ ಕಾಳು ಅಂತ ಹಳಸಿದ್ದು ಅಂತ ಹೇಳಿ ಬಡಿಸಿದನಂತೆ. ಅದರ ರುಚಿಗೆ ಸೋತು ರಾಜರ್ಷಿ ಋತುಪರ್ಣ ಅವನನ್ನು ಅಡುಗೆ ಭಟ್ಟನನ್ನಾಗಿ ಈಗ ನೇಮಿಸಿಕೊಂಡಿದ್ದಾರೆ. ಕಾಣುವುದಕ್ಕೆ ವಿಕಾರಿ, ಹಾಗೆ ಅಡುಗೆ ಮಾಡುವುದರಲ್ಲಿ ನಿಷ್ಣಾತ. ನಳಪಾಕ ಒಟ್ಟಾರೆ ಸಮಸ್ಯೆ ಆಯ್ತು. ನಳಪಾಕ ಅಂತ ಹೇಳ್ತೀರಿ. ವಿಕಾರ ಸ್ವರೂಪಿ ನನ್ನ ಅಳಿಯ ಮದನ ಸುಂದರ ಸ್ವಾಮಿ. ಸಂಶಯಗಳೇ ತಕವನೊಳಗಿದ್ದ ನಡೆದಿಲ್ಲ ಪ್ರೀತ ನಿಶ್ಚಯವೋ. ಯಾರು ತಿಳಿಯದಾಗಿ ಮಾತಿ ರೂಪಗಳನ್ನು ಸೇರಿರ್ಪ ನಾಮವನ್ನು ಬೇರಿರಿಸಿಕೊಂಡು ಪುರೋಹಿತರಾಡಿದ ಮಾತನ್ನಷ್ಟನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಹೌದು ಕೇಳಿಸಿಕೊಂಡಿದ್ದೇನೆ. ಅವರು ಏನೋ ಹೇಳ್ತಾ ಇದ್ದಾರೆ, ನನಗೂ ಗೋಜಲು ಏನೋ ಅಲ್ಲ, ಅಲ್ಲಿರುವವರೇ ನನ್ನ ಪ್ರೀತನಾದಂತ ನಳಚಕ್ರವರ್ತಿ. ಅಲ್ಲ, ಅದು ಹೇಗೆ ಹೇಳ್ತೀಯಮ್ಮ ನೀನು? ವಿಕಾರ ಸ್ವರೂಪವಂತೆ. ಯಾರಿಗೂ ತಾನ್ಯಾರೆಂದು ತಿಳಿಯಬಾರದೆನ್ನುವಂತ ಕಾರಣಕ್ಕಾಗಿ ತನ್ನ ರೂಪವನ್ನು ಮರೆಮಾಚಿಕೊಂಡು ಅಲ್ಲಿ ಇದ್ದಾರೆ ಪಾಕವೃತ್ತಿಯಲ್ಲಿ. ಅವರೇ ನನ್ನ ಪ್ರೀತ. ಇದು ಖಂಡಿತ ಹೌದಾ ಅಪ್ಪ? ನನ್ನ ಮನಸ್ಸು ಹೇಳ್ತಾ ಇದೆ. ಪತಿವ್ರತೆಯಾದಂತಹ ಹೆಣ್ಣೊಬ್ಬಳ ಮನಸ್ಸಿನಲ್ಲಿ ಇಂಥವ ನನ್ನ ಗಂಡ ಎನ್ನುವ ಹಾಗೆ ಅನ್ನಿಸ್ತದೆ ಅಂತ ಆದ್ರೆ ಆ ವಾಕ್ಯ ಸುಳ್ಳವಾಗಿರುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಸತ್ಯ ಯಾವುದು ಅಂತ ನಮಗೂ ಗೊತ್ತಿಲ್ವಲ್ಲ ಅಮ್ಮ. ಇದರಲ್ಲಿ ಸಂಶಯ ಎನ್ನುವುದಿಲ್ಲ. ಆದರೆ ಸತ್ಯ ತಿಳಿಯಬೇಕಾದ್ರೆ ಅವರು ಹೌದೋ ಅಲ್ಲೋ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಹೌದು ಹೇಗಾದ್ರೂ ಮಾಡಿ ಅವರನ್ನು ಇಲ್ಲಿಗೆ ಕರೆಸಿಕೊಳ್ಬೇಕು. ಹೇಗೆ ಭರಿಸುವುದು ಮಗ? ಹೇಗೆ ಅಪ್ಪ, ಅದಕ್ಕೊಂದು ಮಾರ್ಗ ಇದೆ. ಏನಮ್ಮ? ದಮಯಂತಿ ಪುನರ್ಸ್ವಯಂವರ ಇರಿಸಿಕೊಳ್ಳಿ ಅಪ್ಪ.
ಪುನಃ ಸ್ವಯಂವರ. ಜತ್ಯ ಕನ್ಯಾನೇನು 2 ಮಕ್ಕಳ ತಾಯಿ ಮಹಾಪತಿರಂತೆ ಊರಿನ ಜನ ಕೊಂಡಾಡ್ತಾರೆ ಅಂತ ನಿನಗೆ 2 ಮಕ್ಕಳ ತಾಯಿ ನಿನಗೆ ಮದುವೆ ಆಗ್ಬೇಕು ಅಂತ ಮತ್ತೆ ಮನಸ್ಸಾಯ್ತಾ? ಆಚಾರ ಭ್ರಷ್ಟರ ಮನೆಯಲ್ಲಿ ಉಳಿಯೋಣ, ಪೂಜೆ ಸವಾಲು ಹೊರಡೋಣ. ಈ ಊರಲ್ಲಿ ನಿಲ್ಲುವುದಿಲ್ಲ, ಹೊರಟಂತೆ. ಏನು ಅಂತ ತಿಳ್ಕೊಂಡ್ರಿ? ಕೂತ್ಕೊಳ್ಳಿ ಸ್ವಾಮಿ, ನೀವೇ ಒಮ್ಮೆಲೆ ಅಷ್ಟು ಬಿಸಿ ಆಗಬಾರ್ದು. ನಿಮ್ಮ ಕಣ್ಣು ನೋಡುವಾಗ ನನಗೆ ಹೆದರಿಕೆ ಆಗ್ತದೆ. ಆಚಾರ ವಿಚಾರದ ಬಗ್ಗೆ ಬಹಳಷ್ಟು ಸ್ವಾಮಿ ನಿಶ್ಚಯ ಇರ್ತ ನಿಮಗೆಲ್ಲ. ಈಗ ರೋಹಿತ್ರೆ, ನಾನು ಅಂತದ್ದು ಏನ್ ಹೇಳಿದೆ ಗುರುಗಳೇ? ನಾನೇನ್ ಹೇಳಿದೆ? ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಸಿಟ್ಟು ಮಾಡಬೇಡಿ. ದಮಯಂತಿಗೆ ಪುನಃ ಸ್ವಯಂವರ ಅಂತ ಹೇಳಿ. ನಿನ್ನ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇತ್ತಮ್ಮ, ಅಭಿಮಾನ ಇತ್ತು. ನಿನಗೆ ಮತ್ತೊಂದು ಮದುವೆ ಆಗ್ಬೇಕು ಅಂತ ಈಗ ಮನಸ್ಸಾಯ್ತಾ? ಇನ್ನೊಂದು ಮದುವೆ ಆಗ್ತೀರ ನಾನಂತ ಯಾರು ಹೇಳಿದ್ದು? ಹೇಳಿದ್ಯಲ್ಲ ನೀನು. ಏನಂತ ಹೇಳಿದ್ದು ನಾನು? ಪುನಃ ಸ್ವಯಂವರ. ಹೌದು, ಸ್ವಯಂವರ ಹೌದು. ಹೌದು, ತನ್ನ ಮರವನ್ನು ಮತ್ತೆ ಪುನಃ ನಾನೇ ಆರಿಸಿಕೊಳ್ಳುವುದು. ಅದು ಹೇಗೆ? ಪುನಃ ಸ್ವಯಂವರ. ನಿನ್ನ ಮಾತು ಸರಿ ಅರ್ಥ ಆಗ್ಲಿಲ್ಲಮ್ಮ. ಅಯ್ಯೋ, ಏನು ನಾನು ಇನ್ನೊಬ್ಬರನ್ನು ಮದುವೆ ಆಗ್ತೇನೆ ಅಂತ ಭಾವಿಸಿಕೊಂಡ್ರೆ ಅವರೇ ನನ್ನ ಪತಿ ಹೌದೋ ಅಲ್ವೋ ಅಂತ ತಿಳ್ಕೊಳ್ಬೇಕಿದ್ರೆ ದಮಯಂತಿಗೆ ಪುನರ್ ಸ್ವಯಂವರ ಅಂತ ಹೇಳಿ ಅರಸು ಮಕ್ಕಳಿಗೆಲ್ಲ ಲೇಖನವನ್ನು ಬರೆದು ಕಳಿಸಿ ಕೊಡುವುದು. ಆಗ ಅಯೋಧ್ಯೆಗೂ ತಿಳಿತದೆ. ಹೌದು. ದಶಮಿಗೆ ಮುಹೂರ್ತ ನೀರಿಸುವುದು. ನವಮಿಯ ಮಧ್ಯಾಹ್ನದ ನಂತರ ಅಯೋಧ್ಯೆಗೆ ಲೇಖನ ಮುಟ್ಟುವ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೆ ಉಳಿದವರಿಗೆಲ್ಲ ಮೊದಲೇ ಮುಟ್ಟಬೇಕು. ಅಲ್ಲಿರುವುದು ನನ್ನ ಪತಿಯೇ ಹೌದಂತಾದ್ರೆ ಮದುವೆಯ 5 ಗಳಿಗೆ ಮುಂಚಿತವಾಗಿ ಇಲ್ಲಿಗೆ ಬಂದು ಸೇರ್ತಾರೆ. ಅಶ್ವರದಯ ರಥಕಲ್ಪ ವಿದ್ಯೆಯನ್ನು ಕಲಿತವರವರು. ನಿಜ. ಆಗ ತಿಳ್ಕೊಳ್ಳಿಕ್ಕೆ ಆಗ್ತದಲ್ಲ. ಹಾಗೆ ಹೇಳಿದ್ದು ಪುರೋಹಿತರೆ ನಾನು. ನನ್ನ ಕಣ್ಣ ಮುಂದೆ ಬೆಳೆದವಳು ದಮಯಂತಿ. ನಿನ್ನ ಗುಣ ಏನು ಅಂತ ನನಗೆ ಗೊತ್ತಮ್ಮ. ನೀನು ದಾರಿ ತಪ್ಪವಳಲ್ಲ ಅಂತ. ಒಳ್ಳೇದಾಗುವಾಗ ನಿಮ್ಮ ಕಣ್ಣ ಮುಂದೆ ಬೆಳೆದ, ಕೆಟ್ಟದಾಗುವಾಗ ನನ್ನ ಮಗ. ಸ್ವಾಮಿ ಅದೆಲ್ಲ ಇದೇ ಆಯ್ತಲ್ಲ. ನನಗೆ ಗೊತ್ತಿಲ್ಲ ಸ್ವಾಮಿ. ಅವಳು ಯಾರು? ಅವಳು ನಿಷೇಧದ ವಿಶ್ವವಿದ್ಯಾನಿಲಯದಲ್ಲಿ ಕಲಿತಂತಹ ನಮ್ಮ ಈ ಊರಿನ ವಿಶ್ವವಿದ್ಯಾನಿಲಯದಲ್ಲಿ ಕಲಿತ ಹುಡುಗಿ ಅಲ್ವಾ? ನಿಷೇಧದ ಸೊಸೆ ಅಲ್ವಾ ಅವಳು? ನಮ್ಮ ಕಣ್ಣ ಮುಂದೆ ಮತ್ತೆ ಅವಳು ಹಾಗೆಲ್ಲ ಒಮ್ಮೆಲೆ ಏನಾದ್ರೂ ಮಾತಾಡ್ತಾಳ? ಸ್ವಾಮಿ ಹೇಗೂ ಆಯ್ತು, ಇದೊಂದು ಕಾರ್ಯಕ್ರಮ ಆದ ಮೇಲೆ ಮನೆಗೆ ಹೋಗಿ. ಒಳ್ಳೆಯದಮ್ಮ. ಎಲ್ಲ ಕಾರ್ಯವನ್ನು ಸುಸೂತ್ರವಾಗಿ ಮಾಡಿ ಪೂರೈಸ್ತೇವೆ. ಖಂಡಿತವಾಗಿಯೂ ನಿನ್ನ ಇಷ್ಟ ಕೈಗೂಡ್ತದೆ. ಅಷ್ಟ ಸರಿ ಆಯ್ತು ಸ್ವಾಮಿ. ತಾವು ಎಲ್ಲ ಓಲೆಯನ್ನು ಬರೆಯುವ ವ್ಯವಸ್ಥೆ ಮಾಡಿಸಿ. ಹೌದು. ನಾನೊಂದು ಘೋಷಣೆ ಹೊರಡಿಸ್ತೇನೆ. ಅಲ್ಲಿಗೆ ಆಯ್ತು. ನವಮಿಗೆ ಕಳಿಸ್ತೇನೆ. ಕಳಿಸುವ ಆಳು ಬುದ್ಧಿವಂತನಾಗಿರ್ಬೇಕು. ಅಯ್ಯೋ, ನವಮಿಗೆ ಕಳಿಸ್ಲಿಕ್ಕೆ ನಮಗೇನು ಕಷ್ಟ ಉಂಟಾ? ಅಭಯವೇ ನಮ್ಮಲ್ಲಿ ಉಂಟು. ಮತ್ತೆ ಆಯ್ತಾ? ನನ್ನ ಮಗಳು ಮಾಡಿದಂತಹ ತೀರ್ಮಾನದಂತೆ ದಮಯಂತಿಗೆ ಪುನಃ ಸ್ವಯಂವರ. ಪುಟ್ಟಣ್ಣ, ಅಲ್ಲ, ನಾವೇ ಇರುವಾಗ ಬಾಹುಕ ಅಂತಲೇ ಸಾಕು. ಪುಟ್ಟಣ್ಣ ಅಂತ ಕರೆದ್ರೆ ಯಾರಿಗೂ ಪರಿಚಯ ಆಗ್ಲಿಕ್ಕೆ. ಇದು ಮೊನ್ನೊಬ್ರು ಬ್ರಾಹ್ಮಣರು ಬಂದಿದ್ರಲ್ಲ, ಸುದೇವ ಬ್ರಾಹ್ಮಣರು. ಹೌದು. ಅವರಿಗೆ ದಕ್ಷಿಣೆ ಕೊಡು ಅಂತ ಹೇಳಿದಾಗ ಅವರ ಮುಖವೇ ನೋಡುವುದಿಲ್ಲ ನೀನು? ಅದು ಮುಖ ನೋಡುವ ಹಾಗೆ ಇರಲಿಲ್ಲ. ಬ್ರಾಹ್ಮಣ ಸರಿ ಇಲ್ಲ. ಅವರೇನೋ ಹೊರಗೆ ಹೋಗಿ ಅಲ್ಲಿ ಮಾರ್ಗದ ಮಧ್ಯೆ ನಿಂತುಕೊಂಡು ಏನೋ ಹೇಳಿದ್ರಂತೆ. 3 ದಾರಿ ಸೇರುವಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದವ ಯಾರಿಲ್ಲಿ ಅಂತ ಕೇಳಿದಾಗ ನಿನಗೆ ಬಹಳ ಬೇಸರ ಆಯ್ತಂತೆ. ಹೌದು. ಅದ್ಯಾಕೆ? ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗುವಂತ ಕಟುಕ ಇರಬಾರ್ದು ಅಂತ ಹೇಳಿದ್ ಬೇಸರ ಆಯ್ತು. ಬಾಕಿದ್ದವರ ಹೆಂಡತಿ ಮಕ್ಕಳ ಬಗ್ಗೆ ನಿನಗೊಂದು ಕರುಣೆ ಅಲ್ವಾ? ಎಷ್ಟು ಕಷ್ಟಪಡ್ತಾರೋ. ಬಾಹುಕ, ನನಗೊಂದು ಕುಂಡಿನಾಪುರದಿಂದ ಒಂದು ಓಲೆ ಬಂದಿದೆ. ಕುಂಡಿನಾಪುರ ನಿನಗೆ ಗೊತ್ತಾ? ಕುಂಡಿನಾಪುರ ಭೀಮಕ ಮಹಾರಾಜ. ಹೌದು. ದಮಯಂತಿ ಅಪ್ಪ ಒಂದು ಓಲೆ ಕಳಿಸಿದ್ದಾನೆ. ಎಂತಂತೆ? ಓದುವ ಕೇಳಿಲಿ. ಸ್ವಸ್ತಿ ಶ್ರೀಮದ್ವೈರಿ ಕುಲಗಜ ಸಿಂಹಕ ಭಕ್ತಿ ವಂಶಾಧಿಪನು ಸತ್ಯ ಗುಣಾನ್ವಿತ ಸಾಗಿದ ನಗರದ ಪೃಥ್ವಿ ಪರುತು ಪರ್ಣಗಿ ಸ್ವಸ್ತಿ ಶ್ರೀ ಗಮಸ್ತಿ ವಂಶೀಯನೋ ರಾಜಋಷಿಯೂ ಆಗಿರುವಂತಹ ಋತುವರ್ಣ ಭೂಪತಿಗೆ ಕುಂಡಿನಾಪುರದ ಅಧಿಕಾರ
ಧರ್ಮಾಧಿಕಾರಿಯಾದಂತಹ ಭೀಮಕರು ಮಾಡುವಂತಹ ಸತ್ಪ್ರೇಮ ನಮಸ್ಕಾರಗಳು. ನಾವೆಲ್ಲ ಕ್ಷೇಮಿಗಳು, ನೀವು ಕ್ಷೇಮದಿಂದಿರುವಿರಿ ಅಂತ ಭಾವಿಸುತ್ತೇನೆ. ಮೇಲಾಗಿ ಚದುರನನು ತ್ರಿಭುವನದೊಳಿಲ್ಲದರಿಂದ ಬದಲಾಗಿ ದಮಯಂತಿಗೆ ಮುದದಿ ಸ್ವಯಂವರ ಮಾಡಲು ದಯವಿಟ್ಟು ಒದಗಿ ನಿಲ್ಲದಿಲ್ಲಿಗೆ. ನನ್ನ ಮಗಳಾದಂತಹ ದಮಯಂತಿಯನ್ನು ಲೋಕವಿಶ್ರುತನಾದಂತಹ ನಳಚಕ್ರವರ್ತಿಗೆ ಮದುವೆ ಮಾಡಿಕೊಟ್ಟ ವಿಚಾರ ತಾವೆಲ್ಲ ತಿಳಿದದ್ದೇ ಆಗಿದೆ. ಮಗಳು ಉಭಯ ಮಕ್ಕಳನ್ನು ಪಡೆದಾದ ಮೇಲೆ ನಳನಿಗೆ ಏನೋ ಒಂದು ತೆರನಾದಂತಹ ದುರ್ಬುದ್ಧಿ ಬಂದು ತಮ್ಮನಾದಂತಹ ಪುಷ್ಕರನ ಜೊತೆಯಲ್ಲಿ ದ್ಯೂತವನ್ನಾಡಿ ಸಮಸ್ತವನ್ನೂ ಕಳೆದುಕೊಂಡಿರುವಂತಹ ಭೂಪ ಹೆಂಡತಿಯನ್ನು ಮಕ್ಕಳನ್ನು ನನ್ನ ಪಾಲಿಗೆ ಒಪ್ಪಿಸಿ ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಮಗಳಾದಂತಹ ದಮಯಂತಿಯ ಕಣ್ಣೀರನ್ನು ಕಂಡು ಕರಗಿದಂತಹ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಅವಳಿಗೆ ಪುನಃಸ್ವಯಂವರ ಮಾಡು. ಎಷ್ಟು ಸಲ ಹೇಳಿದ್ದೇನೆ ನಾನು, ಆ ಬೆಂಕಿಯ ಹತ್ತಿರ ಹೋಗಬೇಡ, ನಿನಗೆ ಪಿತ್ತ ಉಂಟು. ನೀ ಹೇಳಿದ್ದು ಕೇಳ್ತೀಯಾ? ನಿಸಲ್ಲಿಗೆ ಮಗುಚಿ ಬೀಳ್ತಾನೆ. ಅದು ಈ ಸಲ ಬಂದ ಹೊಗೆ ಸೊಪ್ಪು ಸರಿ ಇಲ್ಲ, ಸ್ವಲ್ಪ ಹೊಗೆ ಸೊಪ್ಪು ತಲೆಗೆ ಇರ್ತದೆ. ಆಯ್ತು, ಆ ಕಂಬಕ್ಕವರೆಗೆ ನಿಲ್ಲು, ಇನ್ನು ಬೀಳ್ಬೇಡ. ನಾನು ಇಲ್ಲಿ ನಿಲ್ಲಿಸಿದ್ದೆಲ್ಲಿ? ವಸುದೆ ಪಾಲರು ಬಂದು ನಿರದಿಕರೆಲ್ಲನು ಅಜಮೀಯ ದಿನದವಧಿ ಬಗಲಿಗೆ ಹತಿ ಮೂಲಕ್ಕೆ ಶುಭಲಗ್ನ ಕುಜಲದೊಡಿಟ್ಟಿಹೆವು. ಪುರಸ್ವಯಂವರ ಎನ್ನುವುದನ್ನು ತೀರ್ಮಾನಿಸಿದಂತಹ ನಾನು ದೇಶಾಧಿಪಾಲಕರಿಗೆಲ್ಲ ಸುತ್ತೋಲೆಯನ್ನು ಕಳಿಸಿದ್ದೇನೆ. ಬರುವ ದಶಮಿಯ 13ನೇ ಗಳಿಗೆಗೆ ಸರಿಯಾಗಿ ನಡೆಯುವಂತಹ ವಿವಾಹ ಕಾರ್ಯಕ್ರಮಕ್ಕೆ ನೀವು ತಪ್ಪದೇ ಭಾಗವಹಿಸಿ ಮದುವೆಯ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ಇತಿ ಕೇಳಿಕೊಳ್ಳುತ್ತಿರುವಂತಹ ಭೀಮಕ ಮಹಾರಾಜ ನಮಸ್ಕಾರಗಳು. ಇದುವರೆಗೆ ಸಂಬಂಧಗಳಾಗದೆ ಅಯೋಧ್ಯೆಯ ಪರಂಗಿ ತಜ್ಞರ ಸಭೆ. ಒಬ್ಬರೂ ಮಾತಾಡುವುದಿಲ್ಲ, ಆದರೆ ಒಬ್ಬೊಬ್ಬರಿಗೂ ಜಿಜ್ಞಾಸೆ ಎನ್ನುವುದು ಮೂಡಿದೆ ಅಂತ ನಿಮ್ಮ ಮುಖಲಕ್ಷಣವನ್ನು ನೋಡಿದಾಗ ಗೊತ್ತಾಗ್ತದೆ ನನಗೆ. ಹೀಗೊಂದು ಉಂಟೆ ಲೋಕದಲ್ಲಿ? ಮನು ಮಹಾರಾಜನಿಂದ ತೊಡಗಿ ಸ್ಮೃತಿ ಶಾಸ್ತ್ರಗಳೆಲ್ಲ ಏನು ಹೇಳ್ತದೆ? ಕ್ಷತ್ರಿಯ ಭಾರ್ಯೆಯಾದವಳು ಮಕ್ಕಳನ್ನೇ ಪಡೆಯಲಿಲ್ಲ, ಸಂತಾನವೇ ನಿಂತು ಹೋಗ್ತದೆ ಅಂತ ಇದ್ರೆ ಗಂಡನ ಅಣ್ಣಯ್ಯ ತಮ್ಮನಿಂದ ದೇವರ ಎನ್ನುವಂತಹ ವ್ರತದ ಮೂಲಕವಾಗಿ ಸಾಕ್ಷೀಭೂತವಾಗಿ ಭಗವಂತನನ್ನೇ ಒಪ್ಪಿ ಸಂತಾನೋತ್ಪತ್ತಿಗೆ ಬೇಕಾಗಿ ಮಾತ್ರವೇ ನಾವು ಇಂತಹ ಕ್ರಿಯೆಯಲ್ಲಿ ತೊಡಗಿದ್ದೇವೆ ಅಂತ ಪ್ರಮಾಣ ಸಾಕ್ಷಿಯಾಗಿ ಅವರನ್ನು ಒಪ್ಪಿಸಿಕೊಳ್ಬೇಕು. ಹಾಗೆ ಅವಕಾಶ ಉಂಟೆ ಇಲ್ಲಿ? ದಮಯಂತಿ ದೇವಿಗೂ 2 ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಯಾವ ಕೊರತೆಯೂ ಇಲ್ಲ ಸಂಸಾರದ ಸಂತಾನದಲ್ಲಿ. ಅದಿರುತ್ತಾ ಹೋದ ಗಂಡ ಕಾಣುವುದಿಲ್ಲ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಎನ್ನುವುದಕ್ಕಾಗಿ ಹೀಗೆ ಮಾಡಿದ್ದಾನೆ ಭೀಮಕ ಅಂತಾದ್ರೆ ಯಾರಲ್ಲಿ ಕೇಳಿದ? ಯಾವುದನ್ನು ನಂಬಿ ಮಾಡಿದ? ಅರೆಮರಣ ಪ್ರಾರಂಭವಾಯಿತೆ. ವೃದ್ಧಾಪ್ಯದ ಕಾಲಘಟ್ಟದಲ್ಲಿ ಏನು ಮಾಡಿದ್ರು ನಡೆಯುತ್ತದೆ ಎನ್ನುವಂತಹ ಹುಂಬತನದ ಧೈರ್ಯಕ್ಕೆ ಕೈ ಹಾಕಿದರೆ ಮೊನ್ನೆಯ ತನಕ ನಳ ಮಹಾರಾಜನ ಮಾವ ನಾನು ಹೆಣ್ಣು ಕೊಟ್ಟ ಅಪ್ಪನಿದ್ದೇನೆ ಅಂತ ಹೇಳಿ ಮೀಸೆ ಮೇಲೆ ತುಪ್ಪ ಸವರ್ತಾ ಇದ್ದ. ಈಗ ಕೈ ಹಿಡಿದ ಗಂಡ ಕಾಣುವುದಿಲ್ಲ ಅಂತ ಆಗುವಾಗ ಮನೆಗೆ ಬಂದಿರುವಂತಹ ಮಗಳ ಕಣ್ಣೀರನ್ನು ಕಂಡು ಅವಳಿಗೆ ಮತ್ತೊಂದು ಸಂಬಂಧವನ್ನು ಹುಡುಕುವುದಕ್ಕೆ ಮುಂದಾಗ್ತಾನೆ ಅಂತಾದ್ರೆ ಪಿನುಗು ಭೀಷ್ಮಕ ಅಂತ ಹೇಳಬೇಕಷ್ಟೇ. ಅಲ್ಪಾವ
ಬುದ್ಧಿಮಾಂದ್ಯಾವ ತನ್ನ ಮಗಳ ಕುರಿತಾಗಿ ಇಷ್ಟು ಆಲೋಚನೆ ಮಾಡುವವ ಅವಳ ಕೈ ಹಿಡಿದಂತಹ ನಳನ ಬಗ್ಗೆ ಯೋಚಿಸಿದ್ದಾನೆಯೇ? ಕಿರಿಯ ಮನೋಜನೆಯಾದರೂ ನಳ ಪ್ರಭರಾಕ್ರಮಿ ಚಕ್ರವರ್ತಿಯು ಧರ್ಮಜ್ಞ, ನೀತಿಜ್ಞ, ಸಕಲ ಶಾಸ್ತ್ರಗಳನ್ನು ತಿಳಿದಿರುವಂತಹ ಪರೇಂಗಿತಜ್ಞ ನಳಚಕ್ರವರ್ತಿಯ ಬಗ್ಗೆ ಕಿಂಚಿತ್ತಾದರೂ ಯೋಚಿಸಿದನೇ ಭೀಮಕ. ಪಶು ಪಕ್ಷಿಗಳ ಭಾಷೆಯನ್ನು ತಿಳಿದು ವ್ಯವಹರಿಸಬಲ್ಲಂತಹ ಲೋಕಮೂರನ ಪ್ರಪಂಚ ಕಂಡಿರುವಂತಹ ಅದ್ಭುತವಾಗಿರುವಂತಹ ನೇತೃತ್ವವನ್ನು ಹೊಂದಿದ ಧಾತ್ರಿ ಮೂರಕ್ಕೆ ಚಕ್ರವರ್ತಿ ನರನು ಮತ್ತೊಂದಿಲ್ಲ ಇನ್ನೊಂದಿಲ್ಲ ಅದ್ಭುತಾನ ಭವಿಷ್ಯತಿ ಅಂಥದ್ದನ್ನು ಪಡೆಯುವುದಕ್ಕೆ ಮತ್ತೊಂದು ಸಾಧ್ಯ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ತನ್ನದ್ದಾಗಿರುವಂತಹ ಧರ್ಮ ಬುದ್ಧಿಯ ಮೂಲಕವಾಗಿ ಚಾರಿತ್ರ್ಯವನ್ನು ಸ್ಥಾಪಿಸಿದಂತಹ ದೀರ್ಘಾಧ್ಯಾತನಾದಂತಹ ನಳನ ಕೈ ಹಿಡಿದ ಹೆಂಡತಿಗೆ ಮತ್ತೊಂದು ಮದುವೆ ಮಾಡುವುದಕ್ಕೆ ಹೊರಡುವ ಕಾಲದಲ್ಲಿ ತನ್ನ ಅಳಿಯನಾಗಿ ಬಂದಿರುವ, ತನ್ನ ಮಗಳಿಗೆ ದೇಹವನ್ನು ಹಂಚಿಕೊಂಡಿರುವ, ತನ್ನ ಮೊಮ್ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿರುವಂತಹ ಅಳಿಯನ ಬಗ್ಗೆ ಒಂದು ಕ್ಷಣ ಒಂದು ಬಿಂದು ಯೋಚಿಸಿದನೇ ಭೀಮಕ. ಎಲ್ಲಿದ್ದಾನೆ ಪುಣ್ಯಾತ್ಮ, ಏನಾಗಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ ಎನ್ನುವುದನ್ನು ಯೋಚಿಸಿದನೆ. ಕಟ್ಟ ಎನ್ನುವುದು ಯಾರಿಗೂ ಬರ್ತದೆ, ಕಲ್ಲು ಮರಕ್ಕೆ ಬರುವಂಥದ್ದಲ್ಲ, ಮನುಷ್ಯನಿಗೆ ಬರುವಂಥದ್ದು ಕಟ್ಟ. 3 ದಿವಸದ ಜೀವನದಲ್ಲಿ 1 ದಿವಸ ಬರುವುದಕ್ಕೆ, 1 ದಿವಸ ಹೋಗುವುದಕ್ಕೆ, 1 ದಿವಸ ಬದುಕುವುದಕ್ಕೆ. ಆ ಬದುಕಿನಲ್ಲಿ ಬರಬಹುದಾದಂತಹ ವಿಗ್ರಹ ವಿಡ್ಡೂರಗಳು, ಕಟ್ಟ ಕೋಟಲೆಗಳು, ಮೇಲೆ ಕೆಳಗೆ, ಆಚೆ ಈಚೆ, ರಾತ್ರಿ ಹಗಲು, ಕಟ್ಟ ಸುಖ, ಇದನ್ನೆಲ್ಲ ಅನುಭವಿಸುವುದಕ್ಕೆ ತಯಾರಾದಂತಹ ಕರ್ಮದಿಂದ ಬಂಧಿಸಲ್ಪಟ್ಟ ಜೀವವನ್ನು ಅದನ್ನು ಅನುಭವಿಸ್ತಾ ಇರುವಾಗ ಬಂದು ಬಳಗ ಇದ್ದವರು ಬಂದವರು ಎಲ್ಲ ಅವರಿಗೆ ಸಹಕಾರ ಮಾಡಬೇಕು. ಬಿಟ್ಟರೆ ಹೋದವು ಹೋಗಲಿ, ಸತ್ತ ಅಂತ ಯೋಚಿಸುವುದು ಸರಿಯಲ್ಲ. ಅವನ ಬಗ್ಗೆ ಒಂದು ಕನಿಕರ, ಒಂದು ಸುಹೃದವಾದಂತಹ ಭಾವ ಬೇಡವೇ? ಅದು ಬಿಡಿ. ಭೀಮಕ್ಕನಿಗೆ ಅರ್ಥ ಆಗಲಿಲ್ಲ, ನಳನ ಬಗ್ಗೆ ಅವ ಯೋಚನೆ ಮಾಡಲಿಲ್ಲ. ಆದ್ರೆ ಭೀಮಕ್ಕ ಬರೆದಿರುವಂತಹ ಓಲೆಯನ್ನು ಒಪ್ಪಿ ಬರುವವರು ಯಾರವರು? ಮೊನ್ನೆಯ ತನಕ ಚಕ್ರವರ್ತಿಯಾದಂತಹ ನಳನ ವಾಮಾಂಗವನ್ನು ಅಲಂಕರಿಸಿ ಕುಳಿತಿರುವಂತಹ ದಮಯಂತಿ ದೇವಿಯ ಪಾದ ಬುಡಕ್ಕೆ ಬಂಡೆಯನ್ನು ಚಾಚಿ ಹೊತ್ತಿರುವಂತಹ ಕಪ್ಪ ಕಾಣಿಕೆಗಳ ಹೊರೆಯನ್ನು ಕೆಳಗಿಳಿಸಿ ಅವಳದ್ದಾದಂತಹ ನಕವ ಕುರಂಗಳು ಇವರ ಕಿರೀಟದಲ್ಲಿ ಪ್ರತಿಬಿಂಬಿಸ್ತಾ ಇತ್ತು, ಪ್ರತಿಧ್ವನಿಸ್ತಾ ಇತ್ತು. ಅಂತಹ ಮಹಾತಾಯಿಯನ್ನು ಇವತ್ತು ಗಂಡನಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಕಾಮುಕರಾಗಿ, ಕಾಪುರುಷರಾಗಿ ಅವಳ ದೇಹ ಸೌಂದರ್ಯವನ್ನು ಒಪ್ಪಿ ನೆಚ್ಚಿ ಬೆಚ್ಚಿ ಅವಳ ಕೈ ಹಿಡಿಯುವುದಕ್ಕೆ ಮುಂದಾಗ್ತಾರೆ ಅಂತಾದ್ರೆ ನೆರದ ಬಂಡನ್ನು ಕಡಿದು ಹಾರಿಸುವುದಕ್ಕೆ ನಾನು ಸಿದ್ಧನಿದ್ದೆ. ಆದರೆ ಪತ್ರವನ್ನು ಓದಿದ ನೆನಪಿನಲ್ಲಿ ಸಾಧ್ಯ ಇಲ್ಲ. ಇವತ್ತು ನವಮಿ ಮಧ್ಯಾಹ್ನ ಕಳೆದಿದೆ, ನಾಳೆ ದಶಮಿಯ 13 ಗಳಿಗೆಗೆ ಮದುವೆ, ಹೋಗುವುದಕ್ಕೆ ಅವಕಾಶ ಇಲ್ಲ. 200 ಯೋಜನದ ದಾರಿ, ಸಾಧಾರಣ 15 ದಿವಸದ ಪ್ರಯಾಣ. ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಧರಣಿವಲ್ಲಭ ಕೇಳು, ಎಲ್ಲಿ ಬರಿದೆ ನೀ ಕ್ರೋಧಗೋಳು. ಧರಣಿವಲ್ಲಭ ಕೇಳು, ಎಲ್ಲಿ ಬರಿದೆ ನೀ
ಬಂದಂತಹ ಸಿಟ್ಟಿನಲ್ಲಿ ಕ್ಷಣಾರ್ಧದಲ್ಲಿ ಏನಾಗಿ ಹೋಗ್ತದೆ ಅಂತ ನಾನೇ ಒಂದೊಮ್ಮೆಗೆ ಭಯಗ್ರಸ್ತನಾಗಿದ್ದೆ. ಓಲೆಯನ್ನು ಓದಿದ್ರಿ, ಹಾರಿದ್ರಿ, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಹೇಳಿದ್ರಿ, ಪಚಕ್ಕ ಬಂದು ಕೂತುಗಳು. ಇದೆಲ್ಲ ಬಾಯಲ್ಲಿ ಹೇಳಿದ್ರೆ ಆಗ್ತದ ಪ್ರಭು? ಅಂದ್ರೆ ನೀವು ಏನು, ನಿಮಗೆ ಸಿಟ್ಟು ಬಂದದ್ಯಾಕೆ? ನೀವು ಹೊರಲಿಲ್ಲ ಏನು? ಬಾಹುಕ ಏನ ಮಾಡಲಿ ನಾನು ಸತ್ವಗೀನಂದಾಗಿಗೆನು ಮಾನಿನಿ ಮದುವೆಗೆ ದಿನಗದಿನೈದಿರೆ ಕಾಲಿಸುತ್ತಿದ್ದರು ತಾಳದ ಬಗೆಯ ಏನ ಮಾಡಲಿ ಬಾಹುಕ, ನೀನು ಅಂತಲ್ಲ, ನಿನ್ನ ಜಾಗದಲ್ಲಿ ಯಾರಿದ್ರೂ ಕೇಳುವಂತದ್ದೇ. ಎಲ್ಲಿಯೋ ಬೆಂಕಿ ಬಿದ್ದಿದೆ, ಎಲ್ಲಿಯೋ ನೀರಿನ ವ್ಯವಸ್ಥೆ ಮಾಡಿದ್ರೆ ಬಿದ್ದ ಬೆಂಕಿ ನಂದುತ್ತದ. ಅಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇಲ್ಲಿ ನಾನು ಹಾಡ್ತಾ ಇದ್ದೇನೆ. ಹೌದು, ಆದರೆ ಸುಮ್ಮನಾದದ್ದು ಯಾಕೆ ಬಲ್ಲೆ? ಯಾಕೆ ಸುಮ್ಮನಾದ್ರಿ? ಕಾರ್ಯ ಕೈ ಮೀರಿತೋ, ಕಾಲವೇ ನಮಗೆ ಕೈ ಕೊಟ್ಟಿತು. ಅಂದ್ರೆ ನಾಳೆ 13 ಗಳಿಗೆಗೆ ಸರಿಯಾಗಿ ಮದುವೆ. ಇವತ್ತು ನವಮಿ, ಮಧ್ಯಾಹ್ನ ಕಳೆದಿದೆ, 200 ಯೋಜನದ ದಾರಿ ಇದೆ. ಹೋಗಿ ಮುಟ್ಟುವುದಕ್ಕೆ 15 ದಿವಸದ ಪ್ರಯಾಣ. ಮಾನಿನಿಯ ಮದುವೆಗೆ ಎಲ್ಲಿಯಾದರೂ ದಿನ 15 ಇದೆ. ನನ್ನ ತ್ರಾಣದ ಬಗೆಯನ್ನು ಸೇರಿದಂತಹ ಭೂಪಾಲಕರ ಮಧ್ಯದಲ್ಲಿ ತೋರಿಸ್ತಾ ಇದ್ದೆ. ಹೋಗಿ ಮುಟ್ಟಿಕೊಳ್ಳುವುದಕ್ಕೆ ಅವಕಾಶ ಇಲ್ಲದಾಗಿ ವಂಚಿತನಾಗಿರಲ್ಲ, ಅಧರ್ಮವನ್ನು ಖಂಡಿಸುವುದಕ್ಕೆ ಅವಕಾಶ ಇಲ್ಲದಾಗಿ ಹೋಯ್ತಲ್ಲ ಅಂತ ಮರುಗುತ್ತೇನೆ. ಪ್ರಭು ಪ್ರಭು ಕದಲದಿನಿ ಬಲು ಮೇಲು ಅವರದ ಮಾವೇಳು ಅದ್ಭುತ ಸೈನ್ಯ ಸಮೇತ ದೊಡ್ಡಿಬ್ಬರು ಮದನಾದಿಯ ತೃಣಕೆಣಿತದ ಪಟರು ಧರಣಿ ವಲ್ಲಭ ಕೇಳು. ನಿಮ್ಮ ಬಲ್ಲುಹಿನ ಬಗ್ಗೆ ನನಗೆ ಸಂಶಯ ಇದ್ದು ಕೇಳುವುದಲ್ಲ. 15 ದಿನ ಇದ್ರೆ ನಾನು ಹೋಗಿ ಹಾಗೆ ಮಾಡ್ತಿದ್ದೆ, ಹೀಗೆ ಮಾಡ್ತಿದ್ದೆ. ಏನು ಬರುವವರೆಲ್ಲ ಹೆಣ್ಣು ಮಕ್ಕಳು ಬಳೆ ತೊಟ್ಟುಕೊಂಡು ಬರ್ತಾರೆ ಅಂತ ಭಾವಿಸಿದ್ರು. ಅಂದ್ರೆ ಪರಶಿವನನ್ನೇ ಲೆಕ್ಕಿಸದಂತಹ ವೀರರು ಬರ್ತಾರೆ ಇಲ್ಲಿಗೆ. ಅಂತವರು ಇಲ್ಲಿಗೆ ಬಂದ್ರೆ ಅವರ ಎದುರು ನೀವೊಬ್ರು ಹೋಗಿ ಏನು ಮಾಡ್ತೀರಿ? ನಿನ್ನ ತಲೆಗೆ ಏರಿದ ನಮ್ಮ ಕೊಪ್ಪಿಸುತ್ತಿದೆ ಮೂರನಲ್ಲಿ ಮನದಿರುವ ಕೆಲಸಗೆ ಇಳಿದು ಋಷಿಯಾಗಿರುವಂತಹ ನನ್ನ ಯೋಗ ಯೋಗ್ಯತೆಯನ್ನು ತಿಳಿಯದ ಮಾತಾಡ್ತೀಯ. ಅಲ್ಲಿ ಬಂದು ಸೇರಿದವರು ಮೊದಲಾರಿಗೆ ಸಮಾನವಾದಂತಹ ವಿಕ್ರಮವನ್ನು ಮೆರೆಸುವುದು. ಬಡತಾಯಿ ಮಗನೇ, ನಿನ್ನ ಒಂದು ಹೊತ್ತಿನ ಊಟದಿಂದ ಹೋಗುವ ಜೀವ ಉಳಿಯಿತು ಎನ್ನುವುದಕ್ಕಾಗಿ ನಿನ್ನನ್ನು ಪದಕ ಕೊಟ್ಟಿದ್ದೇನೆ. ಮುಜಾಯ್ ಸ್ವಲ್ಪ ಛಲ ಉಂಟ ನಿಮಗೆ? ಛಲಗಾಳಿ ನಿನಗೆ ನಾಳೆಗಳಿಗೆ 5ರ ಒಳಗೆ ಇಲ್ಲಿ ತುಳಿತ ವರದ ಕುಂದಿನ ನಗರದಿ, ಇಲ್ಲಿ ತುಳಿತ ವರದ ಕುಂದಿನ ನಗರದಿ ಸಲ್ಲಿಸಿಕೊ ಕಲಕರ ಬಯಕೆಯ ಮುದದಿ ಧರಣಿ ವಲ್ಲಭ ಕೇಳು. ನಾನು ಯಾಕೆ ಕೆಣಕಿ ಮಾತನಾಡಿದೆ ಗೊತ್ತಾ? ಯಾಕೆ? ಈ ಓಡುವಂತಹ ಕುದುರೆಗೆ ಚಾಟಿಯ ಏಟು ಬೇಕೋ ಪ್ರಭು? ಬೇಡವಾ? ಬೇಡ.
ಎಲ್ಲಿಯಾದ್ರೂ ಬೆತ್ತವನ್ನು ಎತ್ತಿದ್ರೆ ಅದಕ್ಕೆ ಅವಮಾನ. ಅದಕ್ಕಾಗಿಯೇ ನಿಮ್ಮನ್ನು ಕೆರಳಿಸುವುದಕ್ಕೆ ನಾನು ಹೇಳಿದ್ದು. ನೀವು ಈ ಕಾರ್ಯವನ್ನು ಮಾಡ್ತೀರಿ ಅಂತ ಆದ್ರೆ ಎಷ್ಟು ಹೊತ್ತಿಗೆ ಅಲ್ಲಿ ಮದುವೆ ಸ್ವಯಂವರ? ನಾಳೆ 13 ಗಳಿಗೆಗೆ. 13 ಗಳಿಗೆ 5ರ ಒಳಗೆ ನಿಮ್ಮನ್ನಲ್ಲಿ ಕೊಂಡು ಹೋಗಿ ನಾನು ಮುಟ್ಟಿಸ್ತೇನೆ. ಅಂದ್ರೆ ನಾಳೆ 8 ಗಳಿಗೆಗೆ ಸರಿಯಾಗಿ ನನ್ನ ರಥ ಗುಂಡಿರಾಪುರದಲ್ಲಿ ಅಲ್ಲಿ ಬಂದು ನಿಲ್ತದೆ. ನಾನು 5 ಗಳಿಗೆಯಲ್ಲಿ ನಮಗೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಖಂಡಿತ ಇದೆ. ವರಬಾಬುಗನ ನುಡಿಗೆ ಅರತನತಿ ತೂಜದುಳು ಬಾಹುಕ ಕರವ ತಟ್ಟುತ್ತಲಿಂದ ಫಳಿರೆ ಒಂದು ಪ್ರಕಾರ ವಿರಚಿಸೋ ಎನಗೊಂದು ಪ್ರಕಾರವ ವಿರಚಿಸೋ ಒಂದೇ ಉಪಕಾರ ವಿರಚಿಸೋ ಒಂದು ಪ್ರಕಾರ ಫಳಿರೆ ಹೊಳಿರೆ. ಬಾಹುಕ ರಸ ಕರವ ತಟ್ಟುತ್ತಾಳೆ ಒಳ್ಳೆದಾಗಿದೆ. ಬಾಹುಕ ಒಂದು ಕ್ಷಣ ನನಗೆ ಸಿಟ್ಟು ಬಂತು. ನನ್ನ ಬಗ್ಗೆ ಏನೋ ಒಂದು ಮಾತಾಡಿಬಿಟ್ಟೆ ನೀನು ಅಂತ. ಮತ್ತೆ ಅರ್ಥ ಆಯಿತು. ನಾನೆತ್ತು ಅಂತ ನೋಡುವುದಕ್ಕೆ ನಿನ್ನದ್ದಾದಂತಹ ಬುದ್ಧಿ. ಜಾತಿ ಕುದುರೆಗೆ ಚಾಟಿ ಬೆಟ್ಟು ಅಂತ. ನೀನು ಮಾಡುತ್ತಿರುವುದು ಧರ್ಮದ ಸೇವೆ, ಸತ್ಯದ ಸೇವೆ. ಅಲ್ಲಿ ನಡೆಯುತ್ತಿರುವಂತಹ ಅನ್ಯಾಯವನ್ನು ಮೆಟ್ಟುವುದಕ್ಕೆ ನನ್ನನ್ನು ಮುಟ್ಟಿಸುವುದೇ ನನಗೆ ನೀನು ಮಾಡುವ ಅತ್ಯಂತ ಕೃತಜ್ಞತೆಯ ಸೇವೆ ಅಂತ ತಿಳಿಯುತ್ತೇನೆ. ಉಪಕಾರ ನಿನ್ನಿಂದ ಉಪಕೃತನಾಗ್ತೇನೆ ನಾನು. ಅದಕ್ಕೆ ಎಷ್ಟು ನಮಸ್ಕಾರ ಮಾಡಿದರೂ ಸಾಲದು. ಅದಕ್ಕಾಗಿ ಕೈ ತಟ್ಟಿ ಶಬಾಸ್ ಶಬಾಸ್. ಬಾಹುಕ ನನ್ನ ಕಣ್ಣು ನೋಡೋ. ಏನು ಪ್ರಭು? ಕಣ್ಣು ನೋಡೋ ಗೊತ್ತಾಗ್ತದೆ. ಆಯಾಸಗೊಂಡಿದ್ದೀರಿ, ಕೆಂಪು ಕೆಂಪಾಗಿದೆ, ನಿದ್ರೆಯ ಅವಶ್ಯಕತೆ. ನನ್ನ ಕಣ್ಣು ಹೇಗೆ ಅಂತ ಕೇಳಿದ ನಿನ್ನಲ್ಲಿ ನಾನು. ಮತ್ತೆ ನಿನ್ನ ಕಣ್ಣು ನೋಡಿದ್ದು ಯಾಕೆ ಗೊತ್ತಾ? ಸುಳ್ಳು ಹೇಳುವವನ ಕಣ್ಣೊಂದು ರೀತಿ, ನಿದ್ದೆ ಕೆಟ್ಟವನ ಕಣ್ಣೊಂದು ರೀತಿ, ಕಳ್ಳತನ ಮಾಡಿದವನ ಕಣ್ಣೊಂದು ರೀತಿ, ಕಾಮುಕನ ಕಣ್ಣೊಂದು ರೀತಿ. ಅರ್ಥ ಆಯ್ತಾ? ನಿನ್ನ ಕಣ್ಣು ಅಂತರಂಗದ ಸತ್ಯವಾದ ಸಾಕ್ಷಿಯನ್ನು ತೋರಿಸ್ತದೆ. ಮೆಚ್ಚಿದೆ ನಾನು. ಹೊರಡೋಣವಾ ಈಗಲೇ? ಹೌದು, ಈಗಲೇ ಅಂತಕ್ಕೆ ಮುಟ್ಟಬೇಡುವ. ನೀವು ಹೋಗಿ ಬಿಸಿ ನೀರು ಸ್ನಾನ ಮಾಡಿ ನೀವು ಊಟ ಮಾಡಿ ಸ್ವಲ್ಪ ಮಲಗಿ, ನಾನು ಇಲ್ಲಿ ಸ್ವಲ್ಪ ಮಲಗ್ತೇನೆ. ನಾವು 5 ಗಳಿಗೆಗೆ ಮೊದಲಲ್ವ ತಲುಪಬೇಕಾದ್ದು. ಈಗಲೇ ಹೋಗಿ ಅಲ್ಲಿ ಯಾಕೆ ಕಾರ್ಯಕ್ರಮಕ್ಕೆ ಮೊದಲು? ಈ ತಿಂಗಳ ದಶಮಿ, ಬರುವ ತಿಂಗಳ ದಶಮಿ ಅಲ್ಲ. ಅಯ್ಯೋ, ಈ ತಿಂಗಳ ದಶಮಿಯೇ ಹೇಳಿದ್ದು. ಕಾರ್ಯಕ್ರಮಕ್ಕೆ ತುಂಬ ಮೊದಲು ಬಂದು ಅಲ್ಲಿ ಕಾಯಬಾರ್ದು, ಇವನಿಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಆಗ ಬರಬೇಕು, ಆಗ ಹೊರಡಬೇಕು. ಆಗ ಇವ ಬೇಡಿಕೆಯವ ಅಂತ ಅಲ್ಲ. ನಿನ್ನನ್ನು ನಂಬಿ ಪ್ರಸಂಗ ಹೋಗ್ತಾ ಉಂಟು. ಆದಿತ್ತಪ್ಪ, ನಿರಾಶೆ ಆಗ್ಲಿಕ್ಕಿಲ್ಲ, ನಿರೀಕ್ಷೆ ಅಷ್ಟು ಬರ್ಲಿಕ್ಕಿಲ್ಲ. ಮಾಡಿ ನಿನ್ನಲ್ಲಿ ಒಂದು ವಿಜ್ಞಾಪನೆ. ನಿನ್ನ ಹುಚ್ಚು ಸ್ವಲ್ಪ ಕಡಿಮೆ ಮಾಡಿದರೆ ಸರಿ ಆಗ್ತದೆ. ನೀವು ಆಯ್ತಾ? ನೋಡಿ ಮಂಡ್ರು ಈಗೆಲ್ಲ ಕುದುರೆ ಎಲ್ಲ ಸಿದ್ಧಪಡಿಸಬೇಕಲ್ಲ. ಹೌದು. ಅದು ತುಂಬಾ ಸಮಯ ಆಯಿತು. ಕೊಂಡೋಗ್ಲಿ, ಕೀಲೆಲ್ಲ ಸಡಿಲ ಆಗಿರ್ಬಹುದು. ಗಟ್ಟಿ ಆಯ್ತು. ಒಡೆಯ ಮಂಡಗ ಬಡಿತೇನೆ ನಾನು. ಯಾಕೆ ಬುಡೆಯ? ನಾನೇನಾದ್ರೂ ದಾರಿಯಲ್ಲಿ ಬಿದ್ದು ಸಾಯ್ಬೇಕು ಅಂತ ಉಂಟ ನಿನಗೆ ಹರಿಕೆ? ಯಾಕೆ? ಈಗ ಜೀವ ಬಿಡ್ತದೋ ಮತ್ತೆ ಪ್ರಾಣ ಹೋಗ್ತದೋ ಎನ್ನುವ ಬಡಕಲಾದ ದೇಹದ ಕುದುರೆಗಳನ್ನು, ಅದರಲ್ಲಿಯೂ ಆ 2 ಕುದುರೆಗೆ ಕಾಲು ನೋವ ಹೀಗೆ ಎತ್ತಿ ನಿಂತಿದೆ ನೋಡು. ಅದು ಕಾಲು ಎತ್ತಿ ನಿಂತದ್ದು ಯಾಕೆ? ಯಾಕೆ? ಓಟದ ಕುದುರೆ ಯಾವಾಗಲೂ ಕಾಲು ಎತ್ತಿಯೇ ನಿಲ್ಲುವುದು. ಕಾಲು ನೆಲದಲ್ಲಿ ಬಿಟ್ರೆ ಮತ್ತೆ ಅದನ್ನು ಓಡಿಸ್ಲಿಕ್ಕೆ ಆಗೋದಿಲ್ಲ. ಬಡಕಲಾಗಿದೆ ಅಂತ ಅಲ್ವಾ? ಅಷ್ಟು ಸಪುರದ ಕುದುರೆ, ಇಷ್ಟು ಸಪುರದ ಕುದುರೆ, ಒಂದೊಂದು ಲಾಯದಲ್ಲಿ ಉಂಟು ಎಷ್ಟೆಷ್ಟು ದೊಡ್ಡ ತೋರದ ಕುದುರೆಗಳು.
ಒಡೆಯ ಈಗ ತೋರ ಇದ್ದವರಿಗೆಲ್ಲ ಓಡ್ಲಿಕ್ಕೆ ಆಗ್ತದೆ ಅಂತ ಹೇಳುವುದು. ಸಪೂರ ಇದ್ದವರು ಓಡುವುದು, ತೋರ ಇದ್ದವರಿಗೆ ಓಡ್ಲಿಕ್ಕೆ ಆಗುದು. ಇದೀಗ ಓಡುವ ಕುದುರೆ ಅಂತ ಏನು ಸಾಕ್ಷಿಯನು? ಅದರ ಮೈಯನ್ನೊಮ್ಮೆ ನೋಡಿ, ಅದು ಹುಣ್ಣಾಗಿದೆ ಮೈಯಲ್ಲೆಲ್ಲ. ಹುಣ್ಣಾದದ್ದಲ್ಲ ಒಡೆಯ, ಮತ್ತೆ 8 ಸುಳಿ ಉಂಟು ಅದರ ಮೇಲೆ. 10 ಸುಳಿ, ಅಷ್ಟ ಸುಳಿ ನೋಡಿ. ನೆತ್ತಿಯಲ್ಲಿ 1, ಬೆನ್ನಲ್ಲಿ 1, ಬಾಲದಲ್ಲಿ 1, ಹೊಟ್ಟೆಯಲ್ಲಿ 1 ನೋಡಿ. ಉಭಯ ಪಾರ್ಶ್ವಗಳಲ್ಲಿ 2 ಅಟ್ಟ ಸುಳಿಗಳು. ಮಠದಲ್ಲಿ ಓದಿದ ನೆನಪು ಅಷ್ಟಾಂಗ ಸುಳಿಗಳಿದ್ದದ್ದೆಲ್ಲ ಯೋಗ್ಯವಾದಂತಹ ಕುದುರೆಗಳು, ಉತ್ತಮಾಶ್ವಗಳು. ಹಾಗಿದ್ರೆ ಕುದುರೆ ತಯಾರಾಗಿದೆ. ಬಾಹುಕ, ವಾಷ್ಣೇಯ ಮತ್ತೆ ಜೀವಲ, ನಳನ ಸಾರಥಿ ಒಬ್ಬ ನನ್ನ ಸಾರಥಿ. ಬರ್ತೇನೆ ಅಂತ ಹೇಳ್ತಾರೆ, ಬಿಟ್ಟು ಹೋಗುದಾ ಕರ್ಕೊಂಡು ಹೋಗುದಾ? ಹೌದು, ಅಗತ್ಯ ಉಂಟಾ? ಅಲ್ಲ, ಬರುವುದಿದ್ದರೂ ನಿನಗೇನು ಉಪದ್ರ ಮಾಡುವುದಿಲ್ಲ. ಅವರು ಬಂದ್ರೆ ಬರ್ತಾರೆ, ಎಷ್ಟು ದಿವಸ ನಿಲ್ತಾರೆ ಅಂತ ನೋಡ್ಬೇಕು. ತೊಂದರೆ ಇಲ್ಲ. ಸಾರಥಿಯಾದಂತಹ ನಿನಗೆ ಮಣಿದು ರಥವನ್ನು ವಂದಿಸಿ ಸಂಸ್ಕಾರಯುಕ್ತವಾಗಿ ರಥ ಏರ್ತೇನೆ. ತಪ್ಪಿಬೋದು ಬಾಹುಕ. ಒಂದು ಕ್ಷಣ ವಾಗೆಯನ್ನು ಬಿಗಿಯಾಗಿ ಹಿಡಿಯೋ. ವೇಗವಾಗಿ ಹೋಗುತ್ತಿರುವಂತಹ ರಥಚಕ್ರಗಳ ಎಡೆಯಿಂದ ಹಾರುತ್ತಿದ್ದ ಧೂಳು ನನ್ನ ಮುಖವನ್ನು ಮುತ್ತುತ್ತಾ ಇತ್ತು. ಅದನ್ನು ನನ್ನ ಕರವಸ್ತ್ರದಿಂದ ಜಾಡಿಸ್ತಾ ಇದ್ದೆ. ಕೈಯ ಬಟ್ಟೆ ಜಾರಿ ಕೆಳಗೆ ಇಲ್ಲೆಲ್ಲಿಯೋ ಬಿದ್ದಿದೆ. ಒಮ್ಮೆ ಹೆಕ್ಕಿ ಕೊಡಬಾಹುಕ. ದೊರಕದು ನಿನಗೆ 62 ಯೋಜನೆ ಹಿಂದೆ ಉಳಿದುದು. ಮರೆಯ ಮಾತೇನೆ ನಾನು ಮನದಲ್ಲಿ ಬೆಚ್ಚಿ ಬೆರಗಾಗಿ. ಕರವಸ್ತ್ರ ಬಿದ್ದದ್ದನ್ನು ಹೆಕ್ಕಬೇಕೆ ಪ್ರಭು? ಹೌದು, ಅದು ದೊರಕಲಿಕ್ಕಿಲ್ಲ ಪ್ರಭು. ಯಾಕೆ? ಬರುವ ವೇಗಕ್ಕೆ 62 ಯೋಜನೆ ಹಿಂದೆ ಉಳಿಯಿತು. ಅದಕ್ಕೆ ರಥವನ್ನು ತಿರುಗಿಸಲೇ. 62 ಯೋಜನೆ ಹಿಂದೆ ಉಳಿದಿದೆ. ತಿರುಗಿಸುವುದು, ತಿರುಗಿಸಲೇ. ಮರಳದಿರು ತಡೆಲಿ ಮೀಶ, ಮರಣದಿರು ತಡೆ ನಿಮಿಷ. ನೀನಾದರೂ ವಂಚಿಸಬೇಡ. ತ್ರೈ ಜಗದರಸು ನಳನು ಬನಲ್ಲದೆ. ತ್ರೈ ಜಗದರಸು ನಳನು ಬನಲ್ಲದೆ. ಹರಿಹರಾತ್ಯರಿಗೆ ಬರದು ಈ ವೇಗಗಳು. ಹರಿಹರಾತ್ಯರಿಗೆ ಬರದು ಈ ವೇಗಗಳು. ಮರಳದಿರು ಮರಳದಿರು. ನಾನು ಎಲ್ಲಿದ್ದೇನೆ? ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಹೇಳಿದ್ದೇನೆ ಇವರಲ್ಲಿ. ನನ್ನ ಕರವಸ್ತ್ರ ಬಿತ್ತು. ಅವ ಹೇಳ್ತಾನೆ 62 ಯೋಜನೆ ಹಿಂದುಳಿಯಿತು. ಹಾಗಾದರೆ ನನ್ನ ರಥ ಬರುತ್ತಿರುವಂತಹ ವೇಗ ಎಷ್ಟು ವೇಗ? ಇಂತಹ ವೇಗದಲ್ಲಿ ರಥವನ್ನು ಓಡಿಸುವುದಕ್ಕೆ ಒಬ್ಬ ಸಾಮಾನ್ಯನಿಂದ ಸಾಧ್ಯವೇ? ಎಕ್ಕಶ್ಚಿತ್ತು ಒಬ್ಬ ಮನುಷ್ಯನಿಗೆ, ಎಷ್ಟೇ ರಥ ಓಡಿಸುವವನಿಗಾದರೂ ಸಾಧ್ಯವೇ ಇಷ್ಟು ವೇಗದಲ್ಲಿ? ಹಾಗಾದರೆ ಪ್ರಪಂಚದಲ್ಲಿ ಯಾರೂ ಇಲ್ಲವೇ? ಒಬ್ಬ ಇದ್ದಾನೆ. ಯಾರು? ಅವ ನಳಚಕ್ರವರ್ತಿ. ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅವನಿಗೆ ಹೇಗೆ ಸಾಧ್ಯ? ಅದು ದೇವತೆಗಳ ಅನುಗ್ರಹ. ಕೆಲವೆಲ್ಲ ವಿಶೇಷವಾದ ಅನುಗ್ರಹ ಉಂಟು ಅವನಿಗೆ. ಅವನಿಗೆ ಅಡುಗೆ ಮಾಡುವುದಕ್ಕೆ ಬೆಂಕಿ ನೀರು ಬೇಕು ಅಂತ ಇಲ್ಲ. ಅವನಿಗೆ ಅಶ್ವಹದೇ ಗೊತ್ತಿದೆ, ರಥಕಲ್ಪ ಗೊತ್ತಿದೆ. ಅದು ದೇವತೆಗಳು ಅವನಿಗೆ ಅನುಗ್ರಹ ಮಾಡಿದ್ದು. ಇಂತಹ ವೇಗ ನಳನಿಗೆ ಇರುವುದು ಹೌದಾದ್ರೆ ಇಲ್ಲಿ ಕೂತವ ಯಾರು? ನನ್ನ ರಥವನ್ನು ಓಡಿಸಿದವ ಯಾರು?
ನನ್ನ ಆಸ್ಥಾನದಲ್ಲಿ ಬಂದು ಕೆಲಸ ಬೇಕು ಅಂತ ಬಾಹುಕನಾಗಿ ಸೇರಿಸಿಕೊಂಡವ ಯಾರು? ಅವನೇ ನಳನಿರಬಹುದೇ? ಕೆಲವೆಲ್ಲ ಸಂಶಯಗಳು ನನಗೆ. ನನ್ನ ಸಭಾ ಪ್ರವೇಶ ಮಾಡಿದ, ನನಗರಿವಿಲ್ಲದಂತೆ ನಾನಿದ್ದೆ. ನನ್ನವರಿಗೆ ನಾನೊಂದು ಹಾರಿಕೆಯ ಉತ್ತರ ಕೊಟ್ಟಿದ್ದೆ. ಮೈಮರೆವು ಕಾಣದೇ ಇರುವುದನ್ನು ಕಂಡಾಗ ಆಕಸ್ಮಿಕವಾಗಿ ನಮ್ಮನ್ನು ನಾವು ಮರೆಯುತ್ತೇವೆ. ಆದರೆ ನನ್ನ ಅಂತರಂಗ ನನ್ನನ್ನು ಯಾವ ಕಾಲಕ್ಕೂ ಮೋಸ ಮಾಡಲಿಕ್ಕಿಲ್ಲ. ಯಾಕಂದ್ರೆ ನಾನು ರಾಜಋಷಿ, ನಾನು ಅಷ್ಟು ಬೇಗನೆ ಮೋಸ ಹೋಗ್ಲಿಕ್ಕಿಲ್ಲ. ಹಾಗಾದ್ರೆ ಇವ ಯಾರಿರಬಹುದು? ಚಕ್ರವರ್ತಿಯಾದ ಕಾರಣವೇ ನನ್ನ ನೈಷ್ಠಿಕವಾದಂತಹ ವ್ರತ ನನ್ನನ್ನು ಎಬ್ಬಿಸಿದೆ. ನೋಟ ಮಾತ್ರದಿಂದ ಕಾಣುವುದಕ್ಕೆ ರೂಪ ಇಲ್ಲದೆ ಇದ್ದರೂ ಅವರ ಚಕ್ರಾಧಿಪತ್ಯ ಎನ್ನುವುದು ನನ್ನನ್ನು ಅಲ್ಲಿಂದ ಎಬ್ಬಿಸಿದೆ. ಹೌದು, ಒಂದು ಹೆಣ್ಣು ಕುದುರೆಗೆ ಹುಚ್ಚು ಬಂತು, ಯಾರಿಗೂ ಹಿಡ್ಕೊಳ್ಳಿಕ್ಕಾಗಲಿಲ್ಲ. ಇವ ಹೋಗಿ ನೋಡಿದ್ದಷ್ಟೇ. ಹಾಗಾದ್ರೆ ಕುದುರೆಯ ಅಂತರಂಗವನ್ನು ತಿಳಿದು ಅದರ ಮನಸ್ಸಿನೊಡನೆ ವ್ಯವಹರಿಸಬಲ್ಲಂತಹ ಅಶ್ವಹೃದಯ ಇವನಿಗೆ ಗೊತ್ತಿದ್ದರಿಂದಲೇ ಆ ಕುದುರೆ ಇವನಿಗೆ ಕೈಗೆ ಸಿಕ್ಕಿದೆ. ಬೇಟೆಯಾಟದ ಸಂದರ್ಭದಲ್ಲಿ ಮದಿಸಿದ ಮದ್ದಾನೆಯನ್ನು ಇವ ಕೊಂದ ರೀತಿಯನ್ನು ನೋಡಿ ಇವನ ರಟ್ಟೆಗೆ ನಾನು ಕೈ ಹಾಕಿದ್ದೆ. ಎಂತಹ ತ್ರಾಣ ಅಂತ ನಾನು ಕೇಳಿದಾಗ ನನ್ನನ್ನು ಹಾಸ್ಯ ಮಾಡಿದ್ದ. ಅದು ಎಲುಬು ಮಾತ್ರ ಇರುವುದು, ಮಾಂಸ ಇಲ್ಲ ಅಂತ. ಬೇಟೆಯಾಟದಲ್ಲಿ ನಿತ್ರಾಣಗೊಂಡು ಬಿದ್ದಂತಹ ನನಗೆ ಆಗತಾನೇ ಮಾಡಿದಂತಹ ಅನ್ನವನ್ನು ಬಡಿಸಿದ್ದ. ಉಂಡು ನನಗೆ ನಳಪಾಕದ ನೆನಪಾಗಿತ್ತು. ನಳನ ಮದುವೆಯ ಸಂದರ್ಭದಲ್ಲಿ ನಾನೊಂದು ಊಟ ಮಾಡಿದ್ದೆ. ಆ ರುಚಿಪಕ್ವ ನಳಪಾಕ ಏನೋ ಅವನ ಸಹವಾಸದಿಂದ ಇವನಿಗೆ ಬಂದಿದೆ, ಅಥವಾ ನನಗೆ ಹಸಿದಿದ್ದರಿಂದ ನನಗೆ ಎಲ್ಲವೂ ರುಚಿಯಾಯಿತು ಅಂತ ನಾನು ಮರೆತು ಬಿಟ್ಟಿದ್ದೆ. ಅಲ್ಲ, ಯಜಮಾನನಾದಂತಹ ನಾನು ಪ್ರಾಣ ಬಿಡುತ್ತಿರುವುದನ್ನು ಕಂಡು ಕನಿಕರಗೊಂಡಂತಹ ಇವ ಆಗತಾನೇ ತಯಾರು ಮಾಡಿದಂತಹ ಅನ್ನ ಕೊಟ್ಟದ್ದು ನನಗೆ. ಆಗಾಗ ಧ್ವನಿಸ್ತಿತ್ತು. ಕೆಲವೆಲ್ಲ ಉಪಮಾಲಂಕಾರಗಳು, ಕೆಲವೆಲ್ಲ ಶಾಸ್ತ್ರವಾಕ್ಯಗಳು, ನಾನದನ್ನು ನಿರ್ಲಕ್ಷ್ಯ ಮಾಡಿದ್ದೆ. ಆಮೇಲೆ ಕುಂಡಿನಾಪುರದಿಂದ ಬಂದಂತಹ ಸುದೇವ ಬ್ರಾಹ್ಮಣ ಇವ ಮುಖ ನೋಡಲಿಲ್ಲ. ಇವನ ಹೆಂಡತಿ ಮನೆಯ ಪುರೋಹಿತ, ಇವ ಹೇಗೆ ಮುಖ ನೋಡುವುದು? ಇವನ ಕಣ್ಣು ವಂಚಿಸುವುದಿಲ್ವಲ್ಲ. ಇವನ ರೂಪ ಹೀಗಿದ್ದರಿಂದ ಅವರಿಗೆ ಪರಿಚಯ ಸಿಕ್ಕಲಿಕ್ಕಿಲ್ಲ ಅಂತ ಇವನಿಗೆ ಗೊತ್ತಾಗದೆ ಅವರ ಮುಖ ನೋಡಲಿಲ್ಲ. ಇವ 3 ದಾರಿಯಲ್ಲಿ ನಿಂತು ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದವ ಯಾರವ ಅಂತ ಕೇಳಿದ್ದಕ್ಕೆ ಇವ ಮರುಗಿದನಂತೆ. ಯಾಕೆ? ಇವನ ಹೆಂಡತಿ ಮಕ್ಕಳನ್ನು ಇವ ಬಿಟ್ಟು ಬಂದಿದ್ದಾನಲ್ಲ. ದಮಯಂತಿಗೆ ಪುನಃಸ್ವಯಂವರ ಅಂತ ಹೇಳಿದೆ ನಾನು. ತಲೆ ತಿರುಗಿ ಬಿದ್ದ, ಪಿತ್ತ ಅಂತ ಎಣಿಸಿದೆ ನಾನು. ಅಲ್ಲ, ತನ್ನ ಹೆಂಡತಿಗೆ ಮತ್ತೊಂದು ಮದುವೆ ಆಗುತ್ತದೆ ಅಂತ ಹೇಳಿದ್ರೆ ತಲೆ ಇದ್ದವನಿಗೆ ತಿರುಗಲಿಕ್ಕಿಲ್ವೇ? ನನಗೆ ಅರ್ಥ ಆಗಲಿಲ್ಲ ಅದು. ಈಗ ನನ್ನ ರಥವನ್ನು ಇಟ್ಟು ವೇಗದಿಂದ ನನ್ನನ್ನು ಆಗಾಗ ಕೆಣಕುತ್ತಾ ನಿಮ್ಮಿಂದ ಆದಿದ್ದೇ ನನ್ನ ಸತ್ವವನ್ನು ಪರೀಕ್ಷಿಸುತ್ತಾ ಕುಂಡಿನಾಪುರದ ರಾಜಚಾವಡಿಯಲ್ಲಿ ನಿಲ್ಲಿಸುವುದಕ್ಕೆ ಕಟಿಬದ್ಧನಾಗಿದ್ದಾನೆ ಅಂತ ಆದ್ರೆ ಇವ ನನ್ನ ನಳಚಕ್ರವರ್ತಿ, ನನ್ನ ಸ್ವಾಮಿ, ನನ್ನ ಯಜಮಾನ. ಹೌದು ಹೌದು ಹೌದು. ಓ ಸ್ವಲ್ಪ ಮುಂದೆ ಬರಬೇಕು, ಮುಂದೆ ಬರಬೇಕು. ತಡ ಆಯ್ತು. ಯಾರಿಗೆ ತಡ ಆಗುದು? ಯಾರಿಗೆ? ಅಲ್ಲಿ 5 ಗಂಟೆಗೆ ಮುಟ್ಟಬೇಕಲ್ಲ, ತಡ ಆಯ್ತು. ನೀವಿದ್ದೀರಲ್ಲ, ನೀವು. ಹೌದು, ನೀವಿದ್ದೀರಲ್ಲ. ನೀವು ಅಂತ ಯಾರನ್ನು ಹೇಳಿದ್ದು? ನೀವು ಹೇಳು ಪ್ರಭು, ಸತ್ಯ ಹೇಳು. ನೀನು ನಳನಲ್ವೇ? ನಾನು ರಾಜನಾದಂತಹ ನೈಷಧನಲ್ವೇ? ನಾನು ರಾಜನೈಷಧನಲ್ವೇ? ಎಲಲಾಕಿರು ನಗೆಯುಳ್ಳಿಂದ ಈ ಪರಿಮರುಳು ಗುಂಬರೆ ರಾಜನೈಷಧನೆಲ್ಲಿ ತಾನೆಲ್ಲಿ. ಪ್ರಭು, ನನ್ನನ್ನು ಕಂಡಾಗ ನಿಮಗೂ ಅಪಹಾಸ್ಯ ಮಾಡುವ ಅಂತ ಕಾಣ್ತದ ಪ್ರಭು. ಯಾಕೆ? ನಾನು ನಿಮಗೆ ನಳನ ಹಾಗೆ ಕಂಡೇನೆ. ನೀನು ನಳನೇ. ಪ್ರಾಣಿ ದಯಾಪರನಾದಂತಹ ಮೃತ್ಯುಮೂರಕ್ಕೆ ನಳ ಅಂತ ಹೆಸರು ಪಡೆದ ರಾಯ ನೈಷಧನೆಲ್ಲಿ, ಈ ಬಾಹುಕ, ಈ ಪುಟ್ಟಣ್ಣಯ್ಯ ನಾನೆಲ್ಲಿ ಅಪಹಾಸ್ಯ ಮಾಡ್ತೀರೋ ಪ್ರಭು ನೀವು? ರಾಯ ನೈಷಧನಿಲ್ಲಿ, ನಾನಲ್ಲ. ನಳನಿಲ್ಲಿ, ನಾನಲ್ಲ. ನೀನು ಬಾಹುಕನಲ್ಲ. ನಾನು ಬಾಹುಕ ಅಲ್ಲ, ನಳ. ಬಾಹುಕ ಅಲ್ಲ, ನಳ ಹೌದು. ನಳ ಅಲ್ಲ, ಬಾಹುಕ ಅಲ್ಲ. ಬಾಹುಕ ಹೌದು, ನಳ ಅಲ್ಲ. ನಳ ಬಾಹುಕ ಅಲ್ಲ. ಬಾಹುಕ ಅಲ್ಲ, ನಳ ಹೌದು. ನಾನು ಬಾಹುಕ ಇಲ್ಲ, ನೀನು ನಳ. ತಪ್ಪಿಸಿ ಕೇಳಿದ್ರೆ ನನಗೂ ತಪ್ಪುತ್ತದೆ. ನೀನು ನಳ, ನೀನು ನಳ. ನಾನು ನಳ ಅಲ್ಲ, ಬಾಹುಕ.
ಪ್ರಭೋ ಬಾಳದೈನ್ಯದಿಂದ ನಾನು ಕೇಳಿದರು ಒಳವ ನೀವು ಹೇಳು ಪ್ರಭೋ. ಹೇಳದಿದ್ದ ಮೇಲೆ ನಿನ್ನ ಕಾಲಿನೆಡೆಯೊಳು ನಾಲಿಗೆಯ ಹಿರಿದುಕೊಂಡು ಬೀಳುಗೊಡುವೆ ಪ್ರಾಣವಿಲ್ದು ಮೂಲಲಾಮ ನಿರ್ಧರಿಸಿ ಹೇಳವಾಚನ ಬಾಳ ದೈನ್ಯದಿಂದ ನಿನ್ನ ಆಶ್ರಯದಾತ ನಾನು, ನಿನ್ನ ಯಜಮಾನ ನಾನು. ಹೌದು. ನೀನು ಸ್ವಾಮಿನಿಷ್ಠ ಹೌದು ಅಂತ ಇದ್ರೆ, ನಿನ್ನಲ್ಲಿ ಪ್ರಾಮಾಣಿಕತೆ ಉಂಟು ಅಂತ ಇದ್ರೆ, ನಿನ್ನಲ್ಲಿ ವಂಚನೆಯ ಪ್ರವೃತ್ತಿ ಇಲ್ಲ ಅಂತಾದ್ರೆ ಹೇಳು. ನೀನು ನಳನಲ್ವೇ? ನಾನು ನಳನಲ್ಲ. ನೀನು ನಳನಲ್ವೇ? ನಾನು ಬಾಹುಕ. ನಾನು ಬಾಹುಕ. ರಾಜಋಷಿಯಾದ ನಾನು ಅಭಿಮಾನವನ್ನು ತೊರೆದು ಹೇಳ್ತೇನೆ, ನಿನ್ನ ಕಾಲು ಹಿಡಿದು ಕೇಳ್ತೇನೆ. ಸತ್ಯ ಹೇಳು ಪ್ರಭು, ನೀನು ನಳನಲ್ವೇ? ನಾನು ನಳನಲ್ಲ. ನನ್ನ ಮನಸ್ಸು ಹೇಳ್ತದೆ ನೀನು ನಳ. ನಿಮ್ಮ ಮನಸ್ಸು, ರಾಜಋಷಿಯಾದಂತಹ ನನ್ನ ಮನಸ್ಸು ಹೇಳ್ತದೆ ಅಂತ ಆದ್ರೆ ಅದು ತಪ್ಪು ಹೇಳಲಿಕ್ಕಿಲ್ಲ. ನಿಮ್ಮ ಮನಸ್ಸು ಹೇಳಿದ್ರು ನನ್ನ ಮನಸ್ಸು ಹೇಳುವುದಿಲ್ಲ. ಅಲ್ಲ, ನಾನು ಬಾಹುಕ. ನೀನು ಬಾಹುಕ. ನಾನು ಬಾಹುಕ. ನೀನು ನಳನಲ್ಲ. ನಳನಲ್ಲ. ಮೂರು ಮೂರು ಮಾತಿಗೂ, ಮೂರಲ್ಲ 100 ಮಾತಿಗೂ ನಾನು ಬಾಹುಕ. ನೀನು ಬಾಹುಕ. ನಾನು ಬಾಹುಕ. ಛೇ! ಚಾಂಡಾಲ, ನೀನು ಬಾಹುಕ, ನೀನು ನಳನಲ್ಲ. ನಿನ್ನಂತವನಲ್ಲಿ ದೇವತಾ ಸ್ವರೂಪಿಯಾದಂತಹ ನಳನನ್ನು ನಾನು ಆರೋಪಿಸಿದನಲ್ಲ, ಅದು ತಪ್ಪು. ಅದು ತಪ್ಪು. ಅದು ನನ್ನ ನಾಲಿಗೆ ಮಾಡಿದಂತಹ ತಪ್ಪು. ತಪ್ಪು ಮಾಡಿದಂತಹ ಅಂಗ ರಾಜಋಷಿಯ ಶರೀರದಲ್ಲಿ ಇರಕೂಡದು. ಅದಕ್ಕಾಗಿ ಹಿಡಿದ ಕರವಾಳದಿಂದ ತಪ್ಪು ಮಾಡಿದಂತಹ ನಾಲಿಗೆ ಬುಡವನ್ನು ಕೊಯ್ದು ನನ್ನ ಪ್ರಾಣವನ್ನು ನಿನ್ನ ಕಾಲ್ಬಿಡಲೇ. ಹರಿಸುತ್ತ ಇಂದದರಳ ಬುದ್ಧಿಯಾತಗೀಗ ಕೊಳ್ಳೆ ನಾನೇ ನಳನು ಪರಮಸಾಗರತಿಗೆ ಮಾಡ್ತೀರೋ ಮಕ್ಕಳಾಟ. ಹೇಳು, ನೀನು ನಳನಲ್ವೇ? ನೀನು ನಳನಲ್ವೇ ಪ್ರಭು? ನನ್ನ ನಳನಲ್ವೇ? ನಾನೇ ನಳ. ಪ್ರಭೋ ಪ್ರಭೋ ಪ್ರಭೋ, ನೀನು ನಳ ಹೌದು ಅಂತಾದ್ರೆ ರೂಪಜಿತ ಕಾಮ ಭೀಮ ಪರಾಕ್ರಮಿ ಸಂಗ್ರಾಮ ಸಿಂಹ ನನ್ನ ಪ್ರಭುವೇ, ಯಾಕೆ ಜಿಯೋ ನಿನಗೆ ಹೀಗೆ ಶನಿಕಾಟ. ಶನಿಕಾಟ. ಕಾರ್ಕೋಟಕನ ರೂಪದಲ್ಲಿ ಬಂದು ನನಗೆ ಕಾರ್ಕೋಟಕ ಕಚ್ಚಿದ. ರೂಪ ವಿರೂಪವಾಗಿ ಹೋಯಿತು. ಬದುಕುವುದಕ್ಕೆ ಬೇರೆ ದಾರಿ ಇಲ್ಲದೆ ಈ ರೂಪದಿಂದ ಬಂದೆ. ಶನಿಯ ಕಾಟ. ಶನಿಕಾಟ. ಶನಿ ವಿಮೋಚನಾ ಮಂತ್ರವನ್ನು ನಾ ಹೇಳಿಕೊಡ್ತೇನೆ ಪ್ರಭು. ಅದರಿಂದ ವಿಮೋಚಿತ ಇದೋ 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 ಮಾಡು. ಛಾಯಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರ. ಶನಿ ವಿಮೋಚನ ಮಂತ್ರವನ್ನು ಪಠಿಸಿದ ಕಾಲಕ್ಕೆ ನನ್ನ ಕಣ್ಣೇನನ್ನು ನಂಬಲಾಗದ ಸ್ಥಿತಿ. ದೇಹದಲ್ಲಿದ್ದಂತಹ ಹೇಸಿಗೆಯ ರೂಪ ಎನ್ನುವುದು ದೂರವಾಗಿ ನಾನು ಮೊದಲಾಗಿ ಹೊಂದಿರಬಹುದಾದ ನಳಚಕ್ರವರ್ತಿಯ ನನ್ನ ಸ್ವರೂಪವೇ ಮತ್ತೊಮ್ಮೆ ಬಂತು. ವಿಚಾರ ಮಾಡುವುದು ನಾನು ಅದನ್ನಲ್ಲ. ಲೋಕದಲ್ಲಿ ಧರ್ಮಾತ್ಮನಾಗಿ ಚಕ್ರವರ್ತಿಯಾಗಿ ಆಳ್ವಿಕೆಯನ್ನು ಮಾಡಿದಂತಹ ನಾನು ಪರ ಧನಕ್ಕಾಗಿ ಪರ ಸ್ತ್ರೀಗಾಗಿ ಯಾವ ಕಾರಣಕ್ಕೂ ಹಂಬಲಿಸಿದ್ದಿಲ್ಲ. ಇನ್ನೊಬ್ಬನ ಮನೆಗೆ ಬೆಂಕಿ ಕೊಟ್ಟವನಲ್ಲ. ಸತ್ತರ್ಮದಿಂದಲೇ ಇಲ್ಲಿಯವರೆಗೆ ರಾಜ್ಯವನ್ನು ಆಳುತ್ತಾ ಇದ್ದ ನನಗೆ ಈ ತೆರನಾದಂತಹ ದುಸ್ಥಿತಿಯನ್ನು ಒದಗಿಸಿದೆ. ಸತಿ ಸುತರನ್ನಾದರೂ ಬಿಟ್ಟು ಬದುಕಬೇಕಾದ ದುಸ್ಥಿತಿಗೆ ನನ್ನನ್ನು ತಂದು ನಿಲ್ಲಿಸಿದೆಯಲ್ಲ ಪ್ರಭು. ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ? ನಾನೇನು ಮಾಡಿದ್ದೇನೆ ಎನ್ನುವುದಕ್ಕಾಗಿ ಶಿಕ್ಷೆ ಹೇಳು. ಮೂರು ಮೂರ್ತಿಗಳ ಆಜ್ಞೆಯನ್ನು ಮೀರುವುದಕ್ಕೆ ಉಂಟೆ ಹೇಳು. ಸರಿಯಪ್ಪ, ನೀ ಹುಟ್ಟಿದಾಗಲೇ ಕಣ್ತೆರೆದು ನೋಡಿ ಅಪ್ಪನಿಗೆ ಕುಷ್ಠರೋಗ ಬಾಧಿಸಿತಂತೆ. ನೀನು ಲೋಕದಲ್ಲಿ ಶುಭಾಶುಭ ಫಲವನ್ನು ಕೊಡುವವನು, ಸತ್ಯ, ನಾವು ಒಪ್ಪುತ್ತೇನೆ. ಮೂರು ಮೂರ್ತಿಗಳ ಆಜ್ಞೆ ಅಂತ ಹೇಳಿದ ಬಳಿಕ ಅದನ್ನು ಮೀರುವುದಕ್ಕಿಲ್ಲ. ಅದೇ ವಿಷ್ಣುವಿನ ಪ್ರತಿರೂಪವಾಗಿ ಲೋಕದಲ್ಲಿ ಆಡಳಿತ ನಡೆಸುವಂತಹ ನಾವು ತಪ್ಪುವುದಕ್ಕಿಲ್ಲ. ಅದರೊಂದು ಕೋರಿಕೆ. ಯಾವುದು? ಒಬ್ಬಾತನಿಗೆ ಎಷ್ಟು ವರ್ಷಗಳ ಕಾಲ ನಿನ್ನ ಬಾಧೆಯನ್ನು ಕೊಡುತ್ತಿ? 30 ವರ್ಷಗಳ ಕಾಲ. ಅಪ್ಪ, 30 ವರುಷ? ಹೌದು. ಒಬ್ಬ
ಆತ ತನ್ನ ಬದುಕಿನ ಆಯುರ್ಮಾನದ ಅರ್ಧ ವರ್ಷವನ್ನು ನಿನ್ನ ಬಾಧೆಯಲ್ಲಿ ಕಳೆದ ಅಂತ ಆದ್ರೆ ಅವ ಯಾವ ಸಾಧನೆ ಮಾಡುವುದಕ್ಕೆ ಸಾಧ್ಯ ಉಂಟು? ನಾನಾದರೂ ಚಕ್ರವರ್ತಿ ಅನುಭವಿಸಿದೆ, ಬಾಕಿದ್ದವರಿಗೆಲ್ಲ ಸಾಮಾನ್ಯರಿದ್ದ ಇದನ್ನು ಸಾಧಿಸಿಕೊಂಡು ಬದುಕುವುದಕ್ಕೆ ಸಾಧ್ಯ ಇಲ್ಲ. ಕೈ ಮುಗಿದು ಕೇಳುವುದು ಏನು? ನಿನ್ನ ವರುಷಗಳ ಬಾಧೆಯನ್ನು ಕಡಿತಗೊಳಿಸಬೇಕಯ್ಯ. 15 ವರ್ಷಗಳ ಕಾಲ ಬೇಡ, ಅದು ಮತ್ತೊಮ್ಮೆ ಕಡಿತಗೊಳಿಸಬೇಕು. ನೀನು 7.5 ವರ್ಷಗಳ ಕಾಲ, ದ್ವಾದಶ ಜನ್ಮ ದ್ವಿತೀಯ ಎನ್ನುವಂತಹ 3 ವಿಭಾಗದಿಂದ 2.5 ವರ್ಷಗಳ ಒಟ್ಟು 7.5 ವರ್ಷಗಳ ನಿನ್ನ ಬಾಧೆ ಇರಬೇಕು. ಒಂದು ವೇಳೆ ಅದರಿಂದ ಕಳೆದು ಮುಂದಕ್ಕೆ ಬರುವಂತಹ ವ್ಯಕ್ತಿಗೆ ನಿನ್ನ ಶುಭ ಫಲವೂ ಸಿಗಬೇಕು. ಆದರೊಂದು ಮಾತು, ಯಾವಾತ ನಳ ಹಾಗೆಯೇ ಋತುಪರ್ಣ, ದಮಯಂತಿ, ಕಾರ್ಕೋಟಕ ಎನ್ನುವಂತಹ ನಾಮವನ್ನು ಉಚ್ಚರಿಸುತ್ತಾರೋ ಅವರಿಗೆ ಯಾವ ಕಾರಣಕ್ಕೂ ನಿನ್ನ ಪೀಡನೆ ಎನ್ನುವುದು ಇರಕೂಡದು. ಈ ಉಪಕಾರ ಮಾಡ್ತೀಯನಯ್ಯ? ಹಾಗೇ ಆಗಲಿ. ಹೊರಡಬೇಡ, ಮತ್ತೆ ಇನ್ನೂ ನಿನ್ನ ಉಪಕಾರ ಬೇಕು. ಏನು? ಕುಂಡಿನ ನಗರವನ್ನು ಸೇರಿ ನನ್ನ ಸತಿಯನ್ನು ಸಂಧಿಸುವಲ್ಲಿಯವರೆಗೆ ನನ್ನ ದೇಹದಲ್ಲೇ ಇದ್ದುಕೋ, ಮುಂದೆ ಸಾಗೋಣ. ಏನು ಪ್ರಭು, ನಿಮ್ಮ ವೇಷ ಮುಗಿಲಿಲ್ವಾ? ವೇಷ ಮುಗಿಲಿಕ್ಕೆ ಕತೆ ಮುಗಿಬೇಕಲ್ಲ, ಅದಕ್ಕೆ ಕತೆ ಮುಗಿಯದ ವೇಷ. ಹೌದು, ನಿಮ್ಮ ಕತೆ ಮುಗಿಸಲಿಕ್ಕೆ ನಾನು ಯಾಕೆ? ಅಲ್ಲಿಗ ಓಲೆ ಬಂದದ್ದು ಯಾರಿಗೆ? ನನಗೆ. ಮತ್ತೆ ನೀವು ಹೋಗಬೇಡುವ? ಜೊತೆ ಇಲ್ಲದೆ ಇದ್ರೆ ಕತೆ ಮುಂದೆ ಹೋಗುದಿಲ್ಲ. ಜೊತೆ ಬೇಕು, ಇಲ್ಲ ಇದ್ರೆ ಕತೆ ಹೋಗುದಿಲ್ಲ. ಮತ್ತೆ ಚಕ್ರವರ್ತಿಗಳು, ಏನು ನಿಮ್ಮನ್ನು ಚಕ್ರವರ್ತಿಗಳು ಅಂತಲೇ ಕರೆಯುದು, ಇನ್ನು ಭಾವುಕ ಅಂತ ಕರೀಲಿಕ್ಕಿಲ್ಲ. ಈಗ ಬೇಡ, ಸ್ವಲ್ಪ ಮತ್ತೆ ಕರೀರಿ. ಈ ರೂಪದಲ್ಲಿ ನನಗೆ ದೋಷ ಬಂದಿತ್ತು. ಯಾವ ಚಕ್ರವರ್ತಿಯು ಈ ರೂಪದಲ್ಲಿ ಇರ್ಲಿಕ್ಕಿಲ್ಲ. ಹಾಗಿದ್ರೆ ಈಗ ನೀವು ಹೇಗೆ ರಾಜ್ಯ ಕಳ್ಕೊಂಡದ್ದು? ಹೇಗೆ? ಎಲ್ಲ ದ್ಯೂತ ಆಡಿ ನಾನೆಲ್ಲವನ್ನೂ ಕಳ್ಕೊಂಡೆ. ದ್ಯೂತವನ್ನು ಆಡುವುದಕ್ಕಿಂತ ಮೊದಲು ಒಂದು ಮಂತ್ರ ಗೊತ್ತಿರಬೇಕು. ಯಾವುದು? ಅದಕ್ಕೆ ಅಕ್ಷಹೃದಯ ಅಂತ ಹೇಳುವುದು. ದ್ಯೂತದ ಮರ್ಮವನ್ನು ತಿಳಿಯಬಹುದಾದಂತಹ ಮಂತ್ರ. ಅದನ್ನು ಹೇಳಿದ್ರೆ ಆಟದಲ್ಲಿ ಎಷ್ಟು ಸಂಖ್ಯೆ, ಏನು ಸಂಖ್ಯೆ ಎಲ್ಲ ಗೊತ್ತಾಗ್ತದೆ. ನೋಡಿ, ಅಕ್ಷಹೃದಯ, ಇದನ್ನು ಉಪಯೋಗಿಸಿ ನೀವು ದ್ಯೂತವಾಡಿದ್ರೆ ನೀವು ಸೋಲುವುದಕ್ಕೆ ಇಲ್ಲ. ಸಾಲ ಬೇಡ ನನಗೆ. ಇನ್ನು ಮಂತ್ರ ಗೊತ್ತುಂಟು ಅಂತ ಸಿಕ್ಕಿದ ಕಡೆಯಲ್ಲೆಲ್ಲ ಆಡಬೇಡಿ. ಇಲ್ಲ ಇಲ್ಲ, ಆಡ್ಲಿಕ್ಕಿಲ್ಲ. ಆದ್ರೆ ನಿಮ್ಮ ಸಾಲ ನನ್ನಲ್ಲಿ ಉಳಿಬಾರದು. ಎಂತದ್ದು ಸಾಲ ಕೊಟ್ಟಿದ್ದೇನೆ ನಾನು? ನೀವೀಗ ಒಂದು ಮಂತ್ರ ಸಾಲ ಕೊಟ್ರಲ್ಲ, ಹಾಗಾದ್ರೆ 2 ಕೊಟ್ಟಿದ್ದೇನೆ ನಾನು. ಆಗ ಶನಿ ವಿಮೋಚನೆ, ಈಗ ಅಕ್ಷಹೃದಯ. 2ಕ್ಕೆ 2 ಕೊಡ್ತೇನೆ ನಾನು. ಮತ್ತೆ ಚಕ್ರವರ್ತಿಗಳೆಲ್ಲ ಕೊಡುವಾಗ ಒಂದು ಹೆಚ್ಚವೇ ಕೊಡಬೇಕು, ಕಡಿಮೆ ಕೊಡಬೇಕು. ಯಾಕೆ ಗೊತ್ತಾ? ಬಡಕಲಾದಂತಹ ಕುದುರೆಯನ್ನು ಕಟ್ಟಿ ನಾವು ಓಡೋಡಿ ಬಂದಾಗ ನಿಮಗೆ ಹೇಗೆ ಸಾಧ್ಯ ಅಂತ ಹೇಳಿದ್ರಲ್ಲ, ಅದು ಅಶ್ವಹೃದಯದ ಮಹಿಮೆ. ಅಶ್ವಹೃದಯ ಮತ್ತು ರಥಕಲ್ಪ, ಇದೆರಡನ್ನು ನಿಮಗೆ ನಾನು ಬೋಧಿಸ್ತೇನೆ. ಪ್ರಭು, ಸ್ವಲ್ಪ ಹೊತ್ತಿರುವುದು ರಥ ಏರಿ ನಾವು ಕುಂದಿನಾಪುರದತ್ತ ಹೋಗುವ. ಚಕ್ರವರ್ತಿಗಳು ಅಂತ ಹೇಳಲಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ಚಕ್ರವರ್ತಿ ಇಲ್ಲ. ಬಾಹುಕ, ಇವತ್ತಿನ ಮದುಮಗಳಾದಂತಹ ದಮಯಂತಿ ದೇವಿ ನಿಮ್ಮನ್ನು ಅಗತ್ಯವಾಗಿ ಕಾಣಬೇಕು ಅಂತ ಕರೆ ಕಳಿಸಿದ್ದಾಳೆ. ಮದುಮಗಳಿಗೆ ನನ್ನಲ್ಲಿ ಎಂತ ಕೆಲಸ? ಗಂಡ ಹೆಂಡತಿಯರ ಸಂಭಾಷಣೆಯ ಮಧ್ಯೆ ನಾನೆಂತದಕ್ಕೆ ಸುಮ್ಮನೆ? ನೀವು ಮಾತಾಡಿ ಏನೆಲ್ಲ ವಿಷಯ ವಿನಿಮಯ ಮಾಡ್ಲಿಕ್ಕೆ ಉಂಟು ಅದನ್ನೆಲ್ಲ ಮಾಡಿಕೊಳ್ಳಿ. ಸ್ವಾಮಿ, ಇಷ್ಟರವರೆಗೆ ನಾ ಬಂದಿದ್ದೇನೆ, ಇಲ್ಲಿವರೆಗೆ ನನ್ನ ಅಗತ್ಯ ನಿಮಗಿತ್ತು. ಇನ್ನೊಮ್ಮೆ ಕಾಣುವುದಕ್ಕೆ ದೇವರು ನಮಗೆ ಸರಿಯಾದಂತಹ ಸಂದರ್ಭವನ್ನು ಒದಗಿಸಿದ್ರೆ ನಾವು ಕಾಣೋಣ, ಇಲ್ಲದೇ ಇದ್ರೆ ಕೊನೆಯ ಭೇಟಿ ಅಂತ ತಿಳಿಯಿರಿ. ನಮಸ್ಕಾರ, ಬರ್ತೇನೆ. ಮದುಮಗಳಿಗೆ ನನ್ನನ್ನು ನೋಡ್ಬೇಕಂತೆ. ನೋಡುವ, ಅವಳನ್ನೊಮ್ಮೆ ಪರೀಕ್ಷೆ ಮಾಡಿ ನೋಡುವ. ಹೋಗುವ. ತೀರ ನೀನ್ಯಾರು ತಮವು ರಾಮುದೀಗ ಯಾರ ತಾರಕ ನಾಮ ಬೇಣುತ್ತಿರು ಬೇಗ ಈ ರೂಪು ಜನನಿಯಲಿ ಜನಿಸುವಾಗಲೇ ಇರುವುದು ಸೇರಿಕೊಂಡುದು ಇದ್ದಲಾಗಿ ನಿನಗೆ ನಾರಿ ಅವಳು ಮಕ್ಕಳಷ್ಟಿಗರು ಜನ ಗೊತ್ತು ಗೋರದುಂದದಿ ಬೇಡ ನೀರಗಾಚಿಯುಳು ಮದುಮಗಳು ಬರ್ಲಿಕ್ಕೆ ಎಲ್ಲಿ? ಮದುಮಗಳಲ್ಲಿ ಓದೀರಾ? ಯಾರು? ನೀವು? ನಾನು
ನಾನು ಧೀರನಾಗೆ ಕಾಣ್ತೇನ? ನನಗೆ ಹಾಗೆ ಕಾಣ್ತಾ ಇದ್ದೀನಿ. ಹ. ಧೀರ, ಓ, ನಿಮ್ಮನ್ನು ಕರೆಸಿಕೊಂಡವಳು ನಾನೇ, ಅಂದ್ರೆ ಇಂದಿನ ಮದುಮಗಳು. ಮದುಮಗಳ? ನಿಮ್ಮಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕಿದೆ. ನನ್ನಲ್ಲಿ ಹಾ. ಒಳ್ಳೊಳ್ಳೆ ಮಾತುಗಾರರು ನಮ್ಮಲ್ಲಿದ್ದಾರೆ, ನನ್ನಲ್ಲಿ ಯಾಕಪ್ಪ ಮಾತನಾಡ್ತೀರಿ? ಕೆಲವೊಂದು ಪ್ರಶ್ನೆಗಳಿದೆ, ಅದಕ್ಕೆ ನನಗೆ ಉತ್ತರ ಎನ್ನುವುದು ಬೇಕು. ಪ್ರಶ್ನೆಯ ಸಮರ್ಪಕ ಉತ್ತರ ಕೊಡ್ಬೇಕಾ? ಖಂಡಿತ. ಗೊತ್ತಿದ್ದದ್ದು ಕೊಡ್ತೇನೆ. ಹಾ, ಸರಿ. ಹಾ. ಅಷ್ಟು ಮಾಡಿದ್ರೆ ಸಾಕು. ಹ. ಓ ಧೀರ, 1 ಯಾರು ನೀವು? 2 ನಿಮ್ಮ ಹೆಸರೇನು? 3 ನಿಮ್ಮ ಊರೆಲ್ಲಿ? 4 ನಿಮ್ಗೆ ಮದುವೆ ಆಗಿದೆಯಾ? 5 5 ಮದುವೆ ಆಗಿದೆ. 5 ಮದುವೆ ಆದದ್ದಲ್ಲ, ಪ್ರಶ್ನೆ 5. ಪ್ರಶ್ನೆ 5. ಆ, ನಿಮ್ಗೆ ಮಕ್ಕಳೆಷ್ಟು? 6 6 ಮಂದಿ ಮಕ್ಕಳ? 6 ಮಕ್ಕಳಲ್ಲ, ಪ್ರಶ್ನೆ 6. ಪ್ರಶ್ನೆ ಸಂಖ್ಯೆ 6. 6. ಈ ರೂಪ ಎನ್ನುವುದು ನೀವು ಹುಟ್ಟುವಾಗಲೇ ಇತ್ತ? ತದನಂತರ ಈ ರೂಪ ಎನ್ನುವುದು ನಿಮ್ಮನ್ನು ಸೇರಿಕೊಂಡದ್ದು? 8. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎನ್ನುವುದು ಬೇಕು, ಹೇಳಬಹುದೇ? ಮೆರವ ಬಂಗಾಳ ದೇಶಗಳಿನಗೆ ಪೂರ್ವದಲ್ಲಿ ವರ ಬಾಹುಕನು ಎಂಬ ಹೆಸರು ಕೇಳು. ಭರದ ವಿಧಿವಚದಿಂದ ದಾರಿದ್ರ್ಯ ಸಂಭವಿಸಿಗಿರು ಬೆರುಕು ಬಾಳ ನುಳುಪಾಗ ವ್ಯಕ್ತಿಯನೇ. ನನ್ನ ಪರಿಚಯ ಬೇಕಲ್ಲ. ನನ್ನ ಹೆಸರು ಬಾಹುಕ. ಬಾಹುಕ ಅಂತ ನನ್ನ ಹೆಸರು. ಬಾಹುಕ. 2ನೇ ಪ್ರಶ್ನೆ, ನಿಮಗೆ ಮದುವೆ ಆಗಿದೆಯೋ? ಅಲ್ವಾ? ಮದುವೆ ಆಗಿತ್ತು. ಆಗಿತ್ತು. ಏನು ಮಾಡುವ? ಏನಾಯ್ತು? ಕಾಲದೋಷವೋ ಕರ್ಮದೋಷವೋ, ಅವರನ್ನು ಅವಳು ಬಿಟ್ಟು ಹೋದ, ನಾನು ಬಿಟ್ಟು ಹೋದ, ನನಗೆ ಗೊತ್ತಾಗುವುದಿಲ್ಲ. ಅಂತೂ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋದದ? ಬಹುಶಃ ಅವಳೇ ಬಿಟ್ಟು ಹೋದದ್ದು ಇರ್ಬೇಕು. ಅಯ್ಯೋ, ಅವಳು ಎಲ್ಲಾದ್ರೂ ಒಮ್ಮೆ ನನ್ನ ಕೈಗೆ ಸಿಗಬೇಕಿತ್ತು. ಅವಳನ್ನು ಕೇಳ್ತಾ ಇದ್ದೆ ನಾನು. ಅಲ್ಲ, ನಿಮ್ಮನ್ನು ಬಿಟ್ಟು ಹೋದದ ಅವಳು? ಅವಳು ನನ್ನನ್ನು ಬಿಟ್ಟು ಹೋದ್ದು. ಕಷ್ಟವೋ ಸುಖವೋ ಮದುವೆ ಆದ ಮೇಲೆ ಗಂಡನ ಬಳಿಯಲ್ಲೇ ಇರಬೇಕಾದವಳು ಅಲ್ವಾ? ಬಿಟ್ಟು ಹೋಗಿದ್ದಾಳಂತಾದ್ರೆ ಅಲ್ವಾ? ಬಿಟ್ಟು ಹೋಗಬಹುದಾ? ಹುಟ್ಟುವಾಗ್ಲೇ ಈ ರೂಪ ಇರ್ಲಿಲ್ಲ, ಮತ್ತೆ ಸುಂದರ ರೂಪ ಇತ್ತು. ಗ್ರಾಚಾರಕ್ಕೆ ಈ ರೂಪ ಬಂದು ಹೋಯಿತು. ಮತ್ತೆ ನನ್ನ ಊರು ಬಂಗಾಳ. ಬಂಗಾಳ ಅಂದ್ರೆ ಗೌಡು ಬಂಗಾಳ. ಗೌಡು ಬಂಗಾಳ. ಮಕ್ಕಳು 2, 1 ಗಂಡು 1 ಹೆಣ್ಣು. 1 ಗಂಡು 1 ಹೆಣ್ಣು. ಹೇಗಾದ್ರೂ ಬದುಕಬೇಕಲ್ಲ, ಅದಕ್ಕೆ ಬೇಕಾಗಿ ಋತುಪರ್ಣನ ಸ್ಥಾನದಲ್ಲಿ ಅವರಿಗೆ ಸಹಾಯಕನಾಗಿ ನಾನು ಪಾಕವೃತ್ತಿಯಲ್ಲಿದ್ದೇನೆ. ಅಷ್ಟೇ ಅಲ್ವಾ? ಇಷ್ಟು. ಇವತ್ತಿನ ಮದುಮಗಳು ನಾನು ನೋಡಿ, ಎಲ್ಲ ಬಂದು ಸೇರಿದ್ದಾರೆ ನನ್ನನ್ನು ಮದುವೆ ಆಗ್ಬೇಕಂತ. ಇವರೆಲ್ಲ ನಿಮ್ಮನ್ನೇ ಮದುವೆ ಆಗ್ಲಿಕ್ಕೆ ಬಂದದ್ದು? ಅರಸು ಮಕ್ಕಳು. ಅರಸು ಮಕ್ಕಳು. ಹಾಗೆ ಅಂತೆ. ಮತ್ತೇನು? ಹಾಗೆ ಆಗ್ಲಿಕ್ಕಾಗ್ತದ? ಬಂದಂತ ಅವ್ರು ಎಲ್ರಿಗೂ ನನ್ನ ಮೇಲೆ ಮನಸ್ಸಿರಬಹುದು, ಅವ್ರ ಮೇಲೆ ನನಗೆ ಮನಸ್ಸಿಲ್ಲ. ಅದೇನು ನಿಮಗೆ ಮನಸ್ಸಿಲ್ಲ? ನನಗೆ ಮೋಹ ಎನ್ನುವುದುಂಟು. ಮದುವೆ ಇಲ್ಲ ಅಂತಲ್ಲ, ಮದುವೆ ಆಗ್ತದೆ. ಮದುವೆ ಆಗ್ತದೆ. ವರನ ಆಯ್ಕೆ ಆಗಿದೆ. ಆಗಿದೆ? ಯಾರು? ಯಾರ್ಯಾರು ಅಲ್ಲ ಸ್ವಾಮಿ, ಆ ವರನೇ ನೀವು. ನಾನು? ನಿಮ್ಮ ಮೇಲೆ ಅತಿಯಾದಂತ ಮೋಹ ನನಗೆ. ನನ್ನಲ್ಲಿ ಮೋಹ ನಿಮಗೆ? ತರುಣಿ ಮೋಹ ಯಾಕಿಗೆಯನ್ನಳು, ತರುಣಿ ಮೋಹ ಯಾಕಿಗೆಯನ್ನಳು. ತಿರುಕರಿಂದದಿ ತಿರುಕ ಜಗದೊಳು, ತಿರುಕರಿಂದದಿ ತಿರುಕ ಜಗದೊಳು. ದೊರೆಕುಮಾರಿಗೆ ನಿನಗೆ ಯೋಗ್ಯವೇ, ದೊರೆಕುಮಾರಿಗೆ ನಿನಗೆ ಯೋಗ್ಯವೇ. ಹರರ ಸೇವೆಯೂ ದ್ರವಗಳೆಯುವೆ. ತರುಣಿ ಮೋಹ ಯಾಕಿಗೆಯನ್ನಳು, ತಿರುಕರಿಂದದಿ ತಿರುಕ ಜಗದೊಳು, ತಿರುಕರಿಂದದಿ ತಿರುಕ ಜಗದೊಳು. ದಮಯಂತಿ, ಇದು ಮದುವೆ ಅಂತ ನಿನಗೆ ನನ್ನನ್ನು ಕಂಡಾಗ ಮೋಹ ಬಂತಲ್ಲ? ಒಂದು ಮೋಹ ಪಡುವಂತಹ ರೂಪ ಆದ್ರೂ ನನ್ನಲ್ಲಿ ಉಂಟಾ? ಕುರೂಪವನ್ನು ಹೊಂದಿದವ ನಾನು ಮಾತ್ರವಲ್ಲದೆ ಒಂದು ಮದುವೆ ಆದಂತಹ ಗಂಡಸು ಹೆಂಡತಿ ಮಕ್ಕಳನ್ನು ಸಾಕುವ ಹೊಣೆಗಾರಿಕೆಯನ್ನು ಹೊಂದಿರಬೇಕು. ನಿಮಗೆ ಮದುವೆ ಆಗಿದೆ ಅಂತ ಯೋಚನೆ ಮಾಡುವುದು ಬೇಡ. ನನಗೂ ಮದುವೆ ಆಗಿದೆ, ನನಗೂ 2 ಮಕ್ಕಳು. ನಿಮಗೂ 2 ಮಕ್ಕಳು? ಹೌದು. ಏನ್ ಮಾಡುವುದು? ನೀವು ಹೇಳಿದ ಹಾಗೆ ನನ್ನನ್ನು ನನ್ನ ಗಂಡ ಬಿಟ್ಟು ಹೋದವರು. ಗಂಡ ಬಿಟ್ಟು ಹೋದ್ನಾ? ಎಂತ ಪಾಪಿಷ್ಟ, ಎಂತ ಪಾಪಿಷ್ಟ. ನಿಮ್ಮನ್ನು ಬಿಟ್ಟು ಓಯ್, ನೀವ್ಯಾಕೆ ನನ್ನ ಗಂಡನಿಗೆ ಬೈಯುವುದು? ಅಲ್ಲ, ಪಾವ ಬಿಟ್ಟು ಹೋದ್ದು. ಏನೋ ಪಾಪ, ಯಾವ ರೀತಿ ಕಷ್ಟ ಇತ್ತೋ, ಎಂತ ಸಂದಿಗ್ಧ ಪರಿಸ್ಥಿತಿಯೋ ಹಾಗಾಗಿ ಬಿಟ್ಟು ಹೋದವರವರು. ಬಿಟ್ಟು ಹೋದದ್ದು. ಈಗ ನೀವು ನನ್ನನ್ನು ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ರಿ.
ನಾನು ಮೊದಲೇ ಎದ್ದು ನಿಲ್ಲಕ್ಕೆ ಆಗುವುದಿಲ್ಲ. ಈಗ ಹೆಣ್ಣು ಮಕ್ಕಳು ಬಯಸುವುದೇನನ್ನು? ಗಂಡನಿಂದ ನೆಮ್ಮದಿಯನ್ನು, ಸುಖವನ್ನು. ಆ ಸುಖವನ್ನು ಕೊಡುವಂತಹ ಶಕ್ತಿ ನನಗಿಲ್ಲ. ಆದ್ದರಿಂದ ನನಗೆ ಮದುವೆ ಬೇಡ. ಸುಖ ಎಂತದಕ್ಕೆ ಸ್ವಾಮಿ? ನಿಮಗೂ 2 ಮಂದಿ ಮಕ್ಕಳಿದ್ದಾರೆ, ನನಗೂ 2 ಮಕ್ಕಳಿದ್ದಾರೆ. ಅಂತಾದ ಮೇಲೆ ಕೇವಲ ದೈಹಿಕವಾಗಿ ಸುಖಕ್ಕಾಗಿ ನಿಮ್ಮನ್ನು ಬಯಸುವುದಲ್ಲ. ನಾನು ಮದುವೆ ಆಗ್ಬಹುದಲ್ಲ ನಿಮ್ಗೆ? ಯಾಕೆ ನನಗೆ ಮದುವೆ ಆಗುದು ಬೇಡ ಬೇಡ. ಮೊದಲ ಸತಿಯನೇ ಪೊರೆಯಲಾರದೆ, ಮೊದಲ ಸತಿಯನೇ ಪೊರೆಯಲಾರದೆ, ಅದನ್ನು ಗೆಟ್ಟುದೇ ಶಾಂತ ತಿರುಗಿದೆ, ಅದನ್ನು ಗೆಟ್ಟುದೇ ಶಾಂತ ತಿರುಗಿದೆ. ಮದುವೆ ಬೇಡನ ವೃತ್ತನಾದೆನು, ಮದುವೆ ಬೇಡನ ವೃತ್ತನಾದೆನು, ನಾ ವೃತ್ತನಾದೆನು, ನಾ ವೃತ್ತನಾದೆನು. ಮದನ ಕೆಳಿಗೆ ಮೊದಲರನು ಕಣಿಮೋದಾಯಾಗಿ ಬರಗಳು, ದುರ್ಗದಿಂದ ತಿರುಗ ಜಗದಳು, ದುರ್ಗದಿಂದ ತಿರುಗ ಜಗದಳು. ಮಗಳೇ, ಒಂದು ಕಾಲದಲ್ಲಿ ಮದುವೆಯಾಗಿ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಸಾಧ್ಯವಿಲ್ಲದೆ ನಾನೂ ಬಿಟ್ಟು ಹೋದವ. ಅಂತಹ ಸ್ಥಿತಿಯನ್ನು ಆ ಕಾಲದಲ್ಲೇ ಹೊಂದಿದವ. ಮಾತ್ರವಲ್ಲ, ಒಂದು ವೇಳೆ ನೀವು ನನ್ನನ್ನು ಮದುವೆಯಾದರೂ ಮದನ ಕೇಳಿಗೆ ನೀವು ಮನಸ್ಸು ಮಾಡಿದರೆ ಅದನ್ನು ಕೊಡುವ ಶಕ್ತಿ ಉಳ್ಳವ ನಾನಲ್ಲ. ಆದ್ದರಿಂದ ಮದುವೆ ನನಗೆ ಬೇಡ, ನೀವು ಒತ್ತಾಯ ಮಾಡಬಾರ್ದು. ನಿಮ್ಮಲ್ಲಿ ಏನಿಲ್ಲ ಅಂತ ನೀವು ಮದುವೆ ಆಗದೆ ಉಳಿಯುವುದು. ಏನುಂಟು? ಕುರೂಪ ಬಿಟ್ರೆ ನಿಮ್ಮಲ್ಲಿ ಇಲ್ಲದಿದ್ರೆ ನಮ್ಮಲ್ಲಿ ಉಂಟು. ನೋಡಿ, ಅಪ್ಪನಲ್ಲಿ ಹೇಳಿ ಅರ್ಧ ರಾಜ್ಯದ ವ್ಯವಸ್ಥೆಯನ್ನು ನಿಮಗೆ ಮಾಡೋಣ. ನಾನು ಮಾವನ ಮನೆಯ ಬಂಡವಾಳದಲ್ಲಿ ಬದುಕುವವಲ್ಲ. ನನಗೆ ಏನಿದ್ರು ನನ್ನ ಸ್ವಂತ ದುಡಿಮೆಯದ್ದಾಗಬೇಕು. ಈಗ ಸ್ವಾಭಿಮಾನ ಅಲ್ವಾ? ಅದಾಗುದಿಲ್ಲ. ಆದಿತ್ತು ಸ್ವಾಮಿ, ಭಿಕ್ಷಾಟನೆ ಆದಿತ್ತು, ಹೋಗೋಣ, ಇಬ್ಬರು ಜೊತೆಯಾಗಿ ಹೋಗೋಣ. ನಾನು ಬರ್ತೇನೆ. ಆಗುದಿಲ್ಲ. ಹೆಂಗಸರನ್ನೆಲ್ಲ ಕರ್ಕೊಂಡು ನಾವು ಭಿಕ್ಷೆಗೆ ಹೋಗುವವರಲ್ಲ. ಬೇಡ್ತಿದ್ರು ನಾವೇ ಹೋಗಿ ಬೇಡುವುದು, ಬೇರೆ ಯಾರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಬೇಡುವುದಿಲ್ಲ. ಈಗ ನನ್ನನ್ನು ಮದುವೆ ಆಗುವುದಿಲ್ಲ. ನಾನು ಆಗುವುದಿಲ್ಲ, ಆಗುವುದೇ ಇಲ್ಲ. ಬೇಡ ಸ್ವಾಮಿ. ನೀನೆ ಕಲಿಸಿದ ಜಾಣ ನುಡಿಗಳ ನೀಗ ಬಿಟ್ಟುದಂತಿರಲಿ, ನಿಜಗಳ ಕಾಣಿಸೈ ಬಹು ಭಾಗ್ಯ ಉಳಿಸಿದೆ. ಏನು ದೃಢವೋ ಕಲ್ಮನಗೆ ಮೆಚ್ಚಿದೆ, ಮೆಚ್ಚಿದೆ. ನೀವು ಭಾವಿಸಿಕೊಂಡಿರಬಹುದು ಸ್ವಾಮಿ, ಯಾರೋ ಪರಪುರುಷನಲ್ಲಿ ಇಷ್ಟು ಮಾತಾಡ್ತಾ ಇದ್ದಾಳೆ ಅಂತ. ಅಲ್ಲ ಸ್ವಾಮಿ, ನೀವು ಯಾರೆನ್ನುವುದಾಗಿ ನಾ ತಿಳಿದೇ ನಿಮ್ಮಲ್ಲಿ ಇಷ್ಟು ಮಾತನಾಡ್ತಾ ಇರುವುದು. ನಾನು ಪರಪುರುಷರಲ್ಲಿ ಇಷ್ಟೆಲ್ಲ ಮಾತಾಡುವ ತಿಳ್ಕೊಳ್ಳಿಕ್ಕೆ ಅಂತ ಉಂಟು. ತಿಳಿದಿದೆ ನಾನು. ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು. ಕೇವಲ ಇಷ್ಟು ಜಾಣ್ಮೆಯಿಂದ ಮಾತಾಡುವುದಕ್ಕೆ ನೀವು ಮಾತ್ರ ತಿಳಿದವರಲ್ಲ. ಮತ್ತೆ ನಿಮ್ಮೊಂದಿಗೆ ಸಂಸಾರವನ್ನು ಸಾಗಿಸಿದಂತ ನನಗೂ ಅದನ್ನು ತಿಳಿಸಿದವರು ನೀವು. ನನ್ನೊಂದಿಗೆ ಸಂಸಾರ ಜಾಣ ನುಡಿಗಳು ನನಗೂ ತಿಳಿದಿದೆ ಸ್ವಾಮಿ. ನೀವೇ ನನ್ನ ಪತಿ ನಳಚಕ್ರವರ್ತಿ, ಅದನ್ನು ತಿಳಿದೇ ನಾನು ಇಲ್ಲಿಗೆ ಬಂದದ್ದು. ಏನು ದಮಯಂತಿಗೆ ಪುನರ್ಸ್ವಯಂವರ ಅದನ್ನು ಇರಿಸ್ಲಿಕ್ಕೆ ಹೇಳಿದ್ದು ನಾನೇ. ಹಾಗೆ ಯಾರ್ಯಾರನ್ನು ನಾನು ಮದುವೆ ಆಗ್ತೇನೆ ಅಂತ ಭಾವಿಸಿಕೊಂಡ್ರ? ಇಲ್ಲ ಸ್ವಾಮಿ, ನಿಮ್ಮನ್ನಿಲ್ಲಿಗೆ ಬರಮಾಡಿಕೊಳ್ಳುವ ಉದ್ದೇಶವನ್ನು ಇರಿಸಿಕೊಂಡೇ ದಮಯಂತಿಗೆ ಪುನರ್ಸ್ವಯಂವರವನ್ನು ಇರಿಸಿ ಎನ್ನುವುದಾಗಿ ನಾನೇ ನನ್ನ ಅಪ್ಪನಲ್ಲಿ ಹೇಳಿ ವ್ಯವಸ್ಥೆಯನ್ನು ಮಾಡಿದೆವು. ದಶಮಿಗೆ ಮುಹೂರ್ತವಾದರೆ ನವಮಿಯ ಮಧ್ಯಾಹ್ನದ ನಂತರ ಲೇಖನ ಮುಟ್ಟುವ ಹಾಗೆ ಮಾಡುವುದು ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಹೇಳಿದವಳು ನಾನೇ. ಯಾಕೆ? ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾದವರು ನೀವು, ಅಶ್ವಹೃದಯ ರಥಕಲ್ಪ ವಿದ್ಯೆಯನ್ನು ಕಲಿತರುವರು ನೀವು, ಬಂದು ಮುಟ್ಟುತ್ತೀರಿ ಎನ್ನುವಂತ ವಿಶ್ವಾಸದೊಂದಿಗೆ ನಾನೇ ನನ್ನ ಅಪ್ಪನಲ್ಲಿ ಹೇಳಿದವಳು. ಬಂದು ಮುಟ್ಟಿದ್ರಲ್ಲ, ಈಗಲೂ ನೀವು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೇ? ನನಗೆ ಬೇಡ. ನೀವೇ ನನ್ನ ಪತಿ ನಳ ಚಕ್ರವರ್ತಿ. ನೀವು ಬರುವಾಗ ಅರಮನೆಯ ಹೆಬ್ಬಾಗಿಲು ತೆರೆಯುತ್ತಂತಾದ್ರೆ ಆ ಯೋಗ್ಯತೆ ಇರುವುದು ನನ್ನ ಪತಿಯಾದಂತ ನಳ ಚಕ್ರವರ್ತಿಗೆ ಮಾತ್ರ. ಬಂದಂತ ಒಬ್ಬೊಬ್ಬರಿಗೆ ಬಿಡದಿಯ ವ್ಯವಸ್ಥೆಯನ್ನು ಮಾಡಿದೆವು. ಆದ್ರೆ ನೀವು ತಂಗಿರುವಂತಹ ಬಿಡದಿಗೆ ನೀರು ಮತ್ತು ಬೆಂಕಿಯ ವ್ಯವಸ್ಥೆಯನ್ನು ನಾವು ಕೊಡದೇ ಇದ್ರು ಅಡುಗೆ ಮಾಡಿ ನೀವು ಊಟ ಮಾಡಿದ್ದೀರಂತಾದ್ರೆ ಆ ಯೋಗ್ಯತೆ ಇರುವುದು ನನ್ನ ಪತಿಯಾದಂತ ನಳ ಚಕ್ರವರ್ತಿಗೆ ಮಾತ್ರ. ಸ್ವಾಮಿ, ನೀವು ಬರುವಾಗ ಲಾಯದಲ್ಲಿರುವಂಥ ಮೂಕ ಪ್ರಾಣಿಯಾದಂಥ ಕುದುರೆಗೆ ತಿಳಿಯಿತು ನನ್ನೊಡೆಯ ಬರ್ತಾ ಇದ್ದಾನೆ ಅಂತ. ಏನು, ಆ ಮೂಕ ಪ್ರಾಣಿಯಿಂದಲೂ ನಾನು ಕಡೆ ಅಂತ ಭಾವಿಸಿಕೊಂಡು ನಿಮ್ಮೊಂದಿಗೆ ಸಂಸಾರವನ್ನು ನಡೆಸಿ 2 ಮಕ್ಕಳಿಗೆ ತಾಯಿಯಾದವಳು ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡವಳು ಸ್ವಾಮಿ. ನಾನು ಎಷ್ಟು ಹೇಳಿದರೂ ನೀವು ಒಪ್ಪಿಕೊಳ್ಳುವುದಿಲ್ಲ.
ನಿಮ್ಮ ಮುಂಭಾಗದಲ್ಲಿ ನಮ್ಮ ಮಕ್ಕಳನ್ನು ತಂದು ನಿಲ್ಲಿಸಿದಾಗ ನೀವ್ಯಾಕೆ ಆ ಮಕ್ಕಳನ್ನು ಹಪ್ಪಿ ಮುದ್ದಾಡಿ ಕಣ್ಣೀರನ್ನು ಸುರಿಸಿದ್ರಲ್ಲ? ನಿಮ್ಮ ಮಕ್ಕಳಲ್ಲ ಅಂತ ಆದಮೇಲೆ ನೀವ್ಯಾಕೆ ಅಳಬೇಕಿತ್ತು ಹೇಳಿ? ತಿಳಿದಿದೆ ಸ್ವಾಮಿ, ನಾನು ಎಷ್ಟೇ ಕೇಳಿಕೊಂಡ್ರು ನೀವು ಒಪ್ಪುವ ಸ್ಥಿತಿಯಲ್ಲಿಲ್ಲ. ಯಾಕೆ ಇಷ್ಟು ಕಠೋರವಾಯಿತು ನಿಮ್ಮ ಮನಸ್ಸು? ಯಾಕೆ ಕಲ್ಮನಸ್ಸಾಯಿತು? ನನಗೆ ಬೇಡ ಮಗುವೆ. ಇನ್ನೂ ನೀವು ಒಪ್ಪುವುದಿಲ್ಲ ಅಂತ ಆದಮೇಲೆ ಬೇಡ ಸ್ವಾಮಿ. ನನ್ನನ್ನು ಬಿಟ್ಟು ನೀವು ಹೋದ ಮೇಲೂ ಇಂದು ನಾನು ಬದುಕಿದ್ದೇನಂತ ಆದರೆ ಅದಕ್ಕೆ ಕಾರಣ ಒಂದಲ್ಲ ಒಂದು ದಿನ ನಿಮ್ಮನ್ನು ನಾನು ಕಂಡೇ ಕಾಣ್ತೇನೆ, ಮತ್ತೆ ನಾವು ಒಂದಾಗ್ತೇವೆ ಅನ್ನುವಂಥ ಆಸೆಯನ್ನು ಹೊತ್ತು ಬದುಕಿದವಳು. ಈಗಲೂ ನಾನು ನಿಮಗೆ ಬೇಡ ಅಂತ ಆದಮೇಲೆ ಇನ್ಯಾಕೆ ನಾನು ಇರಬೇಕು ಸ್ವಾಮಿ? ಪತಿವ್ರತೆ ಹೆಣ್ಣಾದವಳಿಗೆ ತಾನಾಗಿ ಸಾಯುವಂಥ ಹಕ್ಕು ಇರುವುದಿಲ್ವಂತೆ. ಒಂದೇ ಒಂದು ಅಪ್ಪಣೆ ಕೊಡಿ ಸ್ವಾಮಿ, ನಿಮ್ಮ ಪದತಳದಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡ್ತೇನೆ. ನಾನು ಪ್ರಾಣ ತ್ಯಾಗ ಮಾಡ್ತೇನೆ. ನನ್ನ ಈ ದುರವಸ್ಥೆಯನ್ನು ಕಂಡಾಗ ನಿನ್ನ ಮನಸ್ಸು ಏನಾಗ್ತದೋ ಅಂತ ನಾನು ತಿಳಿಯುವುದಕ್ಕಾಗಿ ಈ ರೀತಿ ಮಾಡಿದೆ. ನನ್ನಂಥ ಹತಭಾಗ್ಯ ನತದೃಷ್ಟನನ್ನು ಇದುವರೆಗೆ ಕಾದು ಕುಳಿತೇ ಅಲ್ಲ. ನನ್ನನ್ನೇ ನಂಬಿಕೊಂಡು ಬಂದಂತಹ ನಿನ್ನನ್ನು ಕಾನನದ ಮಧ್ಯದಲ್ಲಿ ಬಿಟ್ಟು ಹೋದ ಪಾಪಿ ನಾನು. ಅಪ್ಪ ಅಪ್ಪ ಅಂತ ಬೆನ್ನ ಹಿಂದೆ ಬಂದ ಮಕ್ಕಳು ನನಗಾಗಿ ಹಂಬಲಿಸುತ್ತಿರುವುದನ್ನು ಕಂಡು ನಾನು ಕಣ್ಣೀರಿಳಿಸಿದ್ದು ಹೌದು. ಯೋಚನೆ ಮಾಡಬೇಡ. ಶನಿಕಾಟದಿಂದ ಕಾರ್ಕೋಟಕನ ಬಾಧೆಯಿಂದ ಈ ರೂಪ ನನಗೆ ಬಂದಿದೆ. ಆದರೆ ಶನಿ ವಿಮೋಚನ ಮಂತ್ರವನ್ನು ಋತುಪರ್ಣ ಮಹಾರಾಜ ನನಗೆ ಉಪದೇಶಿಸಿದ್ದಾರೆ. ಇದು ಆ ಮಂತ್ರವನ್ನು ಜಪಿಸಿ ಸುಂದರ ರೂಪದಲ್ಲಿ ಬರುತ್ತದೆ. ಹಾರಿಯಾಡಿದ ನುಡಿಗೆ ಭೂರಿ ರಚೆಗಳಿಂದ ರಚನೆ ಬಿಟ್ಟಾಗ ಹೋರ ನೆರಗುದ ತೆರಳಲಾಡಳು ರಂಜಿಸಿದ ವಾರಿ ಜಾತನ ತೇಜತಿ ಕ್ಷಮಿಸು ಅಂತ ಕೇಳುವಂತಹ ನೈತಿಕವಾದ ಯಾವ ಸ್ಥೈರ್ಯವನ್ನು ನಾವು ಉಳಿಸಿಕೊಳ್ಳಿಲ್ಲ. ಈಗ ಸತಿಯಾದವಳು ಧರ್ಮಪತ್ನಿಯಾಗಿ ಅಗ್ನಿಸಾಕ್ಷಿಕವಾಗಿ ಪುರುಷನ ಕೈ ಹಿಡಿದು ಮನೆಗೆ ಬರುವಾಗ ತನಗೆಲ್ಲವೂ ನೀನೇ ಅಂತ ಬಯಸಿ ಬರ್ತಾಳೆ. ಅಂಥವಳನ್ನು ಯಾವ ಕಾರಣಕ್ಕಾದರೂ ಕೂಡ ಪುರುಷನಾದವನು ತೊರೆಯ ಕೂಡದು. ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಸಾಗಿಸಬೇಕು. ತನ್ನ ಕಷ್ಟವಾದರೂ ಅಡ್ಡಿ ಇಲ್ಲ. ಹೆಳವನಾಗಲಿ ಭಿಕ್ಷುಕನೇ ಆಗಲಿ ತನ್ನ ಸತಿಯನ್ನು ಸುಖದಿಂದ ನೋಡಿಕೊಳ್ಳುತ್ತಾನೆ. ಆದರೆ ಏನು ಮಾಡೋಣ ಹೇಳು? ಅಖಂಡ ಭೂಮಂಡಲವನ್ನು ಆಳುವಂತಹ ಚಕ್ರವರ್ತಿಯಾದರೂ ನಿನ್ನನ್ನು ಅರ್ಧದಲ್ಲಿ ಬಿಟ್ಟು ಹೋಗಬೇಕಾದ ಸ್ಥಿತಿ ಆಯಿತು ನೋಡು. ಇದರಿಂದ ನಿಮ್ಮದೇನು ತಪ್ಪಿಲ್ಲ. ಇದೆಲ್ಲ ವಿಧಿ ಸ್ವಾಮಿ. ಹೀಗೆ ಹುಟ್ಟಬೇಕು, ಹೀಗೆ ಸಾಗಬೇಕು, ಹೀಗೆ ಅಂತ್ಯಗೊಳ್ಳಬೇಕೆನ್ನುವುದು ಹುಟ್ಟುವ ಮೊದಲೇ ವಿಧಾತ ಹಣೆಯಲ್ಲಿ ಬರೆದಿರಿಸಿದ್ದಾನೆ. ಹೌದಂತೆ. ಅದನ್ನು ಬರೆದಾತ ಹೀಗೆ ಬರೆದಿದ್ದೇನೆ ಅಂತ ಹೇಳುವುದಿಲ್ಲ, ಬರೆಸಿಕೊಂಡವನಿಗೆ ಅದನ್ನು ಓದಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಹೇಳುವುದು ವಿಧಿ ಎನ್ನುವುದಾಗಿ. ಇದಕ್ಕೆಲ್ಲ ಕಾರಣ ವಿಧಿ ಸ್ವಾಮಿ. ಖಂಡಿತವಾಗಿ ಲಲಾಟ ಲಿಖಿತಾರೇಕಂ ಪರಿಮಾತುರ್ಯಂ ನ ಶಕ್ಯತೆ. ಅವ ಬರೆದದ್ದೇ ಹೀಗೆ ಅಂತ ಹೇಳಿದ ಬಳಿಕ ನಾವೇನು ಮಾಡುವುದಕ್ಕಿದೆ ಹೇಳು? ಆದರೂ ಮತ್ತೆ ನಾವು ಸಂಧಿಸುವ ಹಾಗಾಯಿತು. ಸತ್ಯ ಸ್ವಾಮಿ. ವಿಚಾರ ಅದಲ್ಲ. ತಮ್ಮನಾದ ಪುಷ್ಕರ ಕೋಡಿ ಪುಷ್ಕರನಾಗಿ ಹೋದ. ಯಾಕೆ? ನನ್ನ ಭೂಮಿಯನ್ನು ಅವ ಯೂತದ ಮೂಲಕವಾಗಿ ಪಡೆದುಕೊಂಡ. ನಿಜ. ಧರ್ಮದಿಂದಲೇ ಕೇಳೋಣ. ಕೊಡುವುದಿಲ್ಲ ಅಂತ ಆದ್ರೆ ಸಮರ ಮುಖದಿಂದಲಾದರೂ ಪಡೆಯೋಣ. ಆ ಕಡೆಗೆ ಸಾಕು.